ಚಂದ್ರಶೇಖರ್ ಶೆಟ್ಟಿ ಮತ್ತು ಶ್ರೀಮತಿ ಶಾರದಾ ಮಣಿಶೇಖರ್ ಅವರಿದ್ದಾರೆ. ಅವರು ತಮ್ಮ ಅನುಭವ ಕಥನಗಳನ್ನು ನಮಗೆ ಮಾರ್ಗದರ್ಶನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ಶೆಟ್ಟಿ, ನಿರ್ದೇಶಕರು, ಸನಾತನ ನಾಟ್ಯಾಲಯ, ಮಂಗಳೂರು. பொண்ணு ஆனை நீலடு பெய்தாரு, கொஞ்சம் ஆனை நீலடு உப்பாரு, அத்தனை கண்ணனை இப்படி பேத்த நீள் மேலே துப்பாரு. ಅಡ ಯಾನು ಎನ್ನ ಅನುಭವ ಪನ್ಪಿನಾಂಡ ಕಣ್ಣನೆ ಬುಡಿದೆ ಆಯ್ಬೇಕ ರಡ್ಡಿ ಇಲ್ಲ ಅಪ್ಪನೇ ಇಲ್ಲ ಕಂಡನೆ ಇಲ್ಲ ಅಪ್ಪ ಇಲ್ಲ ಬುಡಿದೆ ಅಪ್ಪ ಇಲ್ಲ ಒಂಜೆ ಆ ಇಲ್ಲಡ ಸಮಸ್ಯೆ ಬತ್ತಂಡಲ್ಲ ಕಂಡನಿಲ್ಲ ಹಿಡಿತದೆ ಬುಡಿದಿನ ಇಲ್ಲಡ ಸಮಸ್ಯೆ ಬತ್ತಂಡಲ್ಲ ಆ ಪುಣ್ಣು ಆಣು ತೂಡು ಅಲ್ತ ಸಮಸ್ಯೆ ಇಲ್ಲ ಅತ್ತಂಡ ಒಂಜು ವೇಳೆ ಅಪ್ಪ ಇಲ್ಲ ಕಂಡನಿಲ್ಲ ಹಣ ಇಲ್ಲಡ ಸಮಸ್ಯೆ ಬತ್ತಂಡಲ್ಲ ಅವು ಪೊಣ್ಣುದು ಎನ್ನ ಇಲ್ಲಂದೇ ನೋಡು ಒಂದು ಜೀವನ ಎತ್ತೋ ಇಲ್ಲಲ್ಲಿ ತಗೊಂದಿಲ್ಲ ಮದ್ಮೇದ ಪಕ್ಕ ಪೂರ ಮಾತುಕತೆ ವಾ ಲೆಕ್ಕಾಚಾರ ಮಾತು ಒಪ್ಪುಂಡು ಅಣ್ಣ ಮದ್ಮೇದ ಒಂಜುವಾರದ ಪಕ್ಕ ಬುಡಿದಿ ಪನ್ಪಲ್ ಬಂಗಾರದ ಏನೋ ಅಂತ ಕಾಸು ಬಾಕಿ ಉಂಡು ಕ್ಯಾಟ್ರಿಂಗ್ ದ ಪಪ್ಪ ದುಡ್ಡು ಕೊಡ್ತಿದ್ದೀರಿ ಕಂಡೆಣ್ಣ ಪನುಚಿ ಮೆಲ್ಲ ಕೊರ್ಪೆ ಇನ್ನೇನು ಓಪನ್ ಆದ ಮುಕ್ತವಾದ ಉಪ್ಪುಂಡು ನಮ್ಮ ರಡ್ಡಿಲ್ಲ ಒಂಜೆ ಕೆಲವರ ಇತ್ತದ ಕಾಲೋಡು ನಮ್ಮ ಜೀವನದ ಪದ್ಧತಿ ತುಂಬ ಕೂಡು ಕುಟುಂಬ ಇತ್ತನು ನಿಕ್ಲೆ ಮಾತ ಗೊತ್ತುಪ್ಪು ಒಂಜಿ ವೇಳೆ ಹುಷಾರಿಜ್ಜಿನಲ್ಲ ಮೆಗ್ಗೆನ ಬಡಿದೆ ತಮ್ಮಲೆ ಬಡಿದೆ ಮಾತ ಒರಿಯನೂರಿ ತೂ ಅಂತೇಳಿ ಇತ್ತ ಕೂಡು ಕುಟುಂಬದ ಒಂದು ಕಮ್ಮಿಯ ಒಂದು ಬತ್ತನು ಮದ್ಮ್ಯಾಗ ಕೂಡಲೇ ಬೇತೆ ಇಲ್ಲ ಮಲ್ಪುಗ ಪನ್ಪಿನ ಕಾನ್ಸೆಪ್ಟ್ ಹೆಚ್ಚಿನ ಕೆಲವು ಅಪ್ಪೆ ಮೇಲೆ ಪನ್ಪಿನಿ ಆಯ್ ಮದ್ಮ್ಯಾಗ ಬೆಕ್ಕ ಮೂಲಪ ಅಕ್ಕುಲ್ ಅಕ್ಲಾತಿಗೆ ಉಪ್ಪೋಡು ಬಂದು ಸರಿ ಆಲೋಚನೆ ಮಲ್ತಾರ್ನಾಡ ಮದ್ಮ್ಯಾದ ಒಂಜಿ 2 ವರ್ಷ ನಮ್ಮ ಒಂಜಿ ಸುಖತ ಜೀವನ ಬೊಕ್ಕ ಒಂಜಿ ಬಾಲಾಯಿ ಬೊಕ್ಕ ಏನ ಮಾಮಿ ಬೋರ್ಡು ಬಂದ ಅಪ್ಪೆ ಮದ್ಮೇಲೆಗಲ ಪೊಣ್ಣಾಗಲ ಹಾಪುಂಡು ಬಂಡ ಬಾಲೆಂತ ಏರನ್ಲ ಬೋರ್ಡ್ ಹಾಪುಣತೆ ಏನ್ ಬನ್ನಿ ಸುರುಟೆ ಹೊಂದಾಣಿಕೆ ಮಲ್ತದೆ ನಮ್ಮ ಒಟ್ಟಿಗೆ ಉಪ್ಪುನ ಎಡ್ಡೆ ಹಣ ನೆಟ್ಟು ಒಂಚೂರು ಯಾಕಡೆ ಎಂಗಲ ಮಿತ್ತಿ ಎಂಕಲ್ ಒಂಜಿ ಬೈಟ್ ಅಕಡೆ ಒಂಜಿ ಕೆಲವೊಂಜಿ ವಿಷಯ ಬತ್ತನು ಮಾಮಿನಕಲು ಅಪ್ಪೆಲ್ಲೆಗೆ ಎಂಕಲ್ ಪೋನ ಒಂಥರ ಹಾಪುಂಡು ಇಂಚಿನ ಮತ್ತೆ ಮಾತು ಕೂಡಿ ಹಿಡಿತೀನ ನೆಟ್ಟು ಮಾಮಿಲ ಮರ್ಮಲ್ಲ ಮರ್ಮಲ್ಲ ಉದಾಹರಣೆಗಿತ್ತ ನಿಕಲು ಪಿದಾಯ ಪೋಪರು ಮಾಮಿನ ಒಂಜಿ ವೀಕ್ ಪಾಯಿಂಟ್ ಉಪ್ಪುಂಡು ಪುಡಿ ಕಂತು ಕೊರ್ಪಿನಪ್ಪು ಬಚ್ಚೆರ ಕಂತು ಕೊರ್ಪಿನಪ್ಪು ದಾಲೇಜಿನ ಊಟ ಹೇಳಿದ್ರು ಗೋಲಿ ಬಜೆ ಕಂತು ಕೊರ್ಪಿನಪ್ಪು ನಿಕ್ಲು ಪೋಯಿನ ಪಂತ ಮಾಮಿನ ಒಂಜಿ ಎಂಜಿನ ಖುಷಿ ಉಂಟು ಅವನ ಕಂತು ಕೊರ್ನ ಅಪ್ಪೆ ಆ ಮಾಮಿ ಪನ್ಪಲ್ ಎನ್ನ ಮರ್ಮಲೆಗೆ ಎಂಡ ಏತು ಮೋಕೆ ಯಾನು ಓಡೆ ಪೋಂಡು ಬನ್ನಗಲ ಪಾಪ ಹೆಂಗೆ ಪುಡಿ ಬತ್ತವ ಬರ್ಪುಂಡು ವರ್ಷ ಒಂಜಿ 2 ಸತಿ ಇತ್ತದ್ದು ಮುದಲ್ಕ ಸೀರೆದಲ್ಲ ಆತು ಕಾಸ್ಟ್ಲಿಜಿ ವಾಯಿಲ್ ಸೀರೆ ಒಂಜಿ 200 ರೂಪಾಯಿ ತಿಕ್ಕೊಂಡು 2 ದಿನಕ್ಕೊಂದು ಸೀರೆ ಕಂತು ಮಾಮಿನ ಕಾರ ಬರ್ತಂಡು ಏತು ಖುಷಿ ಆಪುಂಡು ಅವು ಊರಿಡೀ ಬಂದ್ಬಿಟ್ಟು ಏನ ಮಗಳಿಗೆಲ್ಲ ಫೋನ್ ಮಲ್ಕೊಂಡು ಮರ್ಮಲ್ ಸೀರೆ ಬತ್ತ ಬೈದ ಅಲ್ಲದೆ ಬಂದು ಒಂದು ಪೂರ ಒಂಚೂರು ಹೊಂದಾಣಿಕೆ ಸಹಜವಾದ ಮಗೆ ಅತ್ತನ ಮಗಲು ಎನ್ನೊಟ್ಟಿಗೆ ಇತ್ತಿದ್ದು ಬೇತಾಗ ಕೂಡ್ನಾಗ ಕೂಡಿನ ಅಪ್ಪೆಗೆ ಒಂಚೂರು ಮನಸ್ಸಿಗೆ ಬೇಜಾರು ಆಪುಂಡು ಏನನ್ನಿತ್ತ ಮಗೆ ಮೂಸುಜೆ ಆಗಿತ್ತ ಬೊಡಿದ ಬೈದಿನ ದೇವರ ಬೈದಿಲ್ಲ ಕಾತಂದು ಸಹಜ ಒಪ್ಪು ನಮ್ಮಲ್ಲಿ ಒಂದ ನಾಟಕ ಮಲ್ಪೋಡು ಅಪ್ಪ ಬೊಡಿದಿನ ಎದುರು ಒಂಚೂರು ಒಂದು ಅಪ್ಪೆನ ಎದುರು ಬೊಡಿದಿಗೆ ಒಂಚೂರು ಪನ್ಪಿ ನೆರ್ಪಿಟ್ಟು ಉಲಾಯಲ್ಲ ತುಂಬ ಮನಿಪೂಚ ವಂಚನೆ ದಯಪಟ್ಟ ಒಂದು ಹೊಂದಾಣಿಕೆ ದಯಪಟ್ಟ ನಮ್ಮ ಅಪ್ಪ ಐತೆ ಕುಡಂಜಿ ವಿಷಯ ಏನು ಪನ್ಪೆ ನಿಕ್ಲು ಮಾತೆರಗಲ ನಾನು 32 ಜೋಡಿಲುಲ್ಲ ಅಪ್ಪೆಮ್ಮನ ಚಾಕಿರ್ ಮಲ್ಪನ ಭಾಗ್ಯ ಭಗವಂತ ನಿಕ್ಲೆ ಕೊರಡೆ ಒಂದು ಯಾನ್ ಪನ್ಪೆ ಒಂದೇನು ದಾಯ ಪನ್ಪೆನೆ ಎನ್ನ ಜೀವನದ ಒಂದು ನಡತಿನ ಕಥೆಯನ್ನು ಪನ್ಪೆನ್ ಎಂಗ್ಲು ಎಲ್ಲಿ ಒಪ್ಪನ ಎಂಗ್ಲು ಭಾರಿ ಕಷ್ಟ ಎನ್ನ ಅಮ್ಮೇರೊಂತೆ ಒಂದು ಭಜನೆ ಎಲ್ಲ ಒಂದುಲ್ಲ ಭಜನೆ ಅಂದ್ರೆ ನಿಕ್ಲು ಅರ್ಥ ಮಲ್ಪಲೆ ಎನ್ನ ಅಮ್ಮ ಏನನ್ನು ಕೂಲಿ ಕೆಲಸ ಮಲ್ತ ಸಾಂಕದೀನಿ ಇಲ್ಲಾಡ ಭಾರಿ ಕಷ್ಟ ಇತ್ತನು ಹೆಂಗೆ ಎಲ್ಲಿ ಒಪ್ಪುನಾಗ ಇಲ್ಲ ಪನ್ನ 3 ವರ್ಷದ ಬಾಲ್ಯ ಒಪ್ಪುನಾಗ ಒಂಜಿ ಸೀಕ್ ಉರ್ಚುನ ಸೀಕ್ ಅಪ್ಪಗೈಗೆ ಮರ್ದೆ ಇಜ್ಜಿಗೆ ಲೇಡಿ ಘೋಷಣ ಒಂಜಿ ಆಸ್ಪತ್ರೆ ಇತ್ತೀನಿ ಲಾಸ್ಟಿಗೆ ತಿಬಾರಿಗೆ ಬರಕ್ಕೆ ಬಂದದ್ದು ಏನಾನು ಪುಂಡಿ ಪನ ಇತ್ತೆಲ್ಲ ಏನು ವರ್ಷ ಎಲ್ಲ ಪುಂಡಿ ಪನ ಪಾಡೊಂದು ಅಡೆಗೆ ಪೋಂದುಲ್ಲ ಹೆಂಗೆ ಗುಣ ಏನಿಗೆ ನೀನು ಏನು ಉಲ್ಲೇಖ ದಯಮಲ್ತೆ ಬಂಡ ಲಾಸ್ಟಿಗೆ 72 ವರ್ಷ ಅಮ್ಮ ಸೈನಾಗ ಅಪ್ಪ ಎಂಗುಲು ಜೋಕುಲು ಐನು ಯಾನ್ 4 ಪುಣ್ಣು ಒಂಜಾನು ಎಂಗುಲು ಒಂಜಿ ಹಂತೋಡಿತ್ತ ಏನು ಅಪ್ಪೇನು ತೂಪಿನಂಚಿನ ಶಕ್ತಿ ಹೆಂಗೆ ದೇವರು ಕೊಡ್ದಿತ್ತೇರು ಅರೆಗೆ ಒಂಚೂರು ಬ್ರೈನ್ದ ಕಾಯಿಲೆ ಬತ್ತಂಡು ಬ್ರೈನ್ ಬ್ಲ್ಯಾಂಕ್ ಒಂಜಿ ಕಾಯಿಲೆ ಪುದಾರ ಬಂಡೇರು ಅವು ಗುಣನೇ ಆಪುಜಿ ಯಾನ್ಲೇನ ಬಾವಲ ನಿಕ್ಲು ಕೊನೋಲಿ ಇಲ್ಲ ಅಡೆ ಬಂಡೇರು ಒಂದು ಸತ್ಯ ನಡೀತೇನ ಕತೆ ಅಪ್ಪ ಡಾಕ್ಟರ್ ಯಾನ ಬಾವೆಲ್ಲ ಬಂಡ ಡಾಕ್ಟ್ರೆ ದಲ ಅಮೌಂಟ್ ಬಗ್ಗೆ ಎಲ್ಲ 10 ದಲ ಮಲ್ಪ ಇಜ್ಜಿ ಐಕೆ ಮರ್ದೇ ಇಜ್ಜಿ ಐಕೆ ಫೈನಲ್ ಎಂಚಾವು ಆರ್ಪಂಡೆ ಈ ಕಾಯಿಲೆದ ಬಗ್ಗೆ ಪನೇರ 15 ದಿನ 1 ತಿಂಗಳು 2 ತಿಂಗಳು 2 ವರ್ಷ ಒಂದು 5 ವರ್ಷ ಜೈತಿದ್ದ ಕೋಮಾಡು ಉಪ್ಪೇರಾರು ಬಂಡೇರು ಇಲ್ಲಡೆ ಕಂತರು ಜೆಪ್ ಎನ್ನ ಅಮ್ಮನ ಜೆಪ್ಪಳ ಒಂಜಿ ಕೋನೇಡು ಮಾತೆಲ್ಲ ತುಯಾರ ಬರ್ತೀನಿ ಚೆನ್ನಮ್ಮಕ್ಕಾಗಿ ದಾಯ ಅರ್ನಪುದಾರ ಚೆನ್ನಮ್ಮ ಬಂದು ದಾಯ ಇಂಚಿನ ಕಷ್ಟವನ್ನು ಕೊಡ್ತೇರು ಎಡ್ಡೆ ಪೊಂಜು ದೇ ಬೇಕ ಗೋನಪು ಅಂದ್ರೆ ಅವು 100% ಪೋಪುಣು ಡಾಕ್ಟರ್ ಬಂತೇರು ಈ ಅಂಕುಲ್ ನಿಜವಾದ ಆ ಟೈಮ್ ಎಂಕ್ಲೆಗೆ ಹಿಂಗೆ ಭಾರಿ ಖುಷಿ ಬಂದ ಅವು ಬೊಕ್ಕ ಎಣ್ಣೀನಿ ಹೆಂಗೆ ಅಪ್ಪ ಗೊತ್ತಾಯ್ತು ಯಾನು ಎನ್ನ ಪಲ್ಲಿ ಮೇದ ಅಮ್ಮಗೆ ದಯ ಈಚೆ ಕಷ್ಟ ದೇವರ ಅಮ್ಮನವರ ಕೊನೋಲೆ ಪಾಪ ನಾಳೆ ಗೊತ್ತು ಜರೆ ದಿರ್ತ ಬತ್ತ ಮೀಯರ ಕೊನು ಅಂತ ಬಾಯಿ ಕೊರು ಅಂತ ಆತೆ
ಮೇ 16ಕ್ಕೆ ಆರು ಇದ್ದಾರೆ ಅಕ್ಟೋಬರ್ ದೀಪಾವಳಿ ಬರ್ತಂಡು ಹಿಂಗೆ ದೀಪಾವಳಿ ಟೈಮ್ ಹಿಂಗೆ ಜ್ಞಾನೋದಯ ಒಂದು ಎನ್ನ ಜೀವನದ ನಡೀತಾನೆ ನಿಕ್ಲೆ ಪೂರ ಒಂದು ನೆನಪಡು ಆರು ಪ್ರತಿ ದೀಪಾವಳಿಗೆ ನನಗಂತ ಜೈದ ನಮ್ಮೆ ಬರಿಪೋರ್ ಸಾಯನೂಲ್ಲ ಜನ ಒಂಚೂರು ನಿಕ್ಕೆ ಎಣ್ಣೆ ಬಾಡು ಬಂದ್ಬಿಟ್ಟು ಇರ್ಲಿ ಇಂಚಿನ ನನ್ನೆಲ್ಲ ಮುಗಿತು ಹೆಂಗ್ಲಿ ಒಂದು ಪ್ರಾಯ ಆಗ್ತೈತೆ ಮದ್ಮೆ ಆಗ್ತಂಡು ಅಪ್ಪ ಒರಾನೆಲ್ಲ ಕದ ಬುತ್ತೆ ಮೂಲೆ ಎನ್ನ ಕೈತಲ್ಲದು ದಾಯ ಬುಲಿ ಪುನ್ಕನೆ ಎನ್ ಪಂಡ ಏನು ಮಲ್ತಿನ ಮೊಲ್ಲ ತಪ್ಪು ಎನ್ನ ಅಪ್ಪ ಏನು ಎಲ್ಲಿ ಒಪ್ಪನಾಗ ಭಾರಿ ಬಂಗೋಡು ತಾಂಕದಂಡು ಅಂಡ 15 ದಿನಟ್ಟು ಒರಂಗಿನ ಬಗ್ಗೆ ದೇವರ ನಟ್ಟಿ ಯಾರೇನು ಕೊಂಡಲ್ಲ ನಿಜವಾದ 2 ತಿಂಗಳು ಒರಂಗದುಂಡ ಹಿಂಗೆ ನನಾತ್ ಚಾಕಿರ್ ಮಲ್ ಬರ್ತಿಗಿದತ್ತೆ ನಿಕ್ಲ ಅಪ್ಪ ಅಮ್ಮನ ಋಣ ನಿಕ್ಲು ಎಂಚ ಸಂದವ ನಿಕ್ಲು ಇನಿ ಕೊಟ್ಟು ದುಡ್ಡು ಕೊಡ್ದು ಏತ್ಲ ನಮ್ಮ ಒಂಜಿ ಮಲಮಲ್ಲ ಒಂದೆಟ್ಟು ರೂಮ್ ಮಲ್ಪ ಕಾಸು ಕೊರ್ಪ ಮಾತ ಮಲ್ಪ ಆಂಡ ಎನ್ನ ಪೀಪಟಿಕೆ ದಿನ ಅಪ್ಪನ ಋಣನು ನಮ್ಮ ಸಂದವಡ ಇಂಚ ನಮ್ಮ ಯಾರೇ ನಮ್ಮ ಚಾಕಿ ಒಂದೇನಿ ಎನ್ನಿಲ್ಲ ನಿಕಲು ಒಂಜಿ ವೇಳೆ ಎನ್ನ ಅಪ್ಪ ಯಾನು ಉರ್ಚುನ ಸಿಕ್ಕಿತ್ತನು ಒಲ್ಲ ಮರ್ದಿಜ್ಜಿ ತಿಬಾರು ಗುಂಡಿಪನ ಪರಕ್ಕೆ ಪಂಡದ ಏನಾನ ಆರು ಅಪ್ಪಗೆ ತಕ್ಕದುಂಡ ಯಾನಿತ್ತೇನೆ ಅಂಡ ಎಂಕ್ 15 ದಿನ ಆನಾಗ ಎಂಕ್ ಎನ್ನ ಅಪ್ಪ ಇಚ್ಚಾಂಡು ಯಾನು ದೇವರ ನಟ್ಟಿ ಎನ್ನ ಅಪ್ಪನ ಕೊನೆಲ್ಲ ಬಂದು ಎಂಕ ಅಪ್ಪಗೆ ನಿಜವಾದ ಏನು ಅಂಚತ್ತು ಪಾಪ ಬಂತಿರೋದು ಬೊಕ್ಕ ಮಾತ್ರ ಎಂಕಣಿ ಯಾನು ಮಲ್ದಿನ ಭಾರಿ ಮಲ್ಲ ತಪ್ಪು ಅಮ್ಮಗೆ ಯಾನು ನಟ್ಟ 5 ಬೊಕ್ಕ ಏನು ಓಲು ಪೋಂಡಲ್ಲ ಏರಾನು ಚಾಕಿರಿ ತಂಡಲ್ಲ ಏರಾನು ಹುಷಾರಿಜಿನೆಲ್ಲ ಎಂಕ್ ಅಕ್ಲನ ಪೀ ಪಡಿಕೆ ಮೆನ್ ದೆಪ್ಪು ಏನು ಎನ್ನ ಇಲ್ಲಡೆ ಎನ್ನ ಮಿಸ್ಸಸ್ ನೃತ್ಯ ಗುರುಕುಲು ವರ್ಷ ಅಂತ ಲಾಸ್ಟ್ ಆಜಿ ತಿಂಗಳು ಜೈದ್ ನೋಡು ಎಂಗಳು ಪೀ ಪಡಿಕೆ ಇರೋಳಿದೆ ನಮ್ಮ ಎಂಗೆ ಚಾಕಿರ್ ಮಾಡ್ಬೇಕು ಇನ್ನೂ ಎನ್ನ ಅಮ್ಮನ ಎಂಗೆ ಋಣ ಸಂದಾಯ ತೀರಿ ಜತೆ ಬಂದು ಒಂದು ನಡತೆನ ಕತ್ತೆ ಮುರಣ ಇತ್ತೀಚಿನ ಕೆಲವು ಮುರಣೊಂಜಿ ಏನೊಂಜಿ ರಡ್ಡು ಉದಾಹರಣೆ ಕೊರ್ಪೆ ನಿಕ್ಲಿಗೆ ಏನೊಂಜಿ ದೋಸೆ ತಿಕ್ಕೇರು ಒಂದು ನಿಕ್ಲಿಗೆ ಪೂರಕ್ಕೆ ನಿಕ್ಲಿ ಯೋಚನೆ ಮಾಡ್ತದೆ ಬಂದು ಆರು ಬಂದೆರಡು ಬಾರಿ ಮಲ್ಲ ಬೇರೆದಾರು ಅಯೋಧ್ಯೆ ಜಾಪರ್ನಾಗ ಹೆಂಗೆ ತಿಕ್ಕೇರು ಎಂಡ ಬಂದಿರು ಶೆಟ್ರ ಯಾನ್ ಬಾರಿ ಮಲ್ಲ ಮಿಸ್ಟೇಕ್ ಮಲ್ತೆ ಎನ್ನ ಬಡಿದ ಬಂಡಲ್ಲ 2-3 ಜೋಕ್ಲು ಉಪ್ಪಾಡು ಬಂದು ಮಲ್ಲಜ್ಜಿ ಒಂಜೆ ಯಾವ ತಾಂಕ್ಯಾರ ಕಷ್ಟ ಆತ ಬಂದು ಆ ಟೈಮ್ ಬಂಡೆ ಅಂಡ ಇನ್ನೇನು ನಮಗೆ ಮೊಲ್ಲ ಕೆಲಸ ತಿಕ್ಕಿನ ಅಮೇರಿಕಡುಲ್ಲೆ ಎಂಗ್ಲಿ ತೂಪಿನ ಗತ್ತಿಜ್ಜಿ ಅಂಗಡಿ ಮಾರಿಯ ಎಂಗೇರು ತೂಪಿನೇ ಗತ್ತಿಜ್ಜಿ ಒಂದು ಒಂಜಿ ಘಟನೆ ಪಂಡ ತೂಲೆ ಎಂಗ್ಲ ಸ್ವಾರ್ಥ ಒಂಜಿ ಜೋಕುಲಿ ಯಾವುದೇ ಉಂಟು ಅಂಡ ನಿಜವಾದ ಮಲ್ಲ ಒಂದು ಪೋನಗ ನಂಗೆ ನಮ್ಮ ಅವೇನೇನು ಜ ಕುಡೊಂಜಿ ಘಟನೆ ಬಂದಿರಾರು ಅವಲ ನಿಕುಲು ಆಲೋಚನೆ ಮಲ್ಪೆ ಆರು ನಾ 2 ಜೋಕುಲು ಎಂಗ್ಲ ಸ್ಟೂಡೆಂಟ್ ಆಗಿದ್ದಾರೆ ಬಾರಿಮಲ್ಲ ಇಂಜಿನಿಯರ್ ಆರು ಪಂಡೇರು ಶೆಟ್ರ ಯಾನು ಬಾರಿಮಲ್ಲ ಇಂಜಿನಿಯರ್ ಎನ್ನ ರಡ್ಡಾನ್ ಜೋಕ್ಲವ್ರಿ ಜರ್ಮನ್ಡುಲ್ಲವ್ರಿ ಅಮೇರಿಕಡುಲ್ಲೆ ಮಗಲನ್ನ ಬಾಂಬೆ ಮದ್ಮೆ ಕಲ್ತು ಬಾರಿಮಲ್ಲ ಹೆಮ್ಮೆಡಿತ್ತೆ ಪೂರ ಏನು ಡಮ್ ಮಲ್ತಂತೆ ಎನ್ನ ಮಗಲನ ಮದ್ಮೆ ಮಸ್ತ್ ಖರ್ಚು ಮಲ್ತೆ ಅಂಡ ಯಾನು ಬಾರಿಮಲ್ಲ ಮಿಸ್ಟೇಕ್ ಮಲ್ತೆ ಎನ್ನ ಬಡದಿಗೆ ನೆನಪಿನ ಕಾಯಿಲೆ ಜೈದಿನ ಅವಳು ಅಲ್ಲಿ ನೀರು ಪೂರ್ಪಿನ ಗತ್ತಿಜ್ಜಿ ಕಾಂಡೆ ಊರ್ತಿ ಅಟಿಲ್ ಮಲ್ತೆ ದೀದು ಪೋಪಲ್ ಬಕ್ಕ ಎಂಕಲ್ಲೇ ನೀರು ಯಾನು ಕೊರುಂದಿರಿತ್ತ ಬಾಕಿ ಕೀ ಬಾರ್ದು ಬೈದು ಏರ್ಲಜ್ಜಿ ಮೂಜಿ ಜೋಕುಲು ಬಾರಿ ಮಲ್ಲ ಯಾನು ಇಂಜಿನಿಯರ್ ಬುಡ್ತಿನ ದುಡ್ಡು ದಾದ ಪ್ರಯೋಜನ ಎನ್ನ ಒಂಜಿ ಬಾಲೆನ್ ಯಾನು ಮೂಲು ಒಂಜಿ ಎಲ್ಲಿಯ ದಾದಾನ ಎಜುಕೇಶನ್ ಕೊಡ್ದು ಆ ಮೂಲಿತದೆ ನೀನು ಒಂಜಿ ನೀರನ್ನ ಕೊರ್ರೆ ಗತಿ ಇತ್ತನತ್ತೆ ಆರು ಪಂಡದ 15 ದಿನ ಒಟ್ಟು ಆ ಪೊಂಜಿ ತೀರ್ಕೊಂಡು ನೀನೇನು ದಾಯ ಉಲ್ಲೇಖ ಮಲ್ತೆ ಬಂಡ ನಿಕಲು ಮಾತ ನನ್ನ ಜೋಕ್ಲಾನಗ ಎಂಕ್ಲು ಒಂಜಿ ಜೋಕುಲು ಯಾವ ಪನ್ಪ ಆ ನಿಜವಾದ ಒಂದು ಆ ಕಾನ್ಸೆಪ್ಟ್ ತಪ್ಪು ಎಂಕ್ಲೆಲ್ಲ ಬಾಲೆ ಉರ್ತಿಯೇ ಅಂಡ ನಿಜವಾದ ತಪ್ಪ ಒಂಜಿ ಲೆಕ್ಕತ್ತು ಎಂಗೆ ಅಪ್ಪಗ ಸಂಖ್ಯೆರ ಕಷ್ಟ ಆಪಣೆ ಎನ್ನಪ್ಪ 5 ಜೋಕುಲು ಇತ್ತದ ಲೆಕ್ಕ ನಿಕ್ಲೆ ಕ್ಯಾರಿ ಆದ ಒಂಜಿ ತಿಂಗಳು ಆನಗರೆ ಡಾಕ್ಟರ್ ಪೋಪಾರು ಡೆಲಿವರಿ ಆ ನೆಟ್ಟಲ್ಲ ನಿಕ್ಲೆ ಮಾತ್ರೆ ಕೊರ್ದು ಬಾಲೆಗೆ ಶುಗರ್ ಬರ್ಪೆ ಲೆಕ್ಕ ಹಾಕೊಂಡು ಒಂದು ಬೋಂಡ 10 ತೂಲೆ ಎನ್ನಪ್ಪ 5 ಜೋಕ್ಲೇನಿ ಯಾನು 4 ಪುಣ್ಯ ಯಾನು ಉರಿಯಾನಿ ಡಾಕ್ಟರ್ ಇಜ್ಜರಿ ಇಲ್ಲಡೆ ಬೆದ್ದಿದ್ದೀನಿ ಎಂಗ್ಳು ಪೂರ ಹುಷಾರಿಲ್ಲ ಅತ್ತ ಪನ್ಲೆ ಇತ್ತ ಖಾಲಿ ಒಂಜಿ ತಿಂಗಳು ಆನಾಗ KMC ಬೋರ್ಡ್ ಉಂಟು ಮೊಲ್ಲ ಇಂಗ್ಲೀಷ್ ಬರೀತಾರೆ ನಿಕ್ಲು ಕ್ಯಾರಿ ಆಯ್ರು ಬಂಡಿ ಕೂಡಲೇ ಬರ್ತೇನೆ ಅಂಡು ಟಿಲ್ ಡೆಲಿವರಿ ಅದು ಏತೋ ಸಮಯ ಮುಟ್ಟ ಹಾಕಲು ಲೈಕ್ ಕಾಂಟ್ರಾಕ್ಟ್ 3 ಲಕ್ಷ 4 ಲಕ್ಷ ಲೈಕ್ ಪ್ಯಾಕೇಜ್ಗೆ ಅಂಡ ಆ ಜೋಕ್ಲೆಗೆ ಇತ್ತೇನೆ ಹೆಂಗೆ ತೋಜುನು ಕೆಲವು ಜೋಕ್ಲಿ ಮುರಡೊಂಜಿ ಎಲ್ಲಿ ಆಣ್ ಪನ್ಪೆ ಆಣಾಗಿ ಶುಗರ್ ಉಂಡಿಗೆ ಎಂಚಿನಂದೇ ಗೊತ್ತಾಪುಜಿ ಇತ್ತದ ಫುಡ್ಡು ಕೆಮಿಕಲ್ದ ಪೂರ ಒಂದೇತ ಪರಿಣಾಮ ಯಾನೊಂದೇನು ದಾಯ ಪಂಡೆ ನಮ್ಮ ಒಂಚೂರು ನಿಕ್ಲು ಪೂರ ಈ ವಿಷಯದೊಂದು ಆಲೋಚನೆ ಮಲ್ಪುಣ ಎಡ್ಡೆ ಕೆಲವರು ಸಾಂಖ್ಯರ ಕಷ್ಟಾಪಣೆ ಪನ್ಪೇರು ತಪ್ಪು ಎಡ್ಡೆ ಶಿಕ್ಷಣ ಕೊರ್ದು ಇವನಕ್ಕೆ ನಿಜ ಪನ್ಪೆ ನಾನು ಒಂಜಿ ಟೈಮ್ ನಾನು ನಿಕ್ಲೆಗೆ ಜೋಕ್ಲಾನಾಗ ನಮ್ಮ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬರ್ಪು ಕನ್ನಡ ಮಾಧ್ಯಮ ನಿಕ್ಲೆಗೆ ಎಡ್ಡೆ ಶಿಕ್ಷಣ ತಿಕ್ಕೊಂಡು ಹೊಸ ಶಿಕ್ಷಣ ನೀತಿ ಬರೋದುಂಟು ಮೋಸ್ಟ್ ಅವ್ರು ಇಂಪ್ಲಿಮೆಂಟ್ ಆಪುಂಡು ನಿಕ್ಲ ಜೋಕುಲು ಮೊಲ್ಲ ನನಗೆ ನಾನು 6-7 ವರ್ಷಡು ಅವೇ ಶಿಕ್ಷಣ ಬತ್ತಂದಾಂಡ ನಿಕ್ಲೆಗೆ ಎಡ್ಡೆ ಶಿಕ್ಷಣ ಸಿಕ್ಕೊಂಡು ಹೆಂಗೆ ಒಂಜಿ ಬಾಲ ಯಾವು ಒಂಜಿ ರೀತಿರವು ನಮ್ಮ ಒಂಜಿ ಹಿಂದುಲಾದ ಒಂಜಿ ಅಂಕಿಅಂಶ ವಾಟ್ಸಪ್ ನಿಕ್ಲಿಗೂ ಒಂಜಿ ದಿನಕ್ಕೂ ಹಿಂದುಲ್ನ ಏತು ಇಡೀ ಇಂಡಿಯಾಡ್ ಏತು 2,000 ಜೋಕುಲಿಗೆ ಕ್ರಿಶ್ಚಿಯನ್ 1,000 ಜಿಲ್ಲಾರು ಅಂಡ ಮುಸ್ಲಿಂ ಬಂಧುಲು ದಿನಕ್ಕೂ 55,000 ಆ ಲೆಕ್ಕನೇ ಕೊಡ್ತಾರೆ ಆ 55,000 ದಿನಕ್ಕೂ ಲೆಕ್ಕೊಡು ನನ್ನ 20 ವರ್ಷ ನನಗೆ ಭಾರತದ ಪರಿಸ್ಥಿತಿ ಎಂಚಾವು ನಿಖಲೆ ಆಲೋಚನೆ ಮಲ್ಪಲೆ ಹಿಂದೂ ಧರ್ಮ ಯಾನ ಧರ್ಮದ ಬಗ್ಗೆ ಪಾತ್ಯನತ್ತು ಅವೆಲ್ಲ ಒಂಚೂರು ಆಲೋಚನೆ ಮಾಡ್ಕೊಂಡೆ ಕುಡೊಂಜಿ ರೀತಿ ಅನ್ ಬರ್ನಿಕಲು ಖಂಡನೆಲ್ಲಡೆ ಬತ್ತುಪ್ಪರು ಅತ್ತು ಕಣ್ಣನೆ ಬಡಿದು ಬೇಟೆ ಇಲ್ಲ ಅಲ್ಲುಪ್ಪರು ನಮ್ಮ ಧರ್ಮ ಉರಿಬನ ರೀತಿ ಕೆಲಸ ಮಲ್ಪೋಲಿಯ ವಾರಡೊಂಜಿ ದಿನ ನಿಖಲು ಒಟ್ಟಿಗೆ ಸೇರಿದ ಭಜನೆ ಮಲ್ಪೋಲಿಯ ಇತ್ತೆ ಕುಟುಂಬ ಪದ್ಧತಿ
ಗೆಜ ಮಾಡಿದ್ದಾರೆ ತುಂಬ ಕೆಲವೊಂದು ವಿಚಾರ ಪನ್ವೇರು ನಮ್ಮ ಮಸ್ತ್ ನಿಖಲ್ ಕಂಡನ್ ಬಿಡುದಿಲ್ಲ ಅಪ್ಪ ಇಲ್ಲಡೆ ಬೈದ ಮಾಮಿ ಇಲ್ಲಡ ಇತ್ತಾನ ಕಂಡನ್ ಇಲ್ಲಡ ಇತ್ತಿನಿಂದಾಣ ನಿಖಲಿಗೆ ಅಟ್ಲೀಸ್ಟ್ ನಮ್ಮ ಇಲ್ಲಡ ಒಂಜಿ ಕೆಲವು ಪದ್ಧತಿನ ನಿಖಲ್ನ ಅನುಭವನು ಕೈ ತಲ್ದ ಇಲ್ಲದಕ್ಲೆ ಪೂರ ಒಂಜಿ ವಾರಗೊಂಜಿದ್ದೇನೆ ಭಜನೆ ಮಲ್ಪೋಲಕ್ಕೆ ನಿಖಲು ಸೇರೋಲ್ಯ ಪೇಂಟೆಡ್ ಭಜನೆದ ಸಂಸ್ಕೃತಿ ಕಮ್ಮಿ ಆವೊಂದುಂಡು ಅಲ್ಲಿಡ್ ಒಂಚೂರು ಉಪ್ಪು ಅವಲ ಇತ್ತ ಕಮ್ಮಿ ಆವೊಂದುಂಡು ವಾರಗೊಂಜಿದ ನಂಗೆ ಒಂಜಿ ಗಂಟೆ ಜೋಕ್ಲೆ ನಮ್ಮ ಬಾಕಿ ದಕ್ಲೆಗೆ ಪೂರ ಪನ್ಪ ಅಕುಲು ಚರ್ಚ್ ಪೂಪೇರು ಮಕ್ಕಳು ಪಲ್ಲಿ ಪೂಪೇರು ನಿಕ್ಲೇನ ಪೋಯರ ಬಲ್ಲಿ ಬಂದು ಏರ್ಲ ಬಂತಿದ್ದೀರಿ ನಂಗೆ ಪುರ್ಸೊತ್ತಿಜ್ಜಿ ನಮ್ಮ ಜೋಕ್ಲೆಲ್ಲ ತೊಂಪೇರ ಕೈ ತಲ್ದಕ್ಲೆಲ್ಲ ಎತ್ತದು ಈ ಬಗ್ಗೆ ಒಂಚೂರು ಚಿಂತನೆ ಮಲ್ಪೋಲಿ ಯಾಪಂದೆ ನಿಕ್ಲು ಯೋಚನೆ ಮಲ್ಪಲೆ ನಂಗೆ ಸಮಾಜದ ಋಣ ಮಸ್ತುಂಡು ಯಾನು ಎನ್ನ ಕಂಡನಿ ಮಾತ್ರ ಅತ್ತು ಎನ್ನ ಸಮಾಜದ ಬಗ್ಗೆಲೇ ಯಾನೊಂಚೂರು ಚಿಂತನೆ ಮಲ್ಪೊಡು ಯಾನು ಹಿಂದೂ ಧರ್ಮೋಡು ಪುಟ್ಟದೆ ಇನ್ನು ಇತ್ತ ಸರಿಯಾದ ಆಲೋಚನೆ ಮಲ್ತಂದಾಂಡ ಕ್ರಿಶ್ಚಿಯನ್ಸ್ ಇಡ್ತುಲೆ ಒಂಜಿ ನಾಲ್ಕು ಪುಂಜೋಕ್ಲನ್ನು ಒರ್ತಿ ನನ್ಸಾದ ಕಡಪುರ ನಮ್ಮ ಹಿಂದೂ ಧರ್ಮಡು ಉಂಡು ಇತ್ತ ಮೂಲ ಪೂರ ಕೆಲವು ಕೆಲಸ ಮಲ್ತೊಂದುಲ್ಲ ಇರ್ತೆ ಮಕ್ಳೇ ದಾಲ ಸಂಬಳ ಹೆಚ್ಚು ಮಕ್ಳು ಮೂಲ ಬತ್ತ ಮಸ್ತ್ ಕೆಲಸ ಮಲ್ಪಿದೆ ಒರ್ತಿಗೊಂಜಿ ಮಾತಾಜಿಗೊಂಜಿ ಬುಂಡ ಬೇತೆ ಸಂಬಳ ಹೆಚ್ಚು ಈ ರೀತಿ ಅದನ್ನ ಒಂಚೂರು ಸಮಾಜದ ಋಣ ಸಂಧ್ಯಾರ ಸಾಧ್ಯತೆ ಉಂಡ ಬಂದು ನಿಖಲು ಮಾತೆಲ್ಲ ಆಲೋಚನೆ ಮಲ್ಪಲೆ ಸರಿ ಆಲೋಚನೆ ಮಲ್ಪಲೆ ಎಂಕ್ಲೆ ದಾತುಂಡು ಯಾನಿ ಎನ್ನ ಕಂಡನಿ ಎಂಕ್ಲ ಇಲ್ಲಿ ಎನ್ನ ಕಂಡನಿ ಕುಸಿತಿತ್ತನ ಬಿಡುದು ಕುಸಿತಿತ್ತನ ಎನ್ನ ಕಣ್ಣನ್ನ ಒಟ್ಟುಗು ಎನ್ನ ಪರಿಸರದಕ್ಲೆ ನಿಂಗ್ಲಿ ಸೇರವಲೆಕ್ಕ ಭಜನದ ಮೂಲಕ ಇಂಚಿನ ಕೆಲಸ ಮಲ್ಪೊಲಿ ಅವೇ ಕುಡೊಂಜಿ ರೀತಿ ನಮ್ಮ ಕುಟುಂಬ ಪದ್ಧತಿ ನೀ ದೂರ ಒಂದುಂಡು ಯಾನು ಮಸ್ತ್ ಇನ್ನು ತುಳು ಜಾತಿಡ್ ಒಂಜೊಲೆ ನಾಗನಲ ಬೊಕ್ಕ ದೈವ ದೀಜಂದನ ತುಳು ಜಾತಿಯ ಕುಟುಂಬ ಒಟ್ಟ ಒಂದಿಚ್ಚು ನಾಗನೆಕ್ಕೆ ಒಂಜಿ ಪೋಡಿದು ಒಟ್ಟಾಪ ದೈವದಕ್ಕೆ ನಮ್ಮ ಒಟ್ಟಾಪ ಈಜಿನ ನಮ್ಮ ಕುಟುಂಬ ಪದ್ಧತಿ ದೂರ ಒಂದು ಎನ್ನ ಅಪ್ಪೆ ಒಂದು ಇನ್ಸಿಡೆಂಟ್ ಆಯ್ಬೇಕು ಯಾನೊಂದು ನಿರ್ಣಯ ಮಲ್ತೆ ಎನ್ನ ಅಪ್ಪ ಸೈದನೇ ದಿನಕ್ಕೂ ಎನ್ನ ಪಪ್ಪನಲ್ಲ ಎನ್ನ ಅಮ್ಮನಲ್ಲ ರಡ್ಡು ಕುಟುಂಬದಕ್ಕೂ ಪ್ರತಿ ವರ್ಷ ಮೇ 12 ತಾರೀಕಿಗೆ 125 ಜನ ಎನ್ನ ಎಲ್ಲರೂ ಮಧ್ಯಾಹ್ನ ಪ್ರತಿಯೊರೆಲ್ಲ 3 ಗಂಟೆ ಬರೋಡು ಅದಕ್ಕೆ ಪೂರಕವಾದ ಒಂಜೇಳೆ ಶುಕ್ರವಾರ ಇಂಚ ಬತ್ತಾನೆ 5 ತಾರದ್ದು ಇದು ದುಂಬೈ ಫೋನ್ ಮಾಡ್ತಾರೆ ಅಕ್ಕಳು ಮತ್ತೆ ಮಾತೆಲ್ಲ ಬರೋಡು ಆ ಒಂಜಿ ನಿಂಗಳು ಮಾತೆಲ್ಲ ಸುಖ ದುಃಖ ಪಾಚಾರ ಆ ಒಂಜಿ ಪರಿಣಾಮ ಬರ್ತತ್ತ ಇಡೀ ಎಂಗ್ಲ ಕುಟುಂಬ ಮಾತ ಎನ್ನ ಪಪ್ಪನ ಕುಟುಂಬ ಅಮ್ಮನ ಭಾರಿ ಪ್ರೀತಿ ಇರಲಿಲ್ಲ ಇನ್ನಿಕ್ಕೆಲ್ಲ ಪನ್ಪೇರು ಶೇಖರನ ಒಂಜಿ ಭಾರಿ ಅಡ್ಡೆ ಕೆಲಸ ಮಲ್ತೆ ಅಂಚೆನೆ ನಿಕಲೆಗೆ ಮಲ್ಪೊಲಿಯಾ ಪಂದ್ ಒಂಚೂರು ಆಲೋಚನೆ ಮಲ್ಪೊಲಿ ನಿಖಲ್ ಪೂರ ತುಲೆ ಕಂಡನಿ ಕುಟುಂಬ ಆಡು ಬುಡಿದ ಕುಟುಂಬ ಆಡು ರಡ್ಡು ಕುಟುಂಬ ಒಂಜಿ ಮದ್ಮೆ ಬೇಕಾರೆ ರಡ್ಡಿಲ್ಲ ನಮ್ಮ ಇಲ್ಲ ಇನ್ನು ನಿಖಲ್ ಪೂರ ಮದ್ಮಾತಿ ನಿನ್ನ ಇಜಿನ ಈ ಕುತ್ತರನೆ ಬೇತೈತೆ ಇನ್ನು ಪೂರ ಮದ್ಮನು ಒಂಜುವೆಲೆ ನಿಕ್ಲೆಗೆ ಮೆಗ್ದಿನಕ್ಕಲು ಇತ್ತಿಂದ ನನ್ನ ದುಂಬ ಕಾಣ್ಲ ಐನು ಮನಸ್ಸು ನಡಪುಂಡತೆ ಒಂದೇನು ಪೂರ ಉಂಟವನ್ ಲೆಕ್ಕ ನಿಖುಲಾಂಡೆಲ್ಲ ಪ್ರಯತ್ನ ಬಲ್ಲಿ ಪನ್ವೇರು ಆಯನ ಮದ್ನೆ ಗೌಜಿ ಮಲ್ತೆ ಇತ್ತ ಮಲವಲ್ಲ ಭಾಷಣ ಕೊರಪೆ ಅಂದು ನಿಕ್ಲೆ ಪನ್ವೇರು ಅಂಡ ಐನೇನು ಮದ್ಮೆ ಮಲ್ತೆ ಸಾಲೋಡು ಕೆಲವಿಲ್ಲ ಅಡುಪ್ಪೇರಿ ಈ ನಿಕ್ಲ ಸಾಲೋಡು ಉಳ್ಳಾರ ನಿಖಲು ನಾನು ಒಂದು ಇತ್ತಿನ ವಿಷಯ ಪನ್ಪೀನಿ ಮದ್ನೆ ಆತಿಜಿ ದಾರಮೈತ ಕೊರ್ತಿಜಿ ಪ್ರೀ ವೆಡ್ಡಿಂಗ್ ಶೂಟ್ ಒಂದು ಮೆಹಂದಿದ ಪುದಾರಡು ನಿಖಲು ಬೀಚುಡಿ ತಿರ್ಗನ ಫೋಟೋ ನೀನು ತೊಳ್ಪೊಂದುಲೆ ಹೊಟ್ಟತೆ ಪ್ಯಾಕೇಜ್ ಪನ್ಪೆ ಪ್ಯಾಕೇಜ್ ರೇಟ್ 1.5 ಲಕ್ಷ ದುಮ್ಮು ಪನ್ಪೀನಿ 10 ಕಾಪಿ ಯಾವು ಒಂದು 15 ಯಾವ ಒಂದು ಇತ್ತಂಚತ್ತ ಪ್ಯಾಕೇಜ್ ಪೂರೆಕ್ಲ ಪ್ಯಾಕೇಜ್ ಬೈದನು ಅಂಡ ಕೆಲವೊಂದು ವಿಚಾರ ನಿಖಲು ಯೋಚನೆ ಮಲ್ಪಲೆ ಆ ಮದ್ಮೆಗೆ ಬೋಡೋದು ಸಾಲ ಮಲ್ಪು ಎತ್ತೋ ಇಲ್ಲಡ ಅವನು ನಿಖಲೆ ಆದುಪ್ಪು ಖಂಡಿತವಾದ್ಲೆ ಏನು ಪನ್ಪೆ ವಾ ಪೊಣ್ಣು ಬಾಲೆಲೆಗ ಅಮ್ಮೇರು ಬಾರಿ ಕಷ್ಟೋಡೆ ಸಾಲ ಮಲ್ತೆ ಮದ್ಮೆ ಅಲ್ತೆ ಎಡೇನ ದೀದು ಮದ್ಮೆ ಮಲ್ತಿಜೇರು ಖಂಡಿತವಾದ್ಲೆ ಪನ್ಪೆ ಆ ಅಣ್ಣ ನಿಖಲ ಮೆಗ್ದಿನಕ್ಲೆ ಕಾಣಲ್ಲ ಅವಿನ ಒಂಚೂರು ಅನುಭವ ಇತ್ತೇನೇರು ಎಂಡದೆ ಮದ್ಮೆಂಡು ಬಂಡರಿ ಅಂತ ಮಲ್ತೆ ಒಂಜೇ ಮನಸ್ಸು ಮಲ್ಪಲೆ ಇನ್ನು ನಾಲ್ ಐನೇನು ಮನಸ್ಸು ಅವಳ ಬಗೆ ಎತ್ತು ಬಗೆ ಆಯೆ ಮಲ್ದೆ ಬಂದೆ ಮೂಲ ಮತ್ತೆ ನಲ್ಲನ್ನೇ ಮೂಲ ನಳಿನ್ ಕುಮಾರ್ ನಮ್ಮ ಎಂಪಿ ಒಂಜಿ ಪಾತೆರ ಬಂಡೆ ಎರ ಬಂಡೇರಿಗೆ ಒಂದು ಕಾರ್ಯಕರ್ತ ಕಟೀಲ್ ದೇವತ್ತದ ಬಂಡೇರಿಗೆ ನಮ್ಮ ಒಂದು ಕಾರ್ಯಕರ್ತನ ಮೆಗ್ದಿಗೆ ಮದ್ನೆ ಭಾರಿ ಕಷ್ಟ ಹುಡುಗ್ಲೇರು ದನ ಸಹಾಯ ಮಲ್ಪಡು ಅವು ಬಂಡೇರಿಗೆ 6 ಬಂಡೇರಿಗೆ ಅರಡ ಪಾಪಜ್ಜಿ 2 ನಂಚೆನೆ ಬಂಡೇರ ಶಿವರ ಬಣ್ಣ ಒಂದು 2 ಗಂಟೆ 25 ಸಾವಿರ ದೆಪ್ಪದು ಕೊರಿಯರು ಅರೇನ ಬಂಡೆ ಮದ್ನೆಗೆ ಬರ್ರೆ ಬಂಡಿರಿ ಯಾನ್ ಮದ್ನೆ ನುಪ್ಪುಜಿ ದುಮ್ನೆ ಬಲ್ಲೆ ಮೆಹಂದಿಗೆ ಮೇರಿ ಎಂಚ ಮೆಹಂದಿ ಬಂಡ ಯಾತ ಕಷ್ಟ ಹೊಡಲತ್ತ ತಲೆ ಸತ್ಯನಾರಾಯಣ ಪೂಜೆ ಅಂದುಡು ಮೇರೆ ರಾತ್ರಿ ಪೋಪೇರಿಗೆ DJ ದಿದ್ದು ಭಾರಿ ಜೋಗು ಬಾಟ್ಲಿ ಗಿಟ್ಲಿ ಭಾರಿ ಡ್ಯಾನ್ಸ್ ಉಂಡಿಗೆ ಮೇರೆ ಗೊಂಜಿ ಕೋಪ ಬತ್ತನ್ಗೆ ಕಾರ್ಯಕರ್ತಲ್ಲಿ ಎತ್ತ ಬಂಡೇರಿಗೆ ನಿಖಲು ಭಾರಿ ಕಷ್ಟ ಉಂಡು ಹಾಗೆ ಭಾರಿ ಕಷ್ಟ ಉಂಡು ಅಂಚ ಇಂಚ ಬಂಡಾರತ ಹಾಗೆ ಇನ್ನು DJಗಳ ಆಯ್ನ ಡ್ರಿಂಕ್ಸ್ ಪಾರ್ಟಿಗಳು ಏತು ಖರ್ಚು ಮಲ್ತೆ ನಿಕ್ಲೆ ಭಾಷೆ ಜನಿಕ್ಲೆ ಇಂಚಿನಕ್ಕೆ ಪೂರ ಏನಡದ ಕೇಳ್ತೀನಿ ಸರಿಯತ್ತೆ ವಿಷಯ ಸರಿಯತ್ತೆ ನಮ್ಮ ಎತ್ತೋ ಇಲ್ಲಡು ಕಾಸಿದ್ದನ ಸಾಲ ಮಲ್ತ ಅಪ್ಪೆ ಮಲ್ತೋರು ನಾನಾಂಡಲೆ ನಿಖಲ ಮದ್ಮೆ ಆದುಪ್ಪು ಈ ವಿಷಯಡು ಒಂಚೂರು ಆಲೋಚನೆ ಮಲ್ಪೆ ರಡ್ನೆ ನಮ್ಮ ರಡ್ಡು ಕುಟುಂಬವನ್ನು ಒರಿಪನೆ ರೀತಿ ನಮ್ಮ ಚಿಂತನೆ ಮಲ್ಪುಗ ಮಸ್ತ್ ಇಂಚಿನ ಯಾನು ಅನೇಕ ಉದಾಹರಣೆ ಕೊರ್ಬೆ ನಮ್ಮ ಕುಟುಂಬವಾದ ಒಂಜಿ ಕುಟುಂಬ ಇಂಚೊಪ್ಪುಡುದು ಬೊಕ್ಕ ಎಲ್ಲಿಲ್ಲೇ ವಿಷಯವು ಮೈತಿದಿಗೆ ನಾನೊಂದು ಇತ್ತಿನ ಅತ್ತನ ಮೈತಿನ ಎಲ್ಲಿಲ್ಲೇ ವಿಷಯ ಕೆಲವರು 5 ಸೆನ್ಸ್ ಜಾಗುಪ್ಪುನು 5 ಜನ ಉಳ್ಳೇರು 5 ಜನಕ್ಕೆ ಮಕ್ಕಳು 5 ಸೆನ್ಸ್ ಜಾಗಡಿ ಚರ್ಚೆ ಸತ್ಯ ಮನ್ಪೆ ಬುಡ್ದು ಬಿಡ್ಲೆ ಅಣ್ಣ ನಿಖಲೆ ಪುಟ್ಟಿನ ಜೋಕುಲು ಅವಡು ಅಕ್ಲನ ಜೋಕುಲು ಮಾತ ನಿಖಲು ಪ್ರೀತಿ ಡುಪ್ಪಲೆ ನಮ್ಮದು ಬೊಕ್ಕ ನಮ್ಮ ಜೋಕುಲು ಪ್ರೀತಿ ಒರೇ ಗೊರಿ ಪಾತ್ಯರೊಂದು ಒರೇ ಪ್ರೀತಿ ಇತ್ತನ ಅವೇ ಸಂತೋಷ
ಇತಿಥಿಯಲ್ಲೇ ವಿಷಯಡು ಗಲಾಟೆ ಆವೊಂದುಂಡು ಆ ಕುಟುಂಬ ವಿಗಡಣೆ ಆವೊಂದುಂಡು ಓರೇನ ಒರಿ ಮೋನೆ ತುಬ್ಬುಜರು ಕೈತಲು ಒಂಜಿ ಇಲ್ಲು ರಡ್ಡಿಲ್ಲು ಕೈತಲ್ ಒರಿಯನ ಒರಿ ಪಾತಿರುಜರು ಇತಿಥಿಯಲ್ಲೇ ವಿಷಯ ಜಾಗದ ವಿಷಯ ಅತನ ಆಲಂಚ ಬಂಡಲ್ ದಯಮಲ್ತದು ನಮ್ಮ ಆಯ್ನಾತಿ ನಮ್ಮ ಅತ್ತೊಂತ ಎಜುಕೇಟೆಡ್ ಇಲ್ಲ ಯಾಕಡೆ ಮೂಲು ಕೆಲವು ಪರಿಚಯ ಬಂದಾಗಲ್ಲ ಮಾತ ಒಂಚೂರು ವಿದ್ಯಾವಂತರಾದುಲ್ಲಾರು ಎಲ್ಲೆಲ್ಲೇ ವಿಷಯ ಹಿಡಿದು ನಮ್ಮ ಕಂಡನೆ ಕುಟುಂಬ ಅತ್ತನ ಅಪ್ಪ ಕುಟುಂಬ ವಿಗಡಣೆ ಯಾರೇ ಬಲ್ಲಿ ಕುಟುಂಬನು ಒಂಜಾದಿದಿಲ್ಲ ನಮ್ಮ ಪ್ರೀತಿ ಡುಪ್ಪುಗ ಎಲ್ಲೆಲ್ಲೇ ವಿಷಯ ಇತ್ತಿನಲ್ಲ ಅವೇನು ಅಲ್ತೆರೆಗೆ ತೆಕ್ಕಾದ ಬಿಡ್ಲೆ ನಂಗೆ ಅನ್ಯಾಯ ಆಂಡಲ ಮಲ್ಲಜ್ಜಿ ನಮರ್ದ ಆ ಥರ ಕುಟುಂಬ ಬೆಳಗೋಡು ಪನ್ಪಿನ ಆ ಕಾನ್ಸೆಪ್ಟ್ ಮಿತ್ತ ನಮ್ಮ ಚಿಂತನೆ ಮಲ್ಪುಗ ಇನ್ನು ನಿಜವಾದ್ಲ ಏನು ಕೇಶವ ಶಿಶುಮಂದಿರ ಮಕ್ಕಳು ಶಿವರಾಮಣ್ಣಪ್ಪು ನಾರಾಯಣಣ್ಣಪ್ಪು ಅತನ ಎನ್ನ ಮಿತ್ರ ಅಂದ್ರೆ ನಾರಾಯಣ ಕಜ್ಜೆ ಕೇಶವಣ್ಣಪ್ಪು ಅತ್ತ ನಿಂಗ್ಲ ಅಧ್ಯಕ್ಷರು ಪೇರು ಅಕ್ಲು ಭಾರಿ ಕೆಲಸ ನಿಜವಾದ ಹಾಕ್ಲಕ್ಕೆ ಎತ್ತಿಕುಲೆ ತಿಂಕ್ ಮಲ್ಪೆ ಮಕ್ಕಳೇ ದಾಳ ನೆಟ್ಟು ಲಾಭ ಇಚ್ಚಿ ಈ ಕೇಶವ ಶಿಶು ಮಂದಿರ ಬಿದ್ದಾಡು ಮಕ್ಕಳು ಮಾವರ ಮಲ್ಪನ ಕೆಲಸ ಉಂಡತ್ತೆ ಖಾಲಿ ಒಂದು ಮಾತ್ರ ಮಸ್ತೆ ಚಟುವಟಿಕೆ ಮಲ್ತೊಂದಿಲ್ಲ ಮಕ್ಕಳೇ ದಾಲ್ ಮಕ್ಕಳ ಕೈರ್ದೇ ಖರ್ಚು ഒരു അക്ലേ ഇല്ലട അക്ലക്കേನು ചേരി ಆ ಒಂದೇಕ್ಕೆ ಬೋಡದು ಮುಲ್ತ ಊರ್ದ ಜೋಕುಲು ಎಡ್ಡೊಪ್ಪಡು ಮುಲ್ತಕುಲು ಎಡ್ಡೊಪ್ಪಡು ಒಂದು ಬಾಕಿ ದಕ್ಲೆ ನಟ್ಟು ಇರಕುಲು ತನ್ನ ಕೈರ್ದ ಖರ್ಚಾಯಿನ ಪೆಟ್ರೋಲ್ದ ಕಾಸಿಗೆ ಲೆಕ್ಕ ಇದ್ದವು ಅತನ ಬಸ್ತ ಟಿಕೆಟಿಗೆ ಇಂಕುಲ್ ಲೆಕ್ಕ ಬೇರೆ ಪುಜ ಇಂಚಿನ ಎಷ್ಟೋ ಜವನ ಇರ್ತೀನಿ ಇನ್ನು ನಮ್ಮ ಹಿಂದೂ ಧರ್ಮ ಊರಿದ ನೆಂಜ ನಿಕುಲ್ಲ ಒಂಜಿ ಕುಟುಂಬವಾದ ನಮ್ಮ ಹೊಸ ನಿಕುಲ್ ಕಣ್ಣೆನ ಬಿಡದೆ ಅಂಡಲ ನಿಕ್ಲೇರ್ದು ಒಂಜಿ ಹೊಸ ಚಿಂತನೆಲು ಬರಡು ನಿಕ್ಲ ಕಣ್ಣನಿಲ್ಲ ನಿಕುಲು ಇತ್ತಿಂದಲ್ಲ ಆ ಕಣ್ಣನಿಲ್ಲಡ್ಲ ಬೊಡದಿ ರಡ್ಡಿಲ್ಲ ಒಟ್ಟಿಗೆ ಸೇರೊಂದು ಕುಟುಂಬಡು ಪ್ರೀತಿ ರೋರಿಯಾಗೋರಿ ಅರ್ಥ ಮಲ್ತೊಂದು ಉಪ್ಪಲೆ ಓಲ್ಲ ವಿಗಡಣೆ ಬಿಡುಚಿ ಅನಾವಶ್ಯಕ ಇನಿ ಕೊಟ್ಟಿಟ್ಟು ಮಸತ್ತು ಒಂದುಲ್ಲೆ ನಿಜವಾದ ಏನ್ ಪನ್ಪೆ ಎನ್ನ ಅನುಭವಡು ನಿಜವಾದ ನಿಕ್ಲೆ ಮಾತಾಡಿ ಎನ್ನ ಪ್ರಶ್ನೆ ನಿಕಲು ಕಣ್ಣನೆ ಬಡಿದಿ ಮಾಮಿ ನಕುಲು ಎಡ್ಡೆಡಿತ್ತಾರ ನನ್ನ ಗಜ್ಜೆ ಜಾಕಿಡ್ ಸುಖ ಉಂಡಾಯ್ಜ ಓರೇನೋರಿ ಪ್ರೀತಿ ಇಲ್ಲಡು ಬನ್ನಗೆ ಮನಸ್ಸಿಗೆ ನೆಮ್ಮದಿ ಉಂಟು ಗಂಜಿ ಚಟ್ಟಿಡು ಉಪ್ಪಡು ಗಂಜಿ ಇದ್ದಿಲ್ಲ ನಂಗೆ ಸುಖ ಉಂಟು ಅಂಡ ಕೆಲವು ಇಲ್ಲಡು ಸಾಲೋಡು ಮುರ್ಕೋದು ಬೋದು ಪೇರೆ ಆಯನ ಮಲ್ಲ ಕಾರ್ದ ಎದುರು ಮೂಲ ಕುಕ್ಕುಮುಡಿ ಸರ ಮಲ್ತಲ್ಲ ಅಲ್ಲಿ ಬಜಿಲ್ ಸರ ಮಲ್ದಲ್ಲ ಸಾಲ ಮಲ್ತ ಮಲ್ತ ಇಲ್ಲಡು ಬತ್ತೆ ನಿದ್ರೆ ಇಜ್ಜಿ ಇಲ್ಲಡು ನೆಮ್ಮದಿ ಇಜ್ಜಿ ತೋರಿಕೆಗೆ ಭಾರಿ ಮೊಲ್ಲ ಇಲ್ಲಿ ಎದುರುಡು ಕಾರು ಅಂತದ್ದು ಮುಂಗತ್ತು ದಯಮಲ್ತ ಬಿಡೋದು ಬನ್ಪಿನಿ ನಿಕ್ಲು ಒರಿಯನವ್ರಿ ಅರ್ಥ ಮಲ್ತೊಂದು ಎಂಜಿನ ಸಮಸ್ಯೆಯಲ್ಲೇ ಒರಿಯೋಗರಿಗೆ ಪಂಡದು ಪ್ರೀತಿ ಡುಪ್ಪುಲೆ ಒರಿಯನವ್ರಿ ಅರ್ಥ ಮಲ್ತೊಲ್ಲಿ ಸಾಲ ಮಲ್ತದ್ದು ನೀ ಹೆಂಗಿತ್ತ ಸತ್ಯ ಮನ್ ಪಾಪ ಹೆಂಗೆ ಕಾರ್ದೇವು ಹೆಂಗೆ ಇಷ್ಟ ಇಚ್ಚು ಎನ್ನ ಸ್ಕೂಟರ್ ತೋರ್ಸೋದು ಇಂಡ ಸ್ಕೂಟರ್ ಒಂದು ಸತಿ ಮೇರೆ ಬಂಡಿ ಈ ರೀತಿ ಕಷ್ಟ ಆಯ್ತಾನೆ ಬ್ರೈನ್ ಆಪರೇಷನ್ ಕಾರ್ ಮಿಂದ ತಂದಬಲ್ಲ ಹೆಂಗೆ ಇಷ್ಟ ಇತ್ತು ದಾಗಿ ಕಾರು ನೀ ಹೆಂಗಿನ ಪುಣ್ಣು ಆರು ಕಾರ್ದೇ ಇದ್ದೀರಿ ಮೇರ್ನ ಇಲ್ಲದು ಮೊಲ್ಲ ಟಿ ವಿ 48 ಇಂಚದ ಏನೆಲ್ಲ 24 ಇಂಚ ಟಿ ವಿ ಉಂಟು ಹೆಂಗೆ ನೆಟ್ಟೆ ಇರ್ತದಲ್ಲಿ ಅದಕ್ಕೆ ಕೂಡ ಸಾಲ ಮಲ್ತಾರೆ ಆ ಸಾಲ ಸಂಡ ಟೆನ್ಷನ್ ದಯಮಲ್ತದ್ದು ನಿಕುಲು ಸಾಲ ಮಲ್ತದ್ದು ಮಲ್ಪಡೆ ಇತ್ತಿನೇನು ಸಂತೋಷ ಒಪ್ಪಲಿ ಸಾಲ ರೈತ ಬಾದ್ ಗಂಜಿ ಚಟ್ನಿದ ಪ್ರೀತಿ ಆ ಗಂಜಿ ಚಟ್ನಿ ಇತ್ತಿನ ಸುಖ ಸಾಲ ಮಲ್ತದ್ದು ಬಡ್ಡಿ ಕಟ್ಟದು ಉಪ್ಪುಜಿ ನೀನು ಆಲೋಚನೆ ಮಲ್ಪಲೆ ಅಂಚಾಯ್ತಾರೆ ಯಾರಂತೆ ಪನ್ನೆಡ್ದಲ್ಲ ತಪ್ಪಿತನ ಮಾಪ್ ಮಲ್ಪೆ ನಾನು ನಿಕುಲು ಪ್ರೀತಿಡು ನಿಕ್ಲ ಮಾಮಿ ಇಲ್ಲಡು ಅತ್ತನ ಆನುಲೇ ಪನ್ಪಿನಿ ನಿಕ್ಲನ ಬುಡಿದಿನ ಅಪ್ಪ ಇಲ್ಲಿಲ್ಲ ಅವ್ ನಿಕ್ಲನ ಅಪ್ಪ ಇಲ್ಲಿಂದ ಏನಿಲ್ಲ ಅವು ಎನ್ನ ಮಾಮಿ ಇಲ್ಲಿಂದ ಎನ್ನ ಅಪ್ಪನೇ ಇಲ್ಲಿಂದ ಅವಳು ಸಮಸ್ಯೆ ಬರ್ತನ ಅವು ನಿಕ್ಲಿನ ಇಲ್ಲದ ಸಮಸ್ಯೆ ಮೂಲ ಸಮಸ್ಯೆ ಬರ್ತನ ಅಕ್ಲಿನ ಸಮಸ್ಯೆ ಈ ರಡ್ಡಿ ಎನ್ನ ನಂಗೆ ಸಮಸ್ಯೆಯಲ್ಲಿ ಬರ್ಪುಜಿದ್ದೆ ಎನ್ನ ರಡ್ಡಿ ಪಾತ್ರೆ ಮುಗಿಪೋಯನ್ ಒಂದು ವಿಷಯ ನಮಗೆ ಮದುವೆಯಾಗಿ 38 ವರ್ಷ ಆಯಿತು ನಾವಿಬ್ಬರು ಇಷ್ಟರವರೆಗೆ ಒಂದು ಜಗಳ ಆಗಲಿಲ್ಲ ತಪ್ಪಿದೆ ಒಂದೇ ಒಂದು ದಿವಸ ಏರು ಧ್ವನಿಯಲ್ಲಿ ಮಾತಾಡಲಿಲ್ಲ ಅವಳಿಗೆ ತುಂಬಾ ಕೋಪ ಬಂದ್ರೆ ಕೋಣೆ ಒಳಗೆ ಬೀಗ ಸುಮ್ಮನೆ ಕೋಪ ಬರುದಿಲ್ಲ ಬೇಸರ ಇದು ಹೇಳ್ಬೇಕಿತ್ತು ನಾನು ಕ್ಷಮಿಸಿ ಹೇಳ್ಬೇಕು ನನಗೆ ಕೋಪದ ನರ ಹುಟ್ಟಲೇ ಇಲ್ಲ ಹುಟ್ಟುವಾಗಲೇ ಇಲ್ಲ ನರ ಹಾಗೆ ಅಂದರೆ ಇದು ನನ್ನ ತಂದೆಯಿಂದ ಬಂದ ಒಂದು ಪಾಠ ಅಂದರೆ ತಂದೆ ಸಂಗೀತ ವಿದ್ವಾನ್ ಆಗಿದ್ದರು ಮಂಗಳೂರಲ್ಲಿ ಸಾಧಾರಣ ಎಲ್ಲ ನಾಟ್ಯ ಶಾಲೆಗೆ ಅವರು ಸಂಗೀತಗಾರರಾಗಿ ಹೋಗ್ತಾಯಿದ್ರು ನಾನು ಚಿಕ್ಕದಿರುವಾಗ ಅವ್ರ ಹಿಂದೆ ವೇಸ್ಟ್ ಇಟ್ಕೊಂಡು ಆಚೆ ಈಚೆ ಹೋಗ್ತಾ ಇದ್ದೆ ಎಲ್ಲ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಒಂದು ದಿನ ಏನೋ ಅವರ ಒಬ್ಬರು ಹಿಮ್ಮೇಳದವರು ಯಾರೊಬ್ಬರು ಏನೋ ಒಂದು ಮಾತುಕತೆಯಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ ಬಂತು ಹಾಗೆ ಅವರು ನನ್ನ ತಂದೆಯವರು ಅವರಿಗೆ ನಮಸ್ಕಾರ ಹೇಳಿದರು ಅವರು ಹಿಂದೆ ತಿರುಗಿ ನೋಡ್ತಲೇ ಇರಲಿಲ್ಲ ಕಾಲಿಗೆ ಅಡ್ಡ ಬಿಡಿದ್ರು ಸೀದಾ ಹೀಗೆ ಮಾಡಿ ಹೋಗ್ತಾಯಿದ್ರು ನಾನು ಕೇಳೋದು ಅಪ್ಪಯ್ಯ ನೀವು ಅವರಿಗೆ ನಮಸ್ಕಾರ ಹೇಳಿದ್ರಲ್ಲ ಅವ್ರು ನಿಮ್ಗೆ ಹೇಳಿಲ್ಲಲ್ಲ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಮನೆಗೆ ಬಂದ ನಂತರ ಹೇಳ್ತೇನೆ ಅಂತ ಹೇಳಿದ್ರೆ ಮತ್ತೆ ಒಂದು ತಿಂಗಳಾಯಿತು 1 ವರ್ಷ ಆಯಿತು 2 ವರ್ಷ ಆಯಿತು ನನ್ನ ತಂದೆ ನಮಸ್ಕಾರ ಮಾಡೋದು ಬಿಡಲೇ ಇಲ್ಲ ನಮಸ್ಕಾರ ಮಾಡ್ತಾಯಿದ್ರು ಹೀಗೆ ಮಾಡ್ತಿದ್ರು ಕಾಲು ಹಿಡಿತಾಯಿದ್ರು ಇಡಲೇ ಇಲ್ಲ ಅವರು ತಂದೆಕ್ಕಿಂತ ದೊಡ್ಡವರು ಮತ್ತೆ 2 ವರ್ಷ ಆದ ನಂತರ ಅವರು ನನ್ನ ತಂದೆ ಹತ್ರ ಬಂದು ಸುಂದರ ನಾನು ಎಷ್ಟು ಕೋಪ ಮಾಡಿದ್ರು ನೀನು ನನಗೆ ನಮಸ್ಕಾರ ಮಾಡ್ತಾ ಇದ್ದೀಯಲ್ಲ ನಾನು ನಿನ್ನ ಎದುರಿಗೆ ನಾನು ಚಿಕ್ಕವನಾದೆ ಅಂಥೇಳಿ ನನ್ನ ತಂದೆ ಕಾಲು ಹಿಡಿದ್ರು ಆಗದಿಂದ ನಾನೊಂದು ಪಾಠ ಕಲ್ತಿದ್ದೇನೆ ಆಮೇಲೆ ಆವಾಗ ಹೇಳಿದಾಗೆ ನಮ್ಮ ಮನೆಯವರು ದಿನಾಲು ಅವ್ರ ಚಿಕ್ಕಪ್ಪನಿಗೆ ಅವ್ರ ಅಕ್ಕನಿಗೆ ಎಲ್ರಿಗೂ ಫೋನ್ ಮಾಡೋರು ಕೊರೋನಾ ಟೈಮಲ್ಲಿ ಲಿಸ್ಟ್ ಮಾಡಿಡೋದು ಎಲ್ಲ
ಕುಟುಂಬದವರಿಗೆ ಅಥವಾ ನಮ್ಮ ಆತ್ಮೀಯರಿಗೆ ಎಲ್ಲರಿಗೆ ಸಹ ಫೋನ್ ಮಾಡಿ ನಾನು ಕೇಳೋದು, ನೀವು ನಿನ್ನೆ ಫೋನ್ ಮಾಡಿದ್ರಲ್ಲ ಇವರಿಗೆ, ಇವತ್ತು ಪುನಃ ಫೋನ್ ಮಾಡ್ತಾರೆ. ಹಾಗೆ ಮಾಡ್ತಾಯಿದ್ರು. ಒಂದು ದಿವಸ ಅವರಿಗೆ ಬ್ರೈನ್ ಸರ್ಜರಿ ಆಯಿತು. ಹಾಗೆಲ್ಲ ಬರುವ ವಾರದಲ್ಲಿ ಸರ್ಜರಿ ಆಗೋದು ಅಂತ ಇತ್ತು. ಎಲ್ಲ ಹೈದರಾಬಾದಿಂದ, ಬಾಂಬೆಯಿಂದ, ಅಲ್ಲಿಂದ ಇಲ್ಲಿಂದ ಎಲ್ಲ ಬಂದು, ಎಲ್ಲ ಕಣ್ಣೀರೇ ಬಂದು ಅವ್ರು ಹೇಳಿದ್ದಾರೆ, ನನ್ನ ಕೋಣೆಯಲ್ಲಿ ಕರೆದು ಹೇಳೋದು, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಮಗೆ ಶೇಖರ ಬೇಕು, ನಾವು ನೋಡ್ತೇವೆ ಅಂತ. ಇದು ಈ ಫೋನ್ ಮಾಡಿದ್ರ ಆ ಪ್ರೀತಿಯನ್ನು ಗಳಿಸಿದ್ದೇವೆ, ನಾನು ಸಹ ಅವರು ಸಹ. ಧನ್ಯವಾದ. ನವದಂಪತಿಗಳು ಇಷ್ಟು ಹೊತ್ತು ಭಾಗವಹಿಸಿದ್ದೀರಿ ಕಾರ್ಯಕ್ರಮದಲ್ಲಿ. ನಿಮ್ಮ ಅನುಭವ ಅನಿಸಿಕೆಗಳನ್ನು ಬಂದು ವೇದಿಕೆಯಲ್ಲಿ ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮಗೆ ಹಿರಿಯರು ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಕೊಹ್ಲಿ ಅವರು ಬನ್ನಿ, ದಂಪತಿ ಸಮೇತ ಬನ್ನಿ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಹೊಸ ರೀತಿಯ ಅನುಭವ ಕೊಟ್ಟರೆ, ನಾನು ವರ್ಷನೂ ಕೆಲವೊಂದು ಜೋಡಿಗಳನ್ನು ಕಳಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ಈ ಬಾರಿ ಜೋಡಿಯಾಗಿ ಬಂದಿದ್ದೇವೆ. ಇದಕ್ಕೆ ಮುಂಚೆ ಕೂಡ ಒಂದಷ್ಟು ಚಿಕ್ಕ ಚಿಕ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೇವೆ. ದಂಪತಿ ಶಿಕ್ಷಣ ಆಗಿರಲಿ, ಒಂದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ. ಇಂಥ ಕಾರ್ಯಕ್ರಮದಲ್ಲಿ ನಾವು ಏನು ಇಲ್ಲಿ ಭಾಗವಹಿಸ ನಮಗೆ ಎಲ್ಲರಿಗೂ ಖುಷಿಯಾಗಿರ್ಬೋದು, ನಮಗೆ ಮನಸ್ಸಿಗೆ ಅನ್ನಿಸ್ಬೋದು ಎಲ್ಲರಿಗೂ ಇಂಥ ಕಾರ್ಯಕ್ರಮ ಇನ್ನೂ ಸಹ ಜಾಸ್ತಿ ಆಗಬೇಕಂತ. ಯಾಕಂದರೆ ನಮ್ಮ ಸಂಸ್ಕೃತಿ ಏನು ಹೇಳ್ತೇವೆ, ಇಲ್ಲಿ ಶಿಕ್ಷಣದಿಂದ ಇಟ್ಕೊಂಡು ನವದಂಪತಿಗಳಿಗೂ ಇಂಥ ಶಿಕ್ಷಣ ಸಿಗ್ತಾ ಇಲ್ಲ ಇಲ್ಲಿ ಕೂಡ. ಅಂದರೆ ಮದುವೆ ಅಂದರೆ ಈಗಿನ ಕಾಲ ಫ್ಯಾಷನ್ ಆಗಿ ಹೋಗಿ ಬೆಳೀತದೆ. ಆದರೆ ದಂಪತಿ ಅಂದರೆ ಪಾರ್ವತಿ ಪರಮೇಶ್ವರ ಸ್ವರೂಪ ಅಂತ ಹೇಳ್ತಾರೆ. ಹಾಗೆಯೇ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿದ್ದು ಒಂದು ಹಾಗೆ ಇವರು ಹೇಳಿದರು 100 ವರ್ಷ ಒಟ್ಟಾಗಿ ಬಾಳೋದು ಯಾವುದೇ ಒಳ್ಳೆಯ ರೀತಿಯಲ್ಲಿ ಬಾಳ್ಬೇಕಂತ. ತುಂಬ ಖುಷಿ ಆಯಿತು. ಇಂಥ ಕಾರ್ಯಕ್ರಮಕ್ಕೆ ನಾವು ಸಹಕಾರ ಕೊಡ್ತಾ ಇನ್ನೂ ಕೂಡ ಉತ್ತಮ ರೀತಿಯಲ್ಲೆಲ್ಲ ಆದಷ್ಟು ಜೋಡಿಗಳು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗಲಿ, ಇದರ 2 ಪಟ್ಟು 4 ಪಟ್ಟು ಆಗಲಿ ಅಂತ ಒಂದು ಅಭಿಪ್ರಾಯ. ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಮನಸ್ಸು ವಿಚಲಿತವಾಗಿತ್ತು ನನ್ನದು. ನಿನ್ನೆಯಿಂದ 1-2 ದಿನದಿಂದ ತಾಯಿ ಮನೆಯಲ್ಲಿ ತಾಯಿ ಒಬ್ಬಳೇ ಇರುವಂಥದ್ದು ಅನಾರೋಗ್ಯದಿಂದ ಕೆಲವೊಂದು ವಿಚಾರಗಳಿಂದಾಗಿ ವಿಚಲಿತವಾಗಿತ್ತು. ಆದರೆ ಈಗ ಬಹಳಷ್ಟು ನಿರಾಳವಾಗಿದೆ. ಈ ಕಾರ್ಯಕ್ರಮವೇ ಹಾಗೆ. ಈ ಕಾರ್ಯಕ್ರಮಕ್ಕಾಗಿ ದಂಪತಿ ಶಿಕ್ಷಣ ಅನ್ನೋದ ಕಾರ್ಯಕ್ರಮ ತಿಂಗಳ ಮೊದಲ ಆದಿತ್ಯವಾರ ನಡೀತಾ ಇದೆ. ಬಹಳ ಆಶ್ಚರ್ಯ ನನಗೆ. ನನ್ನ ಪತಿಯಲ್ಲಿ ಯಜಮಾನರಲ್ಲಿ ಯಾವತ್ತು ಕೇಳುವಂಥದ್ದು, ಇವರಿಷ್ಟು ಮುತುವರ್ಜಿ ವಹಿಸಿಕೊಂಡು ಮಾಡ್ತಾ ಇದ್ದಾರಲ್ಲ, ಏನು ಪ್ರಯೋಜನ ಲಾಭವನ್ನು ಬಯಸದೆ ಇನ್ನೊಬ್ಬರ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಕಾದು ಕೂತು ನಾನು ಆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ, ಪಾಲ್ಗೊಳ್ತಾ ಇದ್ದೆ. ಇವತ್ತಿನ ಈ ಕಾರ್ಯಕ್ರಮವು ಅಷ್ಟೇ ಖುಷಿ ಕೊಟ್ಟಿದೆ ನನಗೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಇಚ್ಛೆ. ಎಲ್ರಿಗೂ ನಮಸ್ಕಾರ. ನಾನೇ ಗೋವಾದಿಂದ ಬಂದಿರೋದು. ನವದಂಪತಿ ಸಮಾವೇಶ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಕ್ಕಾಗಿ ಕೇಶವ ಶಿಶು ಮಂದಿರ ಇವರಿಗೆ ಧನ್ಯವಾದನ ಸಮರ್ಪಿಸ್ತಾ ಇದ್ದೀನಿ. ನನ್ನ ಅಣ್ಣವರು ಮಹೇಶ್ ಕಣ್ಣೀರ್ತೊಟ್ಟ ಕಾಲ್ ಮಾಡಿ ಹೇಳಿದರು, ಈ ಥರ ಕಾರ್ಯಕ್ರಮವಿದೆ. ಸೊ ದೂರದಿಂದ ನಿನ್ನೆಷ್ಟೇ ಬಂದಿರೋದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದರ ಒಂದು ಉಪಯೋಗವನ್ನು ಪಡೆದು ಮುಂದಿನ ಜೀವನಕ್ಕೆ ಏನೇನು ಅನುಕೂಲವಾಗುತ್ತೆ ಅದನ್ನೆಲ್ಲ ಅಳವಡಿಸ್ಕೊಂಡು ಹೋಗ್ಬೇಕಂತ ನಾನು ಕೇಳಿದೆ ಅವ್ರಿಗೆ ಪ್ರಶ್ನೆ. ಇನ್ನೊಬ್ಬರು ನನ್ನ ಸ್ನೇಹಿತರು ಕಾಲ್ ಮಾಡಿದರು, ವಾಟ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಪ್ರೋಗ್ರಾಮ್ ಅಂತ. ಅವ್ರು ಹೇಳ್ತಾ ಇದ್ರು, ನಿನ್ನೇನು ಅವ್ರ ಜೊತೆ ಸ್ವಲ್ಪ ಕಾಲ ಇದ್ದೆ, ಅವರು ತುಂಬ ಜನಕ್ಕೆ ಕಾಲ್ ಮಾಡಿ ಹೇಳ್ತಾ ಇದ್ರು, ಒಂದು 5-6 ನವ ದಂಪತಿಗಳಿಗೆ ಈ ಥರ ಕಾರ್ಯಕ್ರಮ ನಡೀತಾ ಇದೆ, ನೀವು ಬರಬೇಕಂತ. ಅದಕ್ಕೆ ತುಂಬ ಜಸ್ಟಿಫಿಕೇಶನ್ ಕೊಡ್ತಾ ಇದ್ರು. ವರ್ಷಕ್ಕೆ 52 ಆದಿತ್ಯವಾರ ಸಂಡೇ ಬರುತ್ತೆ. ಈ 8-9 ಗಂಟೆ ಕಾಲ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬಂದರೆ ನಿಮಗೆ ಜೀವನ ಪೂರ್ತಿ ಏನೇನು ಉಪಯೋಗವಾಗುತ್ತೆ ಅದರ ಒಂದು ಪ್ರಯೋಜನವನ್ನು ಪಡ್ಕೋಬೋದು ಅಂತ. ನನಗೆ ಈ ಒಂದು ಬೆಳಗ್ಗೆಯಿಂದ ಇವಾಗ ತನಕ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಒಂದು ಜೀವನಕ್ಕೆ ಬೇಕಾಗುವಂಥ ಸಲಹೆ ಸೂಚನೆಗಳು ಸಿಕ್ಕಿದೆ. ಹಿರಿಯರ ಮಾರ್ಗದರ್ಶನ ಆದರ್ಶ ಇದರಿಂದ ನಾನು ಒಂದು ಒಳ್ಳೆಯ ಪಾಠ ಕಲಿತುಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ತಾ ಇದ್ದೇನೆ. ನನ್ನ ಧರ್ಮಪತ್ನಿಯವರು ಮನುಷ್ಯವು ಇಲ್ಲಿದ್ದಾರೆ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ನನ್ನ ಅಣ್ಣನಿಗೆ ಹಾಗೂ ಈ ಒಂದು ಕೇಶವ ಶಿಶು ಮಂದಿರಕ್ಕೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದವರು ಡಾಕ್ಟರ್ ಸತೀಶ್ ರಾವ್ನವರು, ನನ್ನ ಹಿತಚಿಂತಕರು ಮತ್ತು
ನಾನು ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾನು ನನ್ನ ಪರಿಚಯ, ನಾನು ಡಾಕ್ಟರ್ ಗೋಪಿನಾಥ್ ಅಂತ. ನಾನು ದಂತ ವಿಭಾಗದಲ್ಲಿ ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ AKS ಹೆಗಡೆ ಹಾಸ್ಪಿಟ್ಲಲ್ಲಿ. ಆ ದಿನ ಅವರೊಟ್ಟಿಗೆ ಮಾತಾಡುವಾಗ ಅವರು ಕೆಲವೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಹೀಗೆ ಅವರು ಸೈಕ್ಯಾಟ್ರಿಸ್ಟ್. ಸೊ ನಾನು ಏನಾದರೂ ಮಾತಾಡುವಾಗ ಅವರು ಯಾವುದಾದ್ರೂ ಒಂದು ಪಾಯಿಂಟನ್ನು ಹಿಡಿದು ಮತ್ತು ನಮ್ಮನ್ನು ಅಲ್ಲೇ ನಿಲ್ಲಿಸಿ ಅದರ ಬಗ್ಗೆ ಇನ್ನೂ ಸಹ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನನ್ನಿಂದ ತಗೊಳ್ತಾ ಇರ್ತಾರೆ. ಅದೇ ಥರದಲ್ಲಿ ಅವರು ಆ ಟೈಮಲ್ಲಿ ಇಲ್ಲಿದ್ದ ಕಾರ್ಯಕ್ರಮದ ಬಗ್ಗೆ ಅವರು ನನಗೊಂದು ವಾಟ್ಸಪ್ ಮೆಸೇಜ್ ಕಳಿಸಿ, ತಾವು ಇದಕ್ಕೆ ಅಟೆಂಡ್ ಆಗಲೇಬೇಕು, ಇದರಿಂದಾಗಿ ತಾವು ಸಾಕಷ್ಟು, ನೀವು ಮತ್ತು ನಿಮ್ಮ ಧರ್ಮಪತ್ನಿ ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರಾ. ಅದೇ ಥರದಲ್ಲಿ ಮುಂದೆ ನಿಮ್ಮ ಫ್ಯಾಮ್ಲಿ ಅಥವಾ ನಿಮ್ಮ ಸಂಸಾರದಲ್ಲಿ ಹೇಗೆ ಯಾವ ಥರ ಹೊಂದಿಕೊಂಡು ಹೋಗಬೇಕು ಅಂತ ತಿಳುವಳಿಕೆಯ ಒಂದು ಕಾರ್ಯಕ್ರಮ. ಹಾಗೆ ತಾವು ಬರಲೇಬೇಕು ಅಂತ ಹೇಳಿದರು. ಅದು 1 ತಿಂಗಳಾಯಿತು. ಆದರೆ ಇವತ್ತು ಬೆಳಿಗ್ಗೆ ನಾನು ಮತ್ತು ನನ್ನ ಧರ್ಮಪತ್ನಿ ಅದರ ಬಗ್ಗೆ ಆಲೋಚನೆ ಮಾಡುವಾಗ ವಾಪಸ್ ಸರಿದ ಮೆಸೇಜ್ ಬಂತು, ರಿಮೈಂಡರ್ ಫಾರ್ ದ ಪ್ರೋಗ್ರಾಮ್, ಪ್ಲೀಸ್ ಅಟೆಂಡ್ ಅಂತ. ಸೊ ಅದಕ್ಕಾಗಿ ನಾನು ಸತೀಶ್ ರಾವ್ ಸರನ್ನು ನನ್ನ ಮನದಾಳದಿಂದ ಮೆಚ್ಚುತ್ತೇನೆ. ಯಾಕೆಂದರೆ ಕೆಲವೆಲ್ಲ ಅವರು ಮಾತುಗಳನ್ನು, ಕೆಲವೆಲ್ಲ ಪಾಯಿಂಟ್ಸ್ ಅವ್ರು ಬರೆದಿಟ್ಕೊಂಡ್ರೆ ಅವ್ರು ನಮಗೆ ಮರೆತು ಹೋಗ್ಬೋದು. ಆದರೆ ಅವರಿಗೆ ಅದರ ಬಗ್ಗೆ ಅವರು ಅದನ್ನು ಆಲೋಚನೆ ಮಾಡಿ ಮತ್ತು ಅದನ್ನು ನಮಗೆ ಹೇಳುವಂಥದ್ದು ಒಂದು ಕಾರ್ಯವನ್ನು ಅವ್ರು ಮಾಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ನಾವು ಎಲ್ಲರೂ ಇಲ್ಲಿ ಇದ್ದೇವೆ, ನಾವು ಸಾಕಷ್ಟು ಇದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಅದೇ ಥರದಲ್ಲಿ ಈ ಮಾಹಿತಿಯನ್ನು ಈಗ ನಾವು ಹುಡುಗನಾಗಿ ಅಥವಾ ಒಂದು ಗಂಡನಾಗಿ ನಮಗೆ ಆದ ಮೇಲೆ ಇದರಲ್ಲಿ ನಮ್ಮ ಡಾಕ್ಟರ್ ಅವರು ಆದಷ್ಟು ನಮಗೆ ಅದರ ಬಗ್ಗೆ ಮಾಹಿತಿ, ಮತ್ತು ಸರ್ ಸಹ ಇದ್ದರು, ಅವರು ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ಥರದಲ್ಲಿ ಹೆಂಡತಿಯರು ಮತ್ತು ಧರ್ಮಪತ್ನಿಯರಾದವರಿಗೆ ಇಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದರೆ ಇದನ್ನು ಈ ಫಿಲ್ಮ್ ಒಂದು ಮೂವಿಯಲ್ಲಿ ನಾವು ಹೇಗೆ ಮೂವಿ ನೋಡಿ ಬರುವಾಗ ಕ್ಲೈಮ್ಯಾಕ್ಸಲ್ಲಿ ಆಗುವಾಗ ಹೊರಗೆ ಬರುವಾಗ ನಾವು ಮಾಡಬೇಕು ಅಂತ ಇರ್ತದೆ. ಆದರೆ 1-2 ದಿವಸ ಆಗುವಾಗ ಅದು ಮರ್ತೋಗಿ ಮತ್ತೆ ವಾಪಸ್ ನಮ್ಮ ಜೀವನದಲ್ಲಿ ಅದೇ ಥರ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಅದೇ ಥರದಲ್ಲಿ ಜೀವನದಲ್ಲಿ ಹಿಂದಿದ್ದನ್ನೇ ನಾವು ಮಾಡ್ಕೊಂಡು ಹೋಗ್ತೇವೆ. ಅದು ಆಗಬಾರ್ದು. ಸೊ ಈ ಎಲ್ಲ ಪಾಯಿಂಟ್ಸನ್ನು ನಾವು ಇಟ್ಕೊಂಡು ನಮಗೆ ಮರ್ತು ಹೋಗಬಾರ್ದು ಅಂತ ಹೇಳಿದರೆ ನಾವು ಇವತ್ತು ಬರೆದು ಇಟ್ಕೊಂಡು ಈ ಪ್ರೋಗ್ರಾಮ್ ಈ ಥರ ಆಗಿದೆ, ಇದೆಲ್ಲ ನಮ್ಮ ವಿಷಯಗಳೆಲ್ಲ ಈ ಥರ ಹೇಳಿದ್ದಾರೆ, ನಾವು ಈ ಥರ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಸೊ ಇದನ್ನು ಬರ್ಕೊಂಡು ಪ್ರತಿ ವಾರ ನಾವು ಇದನ್ನು ನೋಡಿ ನಮಗೆ ಒಂದು ತಿಂಗಳವರೆಗಾದರೂ ನಾವು ಇದನ್ನು ಓದ್ತಾ ಇದ್ದರೆ ಇದು ನಮ್ಮ ಮನಸ್ಸಿಂದ ಯಾವಾಗ ಸಹ ಹೊರಗೆ ಹೋಗದೇ ಇರುವಂಥದ್ದು ನನ್ನ ಒಂದು ಭಾವನೆ. ಸೊ ಇಲ್ಲಿ ಆಯೋಜಿಸಿದಂಥ ಈ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮಿಗೆ ನಾನು ಎಲ್ಲ ಆಯೋಜಕರಾದಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಾನು ವಂದಿಸ್ತಾ ನನಗೆ 2 ಮಾತಾಡಲು ಪರ್ಮಿಷನ್ ಕೊಡಲಿಕ್ಕೆ ಥ್ಯಾಂಕ್ ಯು. ಹರಿ ಓಂ. ಗುರುಪ್ರಸಾದ್ ನನ್ನ ಹೆಸರು. ಕೊಳಂಬೆ ಅಂದರೆ ಬಜ್ಪೆ ಹತ್ತಿರ ಗುರುಪುರದ. ನಾನು ಸುಮಾರು ಒಂದು 10-15 ವರ್ಷಗಳಿಂದ ಸಂಘದ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೆ. ಅನೇಕ ವಿಚಾರಗಳು ನಮ್ಮಲ್ಲಿ ಬರ್ತದೆ, ಆದರೆ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಮಗೆ ಮತ್ತೆ ಅದರ ಪ್ರೇರಣೆ ಸಿಗಬೇಕು. ವಾಪಸ್ ಒಂದು ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಹೊರತೋಗ್ತದೆ. ಅದಕ್ಕೋಸ್ಕರ ಅವರು ಹೇಳಿದರು, ಈಗ ಪ್ರತಿ ತಿಂಗಳು ಈ ರೀತಿ ಆನ್ಲೈನ್ ಮತ್ತು ಇದರಲ್ಲಿ ಸೇರುವಂಥದ್ದು ಇದು ಆಗ್ತಾಯಿದ್ರೆ ನಮಗೆ ಇನ್ನಷ್ಟು ಅದರ ಬಗ್ಗೆ ಮೆಲುಕು ಹಾಕೋದು. ಯಾಕಂದರೆ ನಮ್ಮ ಸಮಾಜ ಯಾವಾಗಲೂ ಮರೆವಿನ ಸಮಾಜವೇ. ಅಂದರೆ ಒಂದು ಸ್ವಲ್ಪ ದಿನ ನೆನಪಿರ್ತದೆ, ಮತ್ತೆ ಮರ್ತೋಗ್ತದೆ. ಹಾಗೆ ಈ ರೀತಿ ಪ್ರತಿ ತಿಂಗಳು ಮಾಡುವಂಥದ್ದು ಒಳ್ಳೆ ಮೆಚ್ಚಬೇಕಾದಂಥ ವಿಚಾರವೇ. ಇದರಲ್ಲಿ ನಾವು ಜೋಡಣೆ ಪ್ರಯತ್ನವನ್ನು ನಾವೆಲ್ಲರೂ ಮಾಡುವ. ಮತ್ತು ಇನ್ನೂ ಹೆಚ್ಚಿನ ವಿಚಾರ ನಾನು ಹೇಳೋದನ್ನು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಅಂದರೆ ನಾವಿಲ್ಲಿ ಬಂದಿದ್ದೇವೆ, ಅದರ ಪ್ರಯೋಜನವನ್ನು ನಮ್ಮ ಜೀವನದಲ್ಲಿ ನಾವು ಪಡ್ಕೊಳ್ಬೇಕಾದ್ರೆ ನಾವು ಅದನ್ನು ಅನುಸರಿಸಬೇಕು. ಅನುಸರಿಸಿದಾಗ ಮಾತ್ರ ನಾವು ಇಲ್ಲಿ ಬಂದು ಇಲ್ಲಿ ಒಂದಷ್ಟು ಶಿಕ್ಷಣಗಳನ್ನು ಒಂದಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ದೇವೆ. ಅದು ಅನುಸರಿಸಿ ಅದು ಪ್ರಾಕ್ಟಿಕಲ್ ಆಗಿ ಆದಾಗ ನಾವು ಇಲ್ಲಿ ಬಂದು ಇವತ್ತು ಸಮಾವೇಶದಲ್ಲಿ ಏನು ಭಾಗಿಯಾಗಿದ್ದೇವೆ ಅದು ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಮತ್ತು ಕಾರ್ಯಕ್ರಮದ ಆಯೋಜಕರಿಗೆ ಕೂಡ ನಾವು ಇಲ್ಲಿ ಬಂದು ಪಡ್ಕೊಂಡದ್ರಿಂದ ನಮ್ಮ ಜೀವನ ಒಳ್ಳೆಯದಾಗಿದೆ ಅಂತ ಅವರಲ್ಲಿ ಹೇಳಿದಾಗ ಅವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಸಿಗಬಹುದು ಅನ್ನೋದು ನನ್ನ ನಂಬಿಕೆ.
ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ಹೇಳಿದ್ರು ಇವರು ಯಾವುದೇ ಲಾಭ ಇಲ್ಲದೆ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಅದು ಕೇಳಿ ತುಂಬ ಖುಷಿ ಆಯಿತು. ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಫೋರ್ಸ್ ಮಾಡಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದದ್ದು. ಆ್ಯಕ್ಚುಲಿ ಥ್ಯಾಂಕ್ಫುಲ್ ಟು ಹಿಮ್ ಆಲ್ಸೋ. ಖುಷಿ ಆಯಿತು ಪ್ರೋಗ್ರಾಮ್ಗೆ ಬಂದು. ಬೆಳಿಗ್ಗಿಂದ ತುಂಬ ಸಜೆಷನ್ಸ್ ಕೊಟ್ಟರು. ಖಂಡಿತವಾಗಿಯೂ ನನ್ನ ಜೀವನದಲ್ಲಿ ಆ ಸಜೆಷನ್ಸನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಪ್ರಯತ್ನ ಅಂತೂ ಖಂಡಿತ ಮಾಡ್ತೇನೆ. ನಿಮಗೆಲ್ರಿಗೂ ಧನ್ಯವಾದಗಳು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ವಂದನೆಗಳು. ನನ್ನ ಹೆಸರು ಲಕ್ಷ್ಮೀಶ. ನನ್ನ ಧರ್ಮಪತ್ನಿ ಹೆಸರು ಪವಿತ್ರ. ಆಗಲೇ ಪರಿಚಯ ಮಾಡಿ ಆಗಿದೆ. ನಾನು ಶ್ರೀ ವಿದ್ಯಾವರ್ಧಕ ಹೈಯರ್ ಸೆಕೆಂಡರಿ ಶಾಲೆ ಮೀಯ ಪದವಿಯಲ್ಲಿ ಅಧ್ಯಾಪಕನಾಗಿದ್ದೇನೆ. ಈ ಪ್ರೋಗ್ರಾಮಿನ ಬಗ್ಗೆ ನನಗೆ ನನ್ನ ಗುರುಗಳಾದಂತಹ ಶ್ರೀ ಸದಾಶಿವ ಭಟ್ ಅವರು ತಿಳಿಸಿದರು ಮೊನ್ನೆ. ಅದನ್ನ ಅದಕ್ಕೆ ಅಷ್ಟೊಂದು ಇಲ್ಲ, ಸಮಯ ಇಲ್ಲ ಅಂತ ಒಮ್ಮೆ ಹೇಳಿದ್ದೆ. ಆದರೂ ಕೂಡ ಮೊನ್ನೆ ಅವರು ಮನೆಗೆ ಬಂದಿದ್ದರು. ಮನೆಗೆ ಬಂದು ಹೇಳಿದರು ಈ ಕಾರ್ಯಕ್ರಮದ ಬಗ್ಗೆ ಹೋಗಬೇಕು, ಅಲ್ಲಿ ಕೆಲವೊಂದು ವಿಷಯ ಸಿಗ್ತದೆ, ಮಾಹಿತಿ ಸಿಗ್ತದೆ ಹೇಳಿದರು. ಹಾಗೆ ಅವರು ಹೇಳಿದ ಪ್ರಕಾರ ನಾನು ಇಲ್ಲಿಗೆ ಬಂದೆ. ನನ್ನ ಧರ್ಮಪತಿಯು ಅದಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದು. ಹಾಗೆ ಇಲ್ಲಿ ಬರುವಾಗ ಕರೆಕ್ಟ್ ದಾರಿ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಸ್ವಲ್ಪ ನಮ್ಮದು ಮಂಜೇಶ್ವರದ ಕಾರಣ ಡೈರೆಕ್ಟಾಗಿ ಮೇನ್ ರೋಡ್ ಬರಲಿಕ್ಕೆ ಸಾಧ್ಯ ಇಲ್ಲ, ಒಳಗಿಂದ ಬಂದದ್ದು. ಆಗ ಒಂದು ಕಡೆ ಬೋರ್ಡ್ ಹಾಕಿತ್ತು, ಇನ್ನೊಂದು ಕಡೆ ಬೋರ್ಡ್ ಇರಲಿಲ್ಲ. ನಾನು ರೈಟ್ ತಗೊಂಡೆ. ಆಗ ಅಲ್ಲಿ ಇಲ್ಲಿಯ ಕಾರ್ಯಕರ್ತರು ಒಬ್ಬ ಸಿಕ್ಕಿದ್ದು ನನಗೆ. ಶಿಶು ಮಂದಿರಕ್ಕೆ ಅಂತ ಹೇಳಿದರು. ಹೌದು ಅಂತ ಹೇಳಿದೆ. ಆಗ ಅವರ ಹಿಂದೆ ನಾನು ಬಂದದ್ದು. ಅವರಿಗೆ ಮೊತ್ತ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ನಾನು ರೂಟ್ ತಪ್ಪಿ ಬೇರೆ ಕಡೆಗೆ ಹೋಗಿ ಪುನಃ ವಾಪಸ್ ಬರುವಂಥ ಪರಿಸ್ಥಿತಿ ಬರ್ತಾ ಇತ್ತು. ಅವರು ಸಿಕ್ಕಿದ ಕಾರಣ ನಾನು ಅವರೊಟ್ಟಿಗೆ ಇಲ್ಲಿವರೆಗೆ ತಲುಪಿದೆ. ಬಂದಾಗಲೇ ಇಲ್ಲಿಯ ಸ್ವಾಗತ ಮಾತ್ರ ಅದ್ದೂರಿಯಾಗಿತ್ತು. ತುಂಬ ಖುಷಿಪಟ್ಟಿದ್ದೆ. ನಾವು ಬರುವಾಗಲೇ ಕಾಲಿಗೆ ನೀರಾಕಿ ಸ್ವಾಗತ ಮಾಡೋದು, ಅದೇ ರೀತಿಯಾಗಿ ಆರತಿ ಬೆಳಗ್ಗೆ ನಮ್ಮನ್ನು ಸ್ವಾಗತಿಸಿದರು. ಮತ್ತೆ ರಿಜಿಸ್ಟ್ರೇಷನ್ ಆಯಿತು. ತುಂಬ ಉತ್ತಮ ಕಾರ್ಯಕ್ರಮ. ಇಬ್ಬರಿಗೂ ಖುಷಿ ಆಯಿತು. ತುಂಬ ಮಾಹಿತಿ ಸಿಕ್ಕಿದೆ ಇದರಿಂದಾಗಿ. ಆದರೆ ನನ್ನ ಪ್ರಕಾರ ಅಂದರೆ ಈ ನವ ದಂಪತಿಗಳ ಸಮಾವೇಶ ಇದರಲ್ಲಿ 100% ಮಾಹಿತಿಯಿಂದ ಒಂದು ಪ್ರಮುಖವಾದ ಕೆಲವೊಂದು ಮಾಹಿತಿ ನಮಗೆ ಸಿಕ್ಕಿದೆ. ಇನ್ನೂ ಆಳವಾಗಿ ಹೋಗೋದಾದರೆ ಇನ್ನಷ್ಟು ಮಾಹಿತಿಗಳಿದೆ. ಇದೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದಂತಹ ಸಂಗತಿಗಳು. ಪ್ರಮುಖವಾಗಿ ಏನಿದೆ ಅದೆಲ್ಲವೂ ನಮಗೆ ಈ ಸಮಾವೇಶದಿಂದ ಸಿಕ್ಕಿದೆ ಅಂತ ಹೇಳ್ಬೋದು. ಇವತ್ತಿನ ಈ ಕಾರ್ಯಕ್ರಮ ತುಂಬ ಖುಷಿ ಕೊಟ್ಟಿದೆ. ಫಸ್ಟಿಗೆ ಬರಬೇಕಾದ್ರೆ ಇವರು ಹೇಳಿದರು ಈಗ ಹೇಗಿತ್ತು ಸ್ವಾಗತ ಅಂತ. ಇಂಥ ಸ್ವಾಗತಗಳು ಬೇರೆ ಕಡೆಯಲ್ಲಿ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಬರುವಾಗ ಸ್ವಾಗತ ಹಾಗೂ ಇಲ್ಲಿ ಒಳಗೆ ಎಲ್ಲವನ್ನು ಕರ್ಕೊಂಡು ಬಂದು ಪರಿಚಯ ಮಾಡಿ ಇಲ್ಲಿ ಮತ್ತಿಷ್ಟು ಜನರನ್ನು ಕೂಡ ಪರಿಚಯ ಆಯಿತು. ಇಂಥ ಪ್ರೋಗ್ರಾಮಿನಿಂದ ನಮಗೆ ತುಂಬ ಜನರನ್ನು ಹೊರಗಿನ ಪ್ರಪಂಚ ತಿಳಿದ ಹಾಗೆ ಆಗ್ತದೆ. ಹಾಗೆ ಇಲ್ಲಿ ಹೇಳಿದಂಥ ವಿಷಯಗಳೆಲ್ಲವೂ ಕೂಡ ನಮಗೆ ಜೀವನಕ್ಕೆ ಅಳವಡಿಸಲಿಕ್ಕೆ ಬೇಕಾದಂಥ ವಿಷಯಗಳೇ ಆಗಿತ್ತು. ಧನ್ಯವಾದಗಳು. ತುಂಬ ಸಂತೋಷ ಆಗ್ತದೆ. ಮುಂದೆ ಧನ್ಯವಾದಗಳು ಎಲ್ಲ ದಂಪತಿಗಳಿಗೆ ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ. ಈಗ ಸಮೂಹ ಗೀತೆ ಮಂತ್ರಿಮಂಡಳಿಯವರಿಂದ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಶತಶತಮಾನದ ದೈನ್ಯವನಲಿಸುತ್ತ ನವ ಜೀವನ ಪ್ರಭೆ ಮೂಡುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ರೂಢಿಯ ಜಡತೆಯ ಬಂಧನ ಕಳಚುತ ನವೋತ್ಸಾಹ ನವ ಸ್ಫೂರ್ತಿಯ ನೆರೆಯುತ ಮಸಣದ ಶೂನ್ಯದಿ ಸಾಸಿದ ಸುಮಗಳ ನವನಂದನ ಸಜ್ಜಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ತ್ಯಾಗ ತಪೋಮಯ ಋಷಿ ಮುನಿ ಜೀವನ ಸಾಹಸ ಚೈತ್ರದ ಸಾಕ್ಷೋಸ್ಫುರಣ ಶೀಲದ ಶೌರ್ಯದ ಆರಾಧನೆಯಲ್ಲಿ ನಾಡಿದು ತನ್ಮಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ.
ಆಗುತ್ತಿದೆ. ಬಿಂದು ಸಿಂಧುತ್ವಕ್ಕೆ ತಾನೆಲೆಸಲು ಕಲೆಯದೆ ಹಿಂದುತ್ವದ ಬಿರಿಯಳಲು ಬಾಂದರೆ ಬೆಸೆಯುವ ಮಹದಾಕಾಂಕ್ಷೆಯ ಸಂಘ ಶಕ್ತಿಮೈ ತಾಳುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ಸಮಾರೋಪದ ಮಾರ್ಗದರ್ಶನ ಕಾರ್ಯಕಾರಿಣಿ ಸದಸ್ಯರು, ಹಿರಿಯ ಮಾರ್ಗದರ್ಶಕರು, ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ ಸನ್ಮಾನ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರಿದ್ದಾರೆ. ಅವರು ನಮ್ಮನ್ನು ನಮಗೆ ಮಾರ್ಗದರ್ಶನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ನವದಂಪತಿಗಳೇ, ಅನ್ಯ ಬಂಧುಗಳೇ, ಪ್ರಾರಂಭದಲ್ಲಿ ಒಂದು ಸಣ್ಣ ಪರಿಚಯ. ಸಂಘದ ಇತ್ತೀಚೆಗಿನ ದಿನಗಳಲ್ಲಿ ಕೆಲವು ಕಾರ್ಯಕ್ರಮಗಳು ಸಮಾಜ ವ್ಯಾಪಿಯಾಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಒಂದು 6 ಕಾರ್ಯಕ್ರಮಗಳನ್ನು ಸಂಘ ಕೈಯಲ್ಲಿ ತಗೊಂಡಿದೆ. ಅದರಲ್ಲಿ ಒಂದು ಕುಟುಂಬ ಪ್ರಬೋಧನ. ಕುಟುಂಬ ಪ್ರಬೋಧನದ ಹಂದರ ನಮ್ಮ ಜಿಲ್ಲೆಯವರೆಗೆ ತಲಬೇಕು, ಇದು ಆಶಯ. ಆ ಹಿನ್ನೆಲೆಯಲ್ಲಿ ಎಲ್ಲ ಪ್ರಾಂತಗಳಿಗೂ ಪ್ರಾಂತ ಸಂಯೋಜಕರು, ಸಹ ಸಂಯೋಜಕರು ಇದನ್ನೆಲ್ಲ ಜೋಡಿಸಲಾಗಿದೆ. ಹಾಗೆ ಕರ್ನಾಟಕ ದಕ್ಷಿಣ ಪ್ರಾಂತದ ಕುಟುಂಬ ಪ್ರಬೋಧನದ ಸಹ ಸಂಯೋಜಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ರಮೇಶ್ ಹಿಂದೆ ನಿಂತಿದ್ದಾರೆ. ಕಾರ್ಯಕ್ರಮ ಕುಟುಂಬ ಪ್ರಬೋಧನದ ಕಾರ್ಯಕ್ರಮ ಆದದ್ದರಿಂದ ನೋಡಬೇಕು ಅಂತ ಹೇಳುವಂಥ ಉತ್ಸಾಹದಿಂದ ಬಂದಿದ್ದಾರೆ. ಇನ್ನು ವಿಷಯಕ್ಕೆ ಬರುವ, ಬೆಳಗ್ಗಿನಿಂದ ಸಂಜೆಯ ತನಕ ನವದಂಪತಿಗಳ ಸಮಾವೇಶ. ನವದಂಪತಿಗಳು ಅಂತ ಹೇಳಬೇಕಾದ್ರೆ ಹಾಗಾದರೆ ಇವರು ಹಳಬರಾಗುವುದು ಯಾವಾಗ? ಇದೊಂದು ಪ್ರಶ್ನೆ ಉದ್ಭವ ಆಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅವರು ನವದಂಪತಿಗಳು ಅತ್ಯಧಿಕ ಅಂದರೆ 1 ವರ್ಷ ಕಾಲ, ಅತ್ಯಧಿಕ ಅಂದರೆ. ದಾಂಪತ್ಯ ಜೀವನಕ್ಕೊಂದು ಉದ್ದೇಶ ಇದೆ. ಉದ್ದೇಶ ಏನು? ಮದುವೆ ದಿವಸ ಮದುವೆ ಮಾಡಿಸುವ ಪುರೋಹಿತರು ಅನೇಕ ಮಂತ್ರಗಳನ್ನು ಹೇಳ್ತಾರೆ. ನಾವದನ್ನು ಕೇಳುವುದೂ ಇಲ್ಲ, ಕಿವಿಯ ಮೇಲೆ ಹಾಕೊಳ್ಳುವುದೂ ಇಲ್ಲ. ಅವರಿಗೆ ಅದನ್ನು ಅರ್ಥ ಹೇಳಬೇಕು ಅಂತ ಅನಿಸುವುದೂ ಇಲ್ಲ. ಇದು ನಮ್ಮ ದುರದೃಷ್ಟ. ಅವರಲ್ಲಿ ಮಂತ್ರಗಳನ್ನು ಹೇಳಬೇಕಾದ್ರೆ ಈ ಮದುವೆ ಯಾಕೆ ಅಂತ ಒಂದು ಮಂತ್ರ ಹೇಳ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾಕೆ ಎಂಬುದಕ್ಕೊಂದು ಉತ್ತರ ಸಿಗಬೇಕಲ್ಲ. ಹಿಂದಿನ ಬೈಠಕ್ನಲ್ಲಿ ನಾನು ಇರ್ತಿದ್ದರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಿದ್ದೆ, ನಿಮಗೆಲ್ಲ ಮದುವೆ ಆಗಿದೆ ಅಂತ ಗೊತ್ತಾಯಿತು, ಬಹಳ ಸಂತೋಷ, ಆದರೆ ಮುಂದಿನ ನನ್ನೊಂದು ಪ್ರಶ್ನೆ ಉಂಟು ಅಂತ. ಎಲ್ಲರೂ ಕಿವಿ ನೆಟ್ಟಾಗಿ ಮಾಡ್ತಾರೆ ಸಹಜವಾಗಿ, ನೀವು ಮದುವೆ ಆದ್ಯ ಯಾಕೆ ಅಂತ. ಕೇಳಿದ್ದಾರಾಗ? ಕೇಳಿದರು. ಹಾಂ, ಸರಿ. ಹಾಗಾದರೆ ಯಾಕೆ ಅಂತ ಯೋಚನೆ ಮಾಡಿ ಮದುವೆ ಆದದ್ದು ಅಲ್ಲ, ಮದುವೆ ಆದ ನಂತರ ಈ ಪ್ರಶ್ನೆ ಬಂದದ್ದು. ಉಳಿದ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ತುಂಬ ಯೋಚನೆ ಮಾಡ್ತೇವೆ. ಆದರೆ ಮದುವೆ ಆದಾಗ ಯಾಕೆ ಅಂತ ಯೋಚನೆ ಮಾಡದೆ ಮದುವೆ ಆದರೆ ಏನಾಗ್ಬೋದು ನಾಳೆ? ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ವಿಷಯಗಳನ್ನು ಯಾಕೆ ಅಂತ ಕೇಳೋ ಅಗತ್ಯವೇ ಇಲ್ಲ. ಅದು ತನ್ನಷ್ಟಕ್ಕೆ ಸಹಜವಾಗಿ ನಡ್ಕೊಂಡು ಹೋಗಬೇಕಾದದ್ದು. ಯಾಕೆಂತ ಪ್ರಶ್ನೆನೇ ಇಲ್ಲ ಅದು. ಯಾಕಂದರೆ ಆ ಮದುವೆ ದಿವಸ ಮಾಡುವಂಥ ಒಂದು ಸಂಕಲ್ಪದಲ್ಲಿ ಈ ಮದುವೆ ಯಾಕೆ ಅಂತ ವಧುವಿನ ಅಪ್ಪ ಅಮ್ಮ ಮತ್ತು ವರನ ಅಪ್ಪ ಅಮ್ಮ ಕೂತ್ಕೊಂಡು ನಿಶ್ಚಯ ಮಾಡಿರ್ತಾರೆ. ಯಾಕೆ ಈ ಮದುವೆ? ಧರ್ಮ ಪ್ರಜಾಭಿವೃದ್ಧ್ಯರ್ಥಂ. ಬಹಳ ಸ್ಪಷ್ಟ ಇದೆ. ಧರ್ಮದ ರಕ್ಷಣೆ ಆಗಬೇಕು, ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು. ಮಕ್ಕಳು ಸಹ ಸ್ವಂತಕ್ಕಲ್ಲ, ಅದು ಗೊತ್ತಿರಬೇಕು. ನಮ್ಮ ದುರದೃಷ್ಟ, ನಾವು ಮಕ್ಕಳನ್ನು ಸಹ ನಮ್ಮ ಸ್ವಂತಕ್ಕೆ ಅಂತ ತಿಳ್ಕೊಳ್ತೇವೆ. ಆ ಸ್ವಂತಕ್ಕೆ ಅಂತ ತಿಳ್ಕೊಂಡು ನಮ್ಮ ದೃಷ್ಟಿ ಸ್ವಲ್ಪ ವಿಕೃತ ಆಗುತ್ತದೆ. ಆ ಮಕ್ಕಳನ್ನು ಎಲ್ಲಿಯೋ ಹಾಸ್ಟೆಲ್ನಲ್ಲಿ ಅಲ್ಲಿ ಇಲ್ಲಿ ಹಾಕಿ ನಾಳೆ ದೊಡ್ಡ ಡಾಕ್ಟರ್ ಆಗಬೇಕು, ಏನೋ ಕಲ್ಪನೆಗಳು. ನಮ್ಮ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಡಾಕ್ಟರ್ ಆಗಬೇಕು ಅಂತ ಇರಲಿಲ್ಲ, ಇಲ್ಲ ಅಂತಲ್ಲ, ಎಷ್ಟು ಬೇಕಾದ್ರೂ ಕಲೀಲಿ. ಆದರೆ ಆ ಮಕ್ಕಳು ಬೆಳಿಬೇಕಾದ ಎಲ್ಲಿ ಬೆಳಿಬೇಕು? ಇತ್ತೀಚೆಗೆ ಒಬ್ಬ ಡಾಕ್ಟ್ರು ಸಿಕ್ಕಿದ್ರು ನನಗೆ. ಆ ಡಾಕ್ಟ್ರಿಗೆ ವರ್ಷ ಸುಮಾರು 60 ಆಯಿತು. ಮಾತನಾಡ್ತಾ ಅವ್ರು ಹೇಳಿದರು, ನನಗೆ ನನ್ನ ತಂದೆ ತಾಯಿಗಳ ಮೇಲೆ ತುಂಬ ಸಮಾಧಾನ ಇಲ್ಲ, ಶ್ರದ್ಧೆ ಇಲ್ಲ.
ಆದರೆ ನನ್ನ ಅಜ್ಜ ಅಜ್ಜಿಯ ಮೇಲೆ ನನಗೆ ಪ್ರೀತಿ ಉಂಟು. ಯಾಕಪ್ಪ ಅಂತ ಕೇಳಿದರೆ, ನನ್ನ ಅಪ್ಪ ಅಮ್ಮ ನನ್ನನ್ನು ಓದಲಿಕ್ಕೋಸ್ಕರ ದೂರದ ಊರಿನಲ್ಲಿ ನಗರ ಪ್ರದೇಶದಲ್ಲಿ ಹಾಕಿದರು. ನನ್ನ ಅಜ್ಜ ಅಜ್ಜಿ ನನ್ನ ಜೊತೆ ಇದ್ದರು, ಇಲ್ಲದಿದ್ದರೆ ನಾನು ಹಾಸ್ಟೆಲ್ನಲ್ಲಿ ಬದುಕಬೇಕಾಗಿತ್ತು. ಅದರಿಂದ ಬಚಾವಾದೆ. ನನ್ನ ಅಪ್ಪ ಅಮ್ಮನಿಗೆ ನಾನು ಬೇಕು ಅಂತ ಇರ್ತಿದ್ರೆ ಅಷ್ಟು ದೂರ ಕಳಿಸ್ತಿದ್ರ? ಈ 60 ವರ್ಷ ವಯಸ್ಸಾದ ಡಾಕ್ಟ್ರಿಗೆ ಪ್ರಶ್ನೆ ಕೇಳೋದು. ಈಗ ಅವರು ಕಳಿಸಬೇಕಾದ್ರೆ ಉದ್ದೇಶ ಇತ್ತು ಮಕ್ಕಳು ಚೆನ್ನಾಗಿ ಆಗಬೇಕು ಅಂತ. ಆದರೆ ಮಕ್ಕಳನ್ನು ದೂರ ಮಾಡಿದಾಗ ಆ ಮಕ್ಕಳ ಮನಸ್ಸಿನಲ್ಲಿ ಗೊತ್ತಿಲ್ಲದಂತೆ ಎಲ್ಲಿಯೋ ಒಂದು ಕೂತಿರ್ತದೆ. ಹಾಗಾಗಿ ಮಕ್ಕಳು ಸಹ ಸ್ವಂತಕ್ಕೋಸ್ಕರ ಮಾತ್ರ ಅಲ್ಲದೇ ಇದ್ದರೂ ಸ್ವಂತದ್ದಾಗಿ ಸಮಾಜಕ್ಕೆ ಆ ಮಕ್ಕಳನ್ನು ಪಡಿಬೇಕು. ಮದುವೆ ಆಗುವುದು ಸ್ವಸುಖಕ್ಕೋಸ್ಕರ ಮಾತ್ರ ಅಲ್ಲ. ಸುಖ ಇಲ್ಲ ಅಂತ ಹೇಳೋದಿಲ್ಲ ನಾನು. ವೈವಾಹಿಕ ಜೀವನದಲ್ಲಿ ಯಾವ ಸುಖ ಉಂಟೋ ಆ ಸುಖ ಕೇವಲ ಸ್ವಂತಕ್ಕೋಸ್ಕರ ಮಾತ್ರ ಆಗಿರಬಾರದು. ಅದಕ್ಕೊಂದು ಉದ್ದೇಶ ಇದೆ, ಒಳ್ಳೆಯ ಮಕ್ಕಳನ್ನು ಪಡೀಬೇಕು, ಧರ್ಮದ ಸಂರಕ್ಷಣೆ ಆಗಬೇಕು. ಯಾಕಂದರೆ ಮನುಷ್ಯನ ಭಾರತೀಯ ಜೀವನದಲ್ಲಿ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇದೆ. ಜೀವನ ಯಾಕೆ, ಜೀವನ ಅಂದರೆ ಏನು? ಯಾರಾದರೂ ಪ್ರಶ್ನೆಗಳಿದ್ರೆ ಉತ್ತರ ಹೇಳಬೇಕಲ್ಲ. ಜೀವನ ಎಂಬ ಶಬ್ದಕ್ಕೆ ನದಿ ಅಂತ ಒಂದು ಅರ್ಥ ಇದೆ. ಆ ನದಿ ಹತ್ರ ನೀವು ಕೇಳಿ, ನಿನ್ನ ಜೀವನದ ಲಕ್ಷ್ಯ ಯಾವುದಮ್ಮ ಅಂತ ಕೇಳಿದರೆ ಆ ನದಿ ಏನು ಉತ್ತರ ಹೇಳ್ತದೆ? ನದಿಯ ಲಕ್ಷ್ಯ ಎಂಥದ್ದು? ಎಲ್ಲಿ ಸೇರಬೇಕು? ಸಮುದ್ರ ಸೇರಬೇಕು. ಹಾಗೆ ನಮ್ಮ ಜೀವನಕ್ಕೂ ಒಂದು ಲಕ್ಷ್ಯ ಉಂಟು. ಆ ಲಕ್ಷ್ಯ ಯಾವುದು? ಇವತ್ತಲ್ಲದಿದ್ದರೆ ನಾಳೆ ನಾನು ಭಗವಂತನೇ ಆಗಬೇಕು, ಭಗವಂತನಿಂದ ಬಂದಿದ್ದೇನೆ, ವಾಪಸ್ ಅಲ್ಲಿಗೆ ಹೋಗಬೇಕು. ಅದಕ್ಕೊಂದು ಒಳ್ಳೆಯ ಶಬ್ದ ನಮ್ಮ ದೇಶದಲ್ಲಿ ಹೇಳಿದ್ದಾರೆ. ಯಾವುದದು? ಮೋಕ್ಷ. ಈ ಜೀವನ ಚಕ್ರದಿಂದ ಬಿಡುಗಡೆ, ಮೋಕ್ಷ. ಹಾಗಾಗಿ ಜೀವನದ ಲಕ್ಷ್ಯ ಮೋಕ್ಷ. ಇದೇ ಜನ್ಮದಲ್ಲಿ ಆಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕಂದರೆ ಈ ಜನ್ಮದಲ್ಲಿ ಆಗುವಷ್ಟು ಒಳ್ಳೆಯ ಕೆಲಸ ನಾವು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನು ಕೆಲವು ಜನ್ಮ ಬೇಕಾದೀತು. ಆದರೂ ಅಲ್ಲಿಗೆ ಮುಟ್ಟಬೇಕು, ಅದರ ಹೊರತು ಬಿಡುಗಡೆ ಇಲ್ಲ. ಬಹಳ ಸ್ಪಷ್ಟ ಇದೆ. ಅಲ್ಲಿ ಮುಟ್ಟಬೇಕಾದರೆ ಯಾತ್ರೆ ಉಂಟಲ್ಲ. ನದಿ ಹೊರಟ ಜಾಗದಿಂದ ಸಮುದ್ರಕ್ಕೆ ಹೋಗುವಲ್ಲಿವರೆಗೆ ಅದು ಹೋಗಬೇಕಾದ್ರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ 2 ದಡಗಳಿರ್ತದೆ. ಆ ದಡ ಇಲ್ಲದಿದ್ದರೆ ಏನಾಗ್ತದೆ? ಇತ್ತೀಚೆಗೆ ನಮ್ಮ ಪತ್ರಿಕೆಗಳೆಲ್ಲ ಓದಿದ್ದೇವೆ, ಪ್ರವಾಹ ಜಾಸ್ತಿಯಾಗಿ ಹೊರಗೆ ಹೋಗಿ ಕೆಲವು ಮನೆಗಳು ನಾಶ ಆಯಿತು. ಹಾಗಾಗಿ ದಡ ಮೀರಿದರೆ ಅನಾಹುತ ಆಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಸಹ ಒಂದು ಪ್ರವಾಹ ಇದೆ. ಆ ಪ್ರವಾಹದ ಹೆಸರು ಅರ್ಥಕಾಮಗಳು ಅಂತ. ಹಣ ಮತ್ತು ಸುಖ. ಸುಖ ಅಂದರೆ ನಾವು ಯಾವುದನ್ನು ತಾತ್ಕಾಲಿಕವಾಗಿ ನಮಗೆ ಆನಂದ ತರ್ತೋ ಅದನ್ನು ಸುಖ ಅಂತ ಹೇಳಿದ್ದೇವೆ. ಅದು ಅರ್ಥಕಾಮಗಳು. ಆ ಅರ್ಥಕಾಮಗಳು ಲೆಕ್ಕ ಮೀರಿ ಹೋಗಬಾರದಲ್ಲ. ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ದೇಶದಲ್ಲಿ ಧರ್ಮ ಅಂತ ಒಂದು ಶಬ್ದ ಹೇಳಿದರು. ಧರ್ಮ ಅಂದರೆ ರಿಲಿಜನ್ ಅಲ್ಲ. ಇದು ನಮ್ಮ ದುರಂತ. ನಮ್ಮ ಶಬ್ದಗಳಿಗೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಇಲ್ಲ. ಅನೇಕ ಶಬ್ದಗಳು ನಾವು ಧರ್ಮ ಅಂದರೆ ಏನು ಹೇಳಿದ್ದೇವೆ? ಈಗ ಧರ್ಮಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ತಕ್ಷಣ ಯಾವ ಶಬ್ದ? ರಿಲಿಜನ್. ರಿಲಿಜನ್ ಅಂತ ಹೇಳಿದಾಗ ರಾಜಧರ್ಮವನ್ನು ಕನ್ನಡದಲ್ಲಿ ಹೇಳಿ, ಕಿಂಗ್ಸ್ ರಿಲಿಜನ್. ಮನುಷ್ಯ ಧರ್ಮ, ಮ್ಯಾನ್ಸ್ ರಿಲಿಜನ್. ಸ್ತ್ರೀ ಧರ್ಮ, ವುಮನ್ಸ್ ರಿಲಿಜನ್. ಆಗೋದಿಲ್ಲ. ಧರ್ಮ ಎಂಬ ಶಬ್ದಕ್ಕೆ ಟ್ರಾನ್ಸ್ಲೇಷನ್ ಇಲ್ಲ. ಧರ್ಮ ಎಂಬ ಶಬ್ದದ ಅರ್ಥ ಈ ರೀತಿ ಇರಬೇಕು ಅಂತ. ಆ ರೀತಿಯಲ್ಲಿ ಇರಬೇಕು ಅಂತ ಹೇಳೋದಕ್ಕೋಸ್ಕರ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಗೋಸ್ಕರ 4 ಆಶ್ರಮಗಳು. ಮೊದಲನೆಯದ್ದು ಅಧ್ಯಯನಕ್ಕೋಸ್ಕರ ಬ್ರಹ್ಮಚರ್ಯ. ಎರಡನೆಯದ್ದು ನಾವು ಇವತ್ತು ಸ್ವೀಕಾರ ಮಾಡಿದಂಥ ಈ ಗೃಹಸ್ಥ ಆಶ್ರಮ. ಇದಾದ ನಂತರ ನಮಗೊಂದು ಸಹಜವಾಗಿ ಅಪೇಕ್ಷೆಗೆ ತಕ್ಕಂತೆ ಒಳ್ಳೆಯ ಮಕ್ಕಳು ಬರಬೇಕು. ಆ ಮಕ್ಕಳು ಅವರ ಕಾಲ ಮೇಲೆ ನಿಲ್ಲಬೇಕು. ಅಷ್ಟು ಶಿಕ್ಷಣ ಶಕ್ತಿ ಅವರಿಗೆ ಕೊಡಬೇಕು. ಕೊಟ್ಟ ನಂತರ ನಾನು ಒಂದು ಹೆಜ್ಜೆ ಹಿಂದೆ ಬರಬೇಕು. ಮತ್ತು ನನಗೆ ಸಮಾಜದ ಕಲ್ಪನೆ, ನನ್ನ ಮಕ್ಕಳ ಬಗ್ಗೆ ನನಗೆ ನಂಬಿಕೆ ಇರಬೇಕು. ನನ್ನ ಮಕ್ಕಳು ಅವರು ಮಾಡಬೇಕಾದ ಕೆಲಸವನ್ನು ಯೋಗ್ಯ ರೀತಿಯಲ್ಲಿ ಮಾಡಿಯೇ ಮಾಡ್ತಾರೆ. ನಾನು ಮಧ್ಯಪ್ರವೇಶ ಮಾಡಬಾರದು. ಅಗತ್ಯ ಬಿದ್ದರೆ ಸಲಹೆ ಕೊಡಬಹುದು, ಹೊರಗೆ ನಿಲ್ಲಬೇಕು. ಹಾಗೆ ಹೊರಗೆ ನಿಂತು ಮಾಡೋದೆಂಥದ್ದು? ಸಮಾಜದ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ವಾನಪ್ರಸ್ಥ ಅಂತ ಒಂದು 50 ವರ್ಷ ಕಳೆದ ನಂತರ, ಅತಿ ಹೆಚ್ಚಂದರೆ 60 ವರ್ಷ ಕಳೆದ ನಂತರ ಸ್ವಂತಕ್ಕೋಸ್ಕರ ಏನು ಮಾಡಲಿಕ್ಕೆ ಹೋಗಬಾರದು. ಏನಾದರೂ ಸಾಧ್ಯ ಇದ್ದದನ್ನು ಸಮಾಜಕ್ಕೋಸ್ಕರ ಕೊಡಬೇಕು. ಇದು ವಾನಪ್ರಸ್ಥ ಆಶ್ರಮ. ಎಲ್ಲ ಮುಗಿದ ನಂತರ ಮತ್ತೆ ನಿಶ್ಚಯ ಮಾಡಬೇಕು, ನಾನು ಬಂದ ಜಾಗಕ್ಕೆ ಹೋಗಬೇಕು. ಹಾಗಾಗಿ ಭಗವಂತನ ಹತ್ರ ಅಷ್ಟು ಹೇಳುವ ತಾಕತ್ತು ಬರಬೇಕು. ನಾನು ಮಾಡಬೇಕಾದ ಎಲ್ಲ ಕೆಲಸ ಚೆನ್ನಾಗಿಯೇ ಮಾಡಿದ್ದೇನೆ, ನನ್ನನ್ನು ಯಾವ ಬಸ್ಸಿಗೆ ನನ್ನದು ರಿಸರ್ವೇಷನ್ ಆಗಿದೆ, ನಾನು ಬರ್ತೇನೆ ಅಲ್ಲಿಗೆ. ಹಾಗೆ ಹೇಳುವ ತಾಕತ್ತು ಬರಬೇಕು.
ಅದಕ್ಕೋಸ್ಕರ 4 ಆಶ್ರಮಗಳು. ಈ 4 ಆಶ್ರಮಗಳಲ್ಲಿ ಶ್ರೇಷ್ಠ ಆಶ್ರಮ ಯಾವುದು? ಯಾವ ಆಶ್ರಮ ಅತ್ಯಂತ ಶ್ರೇಷ್ಠ? ಯಾವುದು? ಗೃಹಸ್ಥಾಶ್ರಮ. ಯಾಕಂದರೆ ನಾವು ಮದುವೆ ಆಗಿದ್ದೆ. ಇನ್ಯಾವುದನ್ನು ಶ್ರೇಷ್ಠ ಅಂತ ಹೇಳೋದು? ಗೃಹಸ್ಥಾಶ್ರಮ ಶ್ರೇಷ್ಠ. ಯಾಕೆ ನಮಗೆ ಮದುವೆ ಆಗಿದೆಲ್ಲ. ಮದುವೆ ಆದದ್ದಕ್ಕೋಸ್ಕರ ಶ್ರೇಷ್ಠ ಅಲ್ಲ, ನಿಜವಾದ ಅರ್ಥದಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠ. ಇದನ್ನು ನಾನು ಹೇಳಿದ್ದಲ್ಲ. ಗೃಹಸ್ಥಾಶ್ರಮದಲ್ಲಿ ಒಂದು ಧನ್ಯತೆ ಇದೆ. ಆ ಗೃಹಸ್ಥಾಶ್ರಮದಲ್ಲಿ ಧನ್ಯತೆ ಇದೆ ಅಂತ ಹೇಳಿದಂಥದ್ದು ಆಚಾರ್ಯ ಚಾಣಕ್ಯರು. ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದಲ್ಲಿ ಧನ್ಯತೆ ಇದೆ. ಆದರೆ ಅದು ಹೇಳಿದಾಗ ಆನಂದ ಪಟ್ಟುಕೊಂಡು ತಿರುಗಾಡಲಿಕ್ಕೆ ಸಾಗುವುದಿಲ್ಲ. ಅದರ ಹಿಂದೆ ಕೆಲವು ಪ್ರೀ ಕಂಡೀಷನ್ಸ್ ಹಾಕಿದ್ದಾರೆ. ಧನ್ಯತೆ ಅಂತ ಹೇಳಬೇಕಾದ್ರೆ ಒಂದು 10 ಪಾಯಿಂಟ್ ಪ್ರೋಗ್ರಾಮ್ ಪ್ರೀ ಕಂಡೀಷನ್ಸ್. ಅದರಲ್ಲಿ ಮೊದಲನೇ ಶಬ್ದವೇ ಸಾನಂದಂ ಸದನಂ. ನಾನಿರುವ ಮನೆಯಲ್ಲಿ ಯಾವಾಗಲೂ ನಗನಗುತ್ತಾ ಇರಬೇಕು. ಇವತ್ತು ನಮ್ಮ ಮನೆಯಲ್ಲಿ ನಗಲಿಕ್ಕೆ ಬರ್ತದೆ ಯಾರಿಗಾದರೂ? ಆ ಪ್ರಶ್ನೆ ಕೇಳಿದ ಕೂಡಲೇ ನಗಾಡ್ತೇವೆ ಅಂದರೆ ಅರ್ಥ ನಗುವುದಿಲ್ಲ ಅಂತ ಮನೆಯಲ್ಲಿ. ಇವತ್ತು ನಗಾಡ್ಲಿಕ್ಕೆ ಎಲ್ಲಿ ಹೋಗ್ತೇವೆ ನಾವು? ಪಾರ್ಕಿಗೆ, ಲಾಫಿಂಗ್ ಕ್ಲಬ್. ಅಲ್ಲಿ ಹೋಗಿ ನಗಾಡಿದ ಹಾಗೆ ಮಾಡಿ ಸ್ವಲ್ಪ ಆರ್ಭಟ ಕೊಟ್ಟು ಮತ್ತೆ ಮುಖ ಗಂಟಿಕ್ಕಿಕೊಂಡು ಮನೆಗೆ ಬರ್ತೇವೆ. ಯಾವ ಗ್ರಹಚಾರ ಇದು? ಹಾಗಾಗಬಾರ್ದು ಅಂತಿದ್ದರೆ ಮನೆಯಲ್ಲಿ ನಗನಗ್ತಾ ಇರಬೇಕು. ನಗುವುದು ಎಂಬ ಶಬ್ದದ ಅರ್ಥ ಮುಖದಲ್ಲಿ ಆನಂದ ಕಾಣಬೇಕು. ಏನಿಲ್ಲ, ಮಕ್ಕಳಿಗೆ ನೀವು ಸುಮ್ಮನೆ ಒಂದು ಚಿತ್ರ, ಒಂದು ವೃತ್ತ ಹಾಕುವುದು, ವೃತ್ತ ಹಾಕಿ ಮೂಗಿನ ಬಾಪ್ತ ಒಂದು ಸಣ್ಣ ಗೆರೆ ಎಳೆಯುವುದು, ಅದರ ಆಚೆ ಈಚೆ 2 ಕಣ್ಣುಗಳನ್ನು ಗುರುತಿಸುವುದು, ಆಮೇಲೆ ಒಂದು ಗೆರೆಯನ್ನು ಹೀಗೆ ಮಾಡುವುದು. ಹಾಗೆ ಮಾಡಿದ ಕೂಡಲೇ ನೋಡುವಾಗಲೇ ಮುಖ ಸೊಟ್ಟಗಾಗ್ತದೆ. ಏನಿಲ್ಲ, ಆರ್ಟಿಸ್ಟ್ ಬೇಕು ಅಂತಿಲ್ಲ, ಅದಕ್ಕೆ ನಾವೇ ಮಾಡ್ಬೋದು. ಒಂದು ವೃತ್ತ, 2 ಕಣ್ಣು, ಒಂದು ಮೂಗು, ಕೆಳಗೊಂದು ಹೀಗೆ ಬರೆದರ ಒಂದು ಆಮೇಲೆ ತೆಗೆದ್ರೆ ಆಯಿತು. ಕಣ್ಣೀರು ಹಾಕೋದು ಅಂತ ಅರ್ಥ. ಅದರ ಬದಲು ಅದನ್ನು ಸ್ವಲ್ಪ ಉಲ್ಟಾ ಮಾಡಿ ನಗು ಸಿಗ್ತದೆ ನಿಮಗೆ. ನಗಲಿಕ್ಕೇನು ಕಷ್ಟ ಇಲ್ಲ. ಈ 2 ತುಟಿಗಳ ಇದು ಸ್ವಲ್ಪ ಮೇಲೆ ಹೋದರೆ ನಗು. ಅಷ್ಟು ಮಾಡಲಿಕ್ಕೆ ಕಷ್ಟ ಏನು? ಆದರೂ ಮಾಡೋದಿಲ್ಲ. ಕಲಿಬೇಕಲ್ಲ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ ಹೇಳಿದ್ದಾರೆ. ಆನಂದವಾಗಿರಬೇಕು. ಆನಂದವಾಗಿರಬೇಕು ಅಂತಿದ್ರೆ ಮದುವೆಯಾದ ನೂತನ ವಧೂವರರು ಜಗಳಾಡಿದರೆ ಅವ್ರು ಹೇಳಿದರು ನಾವು ಜಗಳವೇ ಆಡಲಿಲ್ಲ ಅಂತ. ಸ್ವಲ್ಪ ನನ್ನದು ಅವರ ಹತ್ರ ಅದು ಪೂರ್ತಿ ಸಹಮತ ಇಲ್ಲ. ಗಂಡ ಹೆಂಡತಿ ಜಗಳಾಡಿದ್ರೆ ಮತ್ತೆ ಯಾರು ಜಗಳಾಡೋದು? ಜಗಳ ಆಡಲೇಬೇಕು. ಜಗಳ ಆಡುತ್ತಾ ಇರಬಾರ್ದು ಅಷ್ಟೇ, ಅದು ಎಚ್ಚರ ಇರಬೇಕು. ಮತ್ತು ಸಣ್ಣ ಪುಟ್ಟ ಜಗಳಗಳಾದರೆ ಗೊತ್ತಿಲ್ಲದಂತೆ ಪ್ರೀತಿಯು ಜಾಸ್ತಿ ಆಗ್ತದೆ. ಹಾಗಾಗಿ ಜಗಳಾಡೋದ್ರಲ್ಲಿ ತಪ್ಪಿಲ್ಲ, ಇದೊಂದು ಎಕ್ಸೆಪ್ಷನ್ ಬಿಡಿ. ಅದು ಎಲ್ಲದಕ್ಕೂ ಒಂದು ಎಕ್ಸೆಪ್ಷನ್ ಇರ್ತಾರೆ. ಹಾಗಾಗಿ ಚಂದ್ರಶೇಖರ್ ದಂಪತಿಗಳು ಆದರೂ ಅವರ ಮೂಲೆಯಲ್ಲಿತ್ತು ಸಿಟ್ಟು ಬಂದಾಗ ಅಂತ. ಸಿಟ್ಟು ಬರಬೇಕಾದ್ರೆ ಜಗಳ ಆಡಲಿಲ್ಲ ಅಂತಲ್ಲ, ಅದು ಜಗಳಾಡೋ ಅವಕಾಶ ಇತ್ತು ಅಂತ ಅರ್ಥ. ಆದರೆ ಇಂಥದ್ದೆಲ್ಲ ಆದಾಗ ದುಃಖ ಪಡಲಿಕ್ಕಿಲ್ಲ. ಅದರ ಮುಂದಿನ ಭಾಗ ಆದ ನೋವಿಗಿಂತ ಜಾಸ್ತಿಯಾಗಿ ನಮ್ಮಲ್ಲಿ ಆನಂದ ವರ್ಧನೆ ಆಗುತ್ತದೆ. ಹಾಗಾಗಿ ಮೊದಲನ ಗುಣವೇ ನಾವು ಸದಾ ಸರ್ವದಾ ನಗನಗ್ತಾ ಇರಬೇಕು. ಸ್ವಲ್ಪ ತಪ್ಪಿದರೆ ಗಂಡನ ಮುಖದಲ್ಲಿ ನಗು ಇಲ್ಲದಿದ್ದರೆ ಇದು ಯು ಇರಬೇಕಾದ್ದು ವಿ ಆಗಿದೆ ಅಲ್ಲ ಅಂತ ಕೇಳಿದರೆ ಅವನೇ ನಗುಬಾರ್ದು ಎಂದೀತು. ಸ್ವಲ್ಪ ಸಿಟ್ಟು ಒಂದು ಮುಖ ಸೊಟ್ಟಗಾದರೆ ಇದು ವಿ ಆಗಬೇಕು, ಯಾವುದು ಯು ಆಗಬೇಕಿತ್ತು ಅದು ವಿ ಆಗಿದೆ ಅಲ್ಲ ಅಂತ ಹೇಳಿದರೆ ಯಾರಿಗಾದರೂ ಸಿಟ್ಟಿದ್ದದ್ದು ಕರಗಿ ಹೋದೀತು. ಮಾಡಬೇಕಲ್ಲ ಪರಸ್ಪರ. ತಿದ್ದುವವರು ಸರಿಪಡಿಸುವವರು ಯಾರು? ಇಬ್ಬರದ್ದು ಜವಾಬ್ದಾರಿ. ಇನ್ನೊಂದು ಮುಖ ಏನಂದರೆ ಪತಿ ಪತ್ನಿಯರು ಇಬ್ಬರು ಸೇರಿ ಭಾರತದಲ್ಲಿ ಒಂದು. ಯಾವುದೇ ಕೆಲಸ ಮಾಡಬೇಕಾದರೂ ಒಬ್ಬನಿಂದ ಮಾಡಲಿಕ್ಕೆ ಆಗೋದಿಲ್ಲ. ಗೃಹಸ್ಥನಾದವ ಯಾವುದೇ ಕೆಲಸ ಮಾಡಬೇಕಾದ್ರೂ ಪತಿ ಪತ್ನಿಯರು ಇಬ್ಬರು ಇರಬೇಕು. ಪೂಜೆ ಮಾಡಬೇಕಾದರೂ ಪಕ್ಕದಲ್ಲಿ ಪತ್ನಿ ಇರಬೇಕು, ಇಲ್ಲದ್ರೆ ಅವನಿಗೆ ಪೂಜೆ ಮಾಡುವ ಅಧಿಕಾರ ಇಲ್ಲ. ಹಾಗಾಗಿ ಪತಿ ಪತ್ನಿಯರು ಸೇರಿ ಒಂದು, ಆ ಒಂದಿದ್ದವರು ಪರಸ್ಪರರಲ್ಲಿ ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ಳುವಂಥದ್ದು ಇಬ್ಬರದ್ದು ಜವಾಬ್ದಾರಿ. ಆಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಕೇಳಿದರು, ಇತ್ತೀಚೆಗಿನ ದಿವಸಗಳಲ್ಲಿ ಡೈವರ್ಸ್ಗಳು ಜಾಸ್ತಿ ಆಗ್ತದಲ್ಲ ಯಾಕೆ ಅಂತ. ಡೈವರ್ಸ್ಗಳು ಜಾಸ್ತಿ ಆಗೋದು ಒಂದೇ ಕಾರಣಕ್ಕೋಸ್ಕರ. ಒಂದು ಅಹಂಕಾರ, ಈಗೋ, ನಾನು ಹೇಳಿದ್ದೇ ಸರಿ. ಭಾರತದಲ್ಲಿ ನಮಗೆ ಕಲಿಸಿಕೊಟ್ಟದ್ದು ಅಹಂ ಇಲ್ಲವೇ ಇಲ್ಲ. ಆಶ್ಚರ್ಯ ಆಗ್ಬೋದು. ನಮ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವಾಂಗ್ಮಯ ಅಂತ ಹೇಳುವಂಥದ್ದು ನಮ್ಮ ಮಂತ್ರಗಳು. ಆ ಯಾವುದೇ ಮಂತ್ರ ಏಕವಚನದಲ್ಲಿಲ್ಲ.
ಎಲ್ಲ ಮಂತ್ರಗಳು ಬಹುವಚನ. ಅಂದರೆ ಅಲ್ಲಿ ನನಗೆ ಸ್ಥಾನವೇ ಇಲ್ಲ. ನಾವು ಎಂಬ ಶಬ್ದಕ್ಕೆ ಬೆಲೆ ಇರೋದು. ಈ ನಾವು ಅಂತ ಮಾಡೋದು ಯಾರು? ಆ ನಾನು ಇದ್ದದ್ದು ನಾವು ಆಗುವುದು ನಮ್ಮ ಮನೆಯಲ್ಲಿ ಕುಟುಂಬ. ಹಾಗಾಗಿ ನಮಗೆ ಕುಟುಂಬ ಜಗತ್ತಿನಲ್ಲಿ ಜಗತ್ತಿಗೆ ಕುಟುಂಬ ಕಲಿಸಿದ ಪಾಠ ಅಂದರೆ ನಾನಲ್ಲ ನಾವು. ನಾವು ಮನೆಗೆ ಹೋಗೋಣ, ಯಾರಾದರೂ ಕೇಳುವ ನಾನು ಮನೆಗೆ, ನೀವು ನನ್ನ ಮನೆಗೆ ಬರ್ತೀರಾ? ಕೇಳೋದಿಲ್ಲ. ನಮ್ಮ ಮನೆಗೆ ಹೋಗೋಣ ಅಂತ. ನಮ್ಮ ಮನೆಗೆ ಹೋಗೋಣ ಅಂತ. ಯಾಕೆ ಮನೆ ಅಂತ ಹೇಳಿದ್ರೆ ಏನರ್ಥ? ಬರೇ ನಾನಲ್ಲ ಅಂತ. ಈ ನಾನು ಎಂಬುದನ್ನು ನಾವು ಅಂತ ಪರಿಷ್ಕಾರ ಮಾಡುವಂಥ ಒಂದು ಪ್ರಕ್ರಿಯೆ ಉಂಟಲ್ಲ, ಅದು ನಮ್ಮ ಕುಟುಂಬ. ಅದು ಮರ್ತೋಗಿದೆ ಇವತ್ತು. ಸಣ್ಣ ಪುಟ್ಟ ಗೊಂದಲಗಳಿಗೆ ಡೈವರ್ಸ್ ಅದು ಉತ್ತರ ಅಲ್ಲಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಪರಿಕಲ್ಪನೆ ಸಹ ಇಲ್ಲಲ್ಲ. ಮದುವೆ ಆದ ನಂತರ ಪತಿ ಪತ್ನಿಯರ ಮೇಲೆ ನಡುವೆ ಎಂಥದ್ದೇ ಗೊಂದಲಗಳು ಬರಲಿ, ಆದರೆ ಈ ಡೈವರ್ಸ್ ಎಂಬ ಶಬ್ದವೇ ಕಲ್ಪನೆನೇ ಬರುವುದಿಲ್ಲ. ಒಂದು ರೋಚಕ ಪ್ರಸಂಗ ಹೇಳ್ತಾರೆ. ನಮ್ಮ ದೇಶದಿಂದ 60 ವರ್ಷ ವೈವಾಹಿಕ ಜೀವನವನ್ನು ಮುಗಿಸಿದ ದಂಪತಿಗಳು ಹೋಗಿದ್ರು. ವೈವಾಹಿಕ ಜೀವನಕ್ಕೆ 60 ವರ್ಷ. ವಿದೇಶಕ್ಕೆ ಹೋಗಿ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮನೆಯಲ್ಲಿ ಆ ಮನೆಯ ಹೆಣ್ಣು ಮಗಳು ಅವಳು ಇವರ ಕುತ್ತಿಗೆಯಲ್ಲಿ ಮಂಗಲಸೂತ್ರ ನೋಡಿದ್ಲು. ಕುತೂಹಲದಿಂದ ಕೇಳಿದರು, ವಾಟ್ ಈಸ್ ದಿಸ್ ಅಂತ. ಈ ಹೆಣ್ಣು ಮಗಳು ಉತ್ತರ ಹೇಳಿದರು, ಅದು ಮಂಗಲಸೂತ್ರ ಅಂತ. ಎಂಥದ್ದು ಮಂಗಲಸೂತ್ರ ಅಂದರೆ ವಿವರಿಸಿದ್ಲು. ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಉಂಟು, ಮದುವೆ ಆಗುವ ದಿವಸ ಗಂಡನಾದವ ನಾವಿಬ್ಬರು ಜೊತೆಗೆ 100 ಕಾಲ ಒಟ್ಟಿಗೆ ಬಾಳಬೇಕು. ಆಗ ಹೇಳಿದಾರಲ್ಲ, ಮಾಂಗಲ್ಯಂ ತಂತು ನಾನೇನ, ಮುಂದಿನ ಶಬ್ದಗಳನ್ನು ಹೇಳಿ, ಋತು ಮತ್ತು ವತ್ಸರಗಳನ್ನು ಹೇಳಿ ಅಂತ. ನಾವು 100 ಕಾಲ ಒಟ್ಟಿಗೆ ಬಾಳಬೇಕು ಅಂತ ಹೇಳುವುದನ್ನು ಹೇಳುತ್ತಾ ಪತಿಯಾದವ ಪತ್ನಿಯ ಕುತ್ತಿಗೆಗೆ ಹಾಕುವಂತಹ ಈ ಹಾರ ಅಂತ ಹೇಳಿ ಗಾಬರಿ ಆಯಿತು. ಗಾಬರಿಯಾಗಿ ಕೇಳಿದರು, ಹಾಗಾದರೆ ಇದು ನಿಮ್ಮದು ಎಷ್ಟನೇ ಮಂಗಲಸೂತ್ರ ಇದು ಅಂತ. ಎಷ್ಟನೇ ಮಂಗಲಸೂತ್ರ ಅಂದರೆ ಮದುವೆಯಾಗಿ 60 ವರ್ಷ ಆಗಿದೆ ಅಂತ ಗೊತ್ತಾಗಿತ್ತು ಅವಳಿಗೆ. ಈ ಮದುವೆಯಾಗಿ 60 ವರ್ಷ ಕಾಲ ಒಂದೇ ಮಂಗಲಸೂತ್ರ ಅಂತ ಅವಳಿಗೆ ಸಂಶಯ. ಅದು ಭಾರತದ ಸಂಶಯವೇ ಬರಲಿಕ್ಕಿಲ್ಲ. ಒಂದು ಸರ್ತಿ ಮಂಗಲಸೂತ್ರ ಕಟ್ಟಿದ ನಂತರ ಮತ್ತೆ ಎಳೆದು ಕಿತ್ತು ಹಾಕಲಿಕ್ಕೆ ಬರುವುದಿಲ್ಲ. ಅದು ಕೈಯೂ ಬರುವುದಿಲ್ಲ, ಕಲ್ಪನೆಯೂ ಬರುವುದಿಲ್ಲ. ಆದರೆ ಇವತ್ತಿನ ನಮ್ಮ ಶಿಕ್ಷಣ ನಮಗೆ ಗೊತ್ತಿಲ್ಲ ಅಂತ ನಮ್ಮ ನಾಜಿಕಿಗೆ ತೆಕ್ಕೊಂಡು ಹೋಗ್ತಾ ಇದೆಯಾ? ತೆಕ್ಕೊಂಡು ಹೋಗಬಾರ್ದಲ್ಲ. ಇವತ್ತಿನ ಮಕ್ಕಳಿಗೆ ಬೇಗ ಅರ್ಥವಾಗಲಿಕ್ಕಿಲ್ಲ. ಈ ದೇಶದಿಂದ ಒಬ್ಬ ಅಣ್ಣನಿಗೆ ಬೇಕಾದಷ್ಟು ಆಸ್ತಿ ಇತ್ತು. ಅಣ್ಣನ ಹತ್ರ ಹೇಳಿದ, ನನಗೆ ನಿನ್ನ ಆಸ್ತಿ ಎಲ್ಲ ಬೇಡ, ನಾನು ಅಮೇರಿಕಕ್ಕೆ ಹೋಗ್ತಾನೆ. ಹೋದ ಅಮೇರಿಕಕ್ಕೆ. ಒಳ್ಳೆ ಸಂಪಾದನೆ ಇತ್ತು. ಅಲ್ಲಿ ಹೋದ ನಂತರ ಅಲ್ಲಿ ಒಬ್ಬಳು ಹೆಣ್ಣು ಮಗಳು ಸಿಕ್ಕಿಲ್ಲ. ಮದುವೆ ಆದ ನಂತರ ಆ ಹೆಣ್ಣು ಮಗಳಿಗೆ ಭಾರತಕ್ಕೆ ಬರಬೇಕು ಅಂತ ಆಸೆ. ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಈ ಅಣ್ಣನ ಮನೆಗೆ ಬಂದಾಗ ಇವನಿಗೇನೋ ಆಸಕ್ತಿ ಇಲ್ಲ, ಆ ಹೆಣ್ಣು ಮಗಳಿಗೆ ಆಸಕ್ತಿ. ತೋಟಕ್ಕೆ ಹೋಗುವ ಅಂತ ಹೇಳಿದ್ನು. ನಾನು ಬರುವುದಿಲ್ಲ, ನೀನು ಅಣ್ಣನೊಟ್ಟಿಗೆ ಹೋಗು ಅಂತ ಗಂಡ ಕಳಿಸಿದ. ಅಣ್ಣ ಕರ್ಕೊಂಡು ತೋಟಕ್ಕೆ ಹೋದರೆ ಅಲ್ಲಿ ಒಂದು ಹಾಗಲಕಾಯಿ ಬಳ್ಳಿ ಇತ್ತು. ಆ ಹಾಗಲಕಾಯಿ ಬಳ್ಳಿಯಲ್ಲಿ ಒಂದು ಹಾಗಲಕಾಯಿಯೂ ಇತ್ತು. ಅವಳಿಗೆ ಉತ್ಸಾಹ, ವಾಟ್ ಈಸ್ ದಿಸ್ ಅಂತ ಕೇಳಿದ್ಲು. ಅವರು ಅದನ್ನು ಒಂದು ತುಂಡು ತೆಗೆದು ಬಾಯಿಗೆ ಹಾಕು ಅಂತ ಹೇಳಿದರು. ಬಾಯಿಗೆ ಹಾಕಿದ್ಲು. ಬಾಯಿಗೆ ಹಾಕಿದ ನಂತರ ಏನು ಮಾಡಿರ್ಬೋದು ನಿಮ್ಗೆ ಗೊತ್ತಲ್ಲ, ತಕ್ಷಣ ಉಗುಳಿದ್ಲು. ಆಗ ಇವ್ರು ಹೇಳಿದರು, ನೋಡಮ್ಮ ಉಗುಳಿದೆಯಲ್ಲ ನೀನು, ಇದರದ್ದೇನಾದರೂ ಗೊಜ್ಜು ಮಾಡಿದರೆ, ನಿನ್ನ ಅಕ್ಕ ಗೊಜ್ಜು ಮಾಡಿದರೆ ನೀನು ಇಷ್ಟು ಅನ್ನ ಊಟ ಮಾಡಲಿಕ್ಕುಂಟು ಅಂತ. ಅವಳಿಗೆ ಅದೆಲ್ಲ ಎಲ್ಲಿ ಅರ್ಥ ಆಗ್ತದೆ. ಮನೆಗೆ ಬಂದರು. ಮನೆಗೆ ಬಂದರೆ ಆ ದಿವಸ ಹಾಗಲಕಾಯಿ ಗೊಜ್ಜು ಅದನ್ನು ಹಾಕ್ಕೊಂಡು ಊಟ ಮಾಡಿದ್ಲು. ಇವರು ಹೇಳಿದ ಹಾಗೆ ಊಟದಲ್ಲಿ ಹಾಗಲಕಾಯಿ ಗೊಜ್ಜು ಹಾಕಿದ್ದು ಊಟ ಮಾಡಿದ್ಲು ಅವಳು. ಆದರೆ ಅವಳಿಗೊಂದು ಸಂಶಯ, ಈ ಭಾವನ ಹತ್ರ ಅಕ್ಕ ಹೇಳಿದ್ದಾಳ ಅಂತ. ಊಟ ಆದ ಕೂಡಲೇ ಓಡಿದ್ಲು ಅಕ್ಕನ ಹತ್ರ. ಅಕ್ಕ ಭಾವ ಏನಾದರೂ ಇತ್ತು ಹಾಗಲಕಾಯಿ ಗೊಜ್ಜು ಮಾಡಲಿಕ್ಕೆ ಹೇಳಿದೆ. ಇಲ್ಲಲ್ಲ. ಆಗ ಅವಳಿಗೆ ಗೊತ್ತಾಯಿತು ನನಗೆ. ಎಂಥದ್ದು? ನೀನು ಹಾಗಲಕಾಯಿ ನೋಡಿ ಎಂಥದ್ದು ಅಂತ ಕೇಳಿದ್ದಿ. ನಿನ್ನ ಭಾವ ಒಂದು ತುಂಡು ತೆಗೆದು ನೀಯೇ ಕೊಟ್ಟರು, ನೀನು ಅದನ್ನು ಬಾಯಿ ಹಾಕಿದಿ, ಅದನ್ನು ಉಗುಳಿದಿ. ಆಗ ನಿನ್ನ ಭಾವ ಏನು ಹೇಳಿದರು, ನಿನ್ನ ಅಕ್ಕ ಇಷ್ಟು ಗೊಜ್ಜು ಮಾಡಿದೆ. ನಿಮಗೆ ಗೊತ್ತಾಯಿತು? ಇವಳಿಗೆ ಗಾಬರಿ. ನಿಮಗೆ ಅಯ್ಯ 25 ವರ್ಷ ಆಯಿತು ಮದುವೆ ಆಗಿ, ಅವ್ರು ಏನು ಯೋಚನೆ ಮಾಡ್ತಾರಂತ ಇನ್ನೂ ಗೊತ್ತಾಗೋದಿಲ್ವ ಅಂತ. ಮದುವೆ ಆದ ದಂಪತಿಗಳಿಗೆ 25 ವರ್ಷ ಆದರೆ ಗಂಡ ಏನು ಯೋಚನೆ ಮಾಡ್ತಾನೆ ಅಂತ ಹೆಂಡತಿಗೆ ತನ್ನಷ್ಟೇ ಗೊತ್ತಾಗ್ತದೆ. ಇವ ಹೇಳಿ ಗೊಜ್ಜು ಮಾಡಿದ್ದಲ್ಲ, ಆದರೆ ಅವಳಿಗೆ ಅನ್ನಿಸಿತಲ್ಲ. ಈ ನಮ್ಮ ಇವತ್ತಿನ ಭಾಷೆಯಲ್ಲಿ ಟೆಲಿಪೆಥಿ ಅಂತ ಹೇಳ್ತಾರೆ. ಈ ಟೆಲಿಪೆಥಿ ಸೆನ್ಸೇಷನ್, ಅದರ ಹಿಂದೆ ಆ ಒಂದು ಬಂಧುತ್ವದ ಭಾಗ. ಅಂತಹ ವೈವಾಹಿಕ ಜೀವನ ನೋಡಿದಂತಹ ದಂಪತಿಗಳಿರುವ ಈ ದೇಶ ಡೈವರ್ಸಿಗೆ ಹೋಗ್ತದಂದರೆ ಸರಿ ಮಾಡಬೇಕಲ್ಲ, ಹೋಗಬಾರ್ದಲ್ವ?
ಡೈವರ್ಸಿಗೆ ಹೋಗದೇ ಇರಬೇಕಾದ್ರೆ ಒಂದೇ ಒಂದು ಮಾಧ್ಯಮ, ಅದು ಯಾವುದು ಅಂತ ಹೇಳಿದರೆ ಮಗು. ಒಂದು ಸರ್ತಿ ಮಗು ಆಯಿತು ಅಂತಾದರೆ ಮತ್ತೆ ಗಂಡ ಹೆಂಡತಿ ಡೈವರ್ಸಿನ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಆ ಮಗು ಅಪ್ಪನನ್ನು ಪ್ರೀತಿಸ್ತದೆ, ಅಮ್ಮನನ್ನು ಪ್ರೀತಿಸ್ತದೆ. ಆ ಮಗುವನ್ನು ಅಪ್ಪನೂ ಪ್ರೀತಿಸ್ತಾನೆ, ಅಮ್ಮನೂ ಪ್ರೀತಿಸ್ತಾನೆ. ಹಾಗಾಗಿ ದಂಪತಿಗಳ ಆ ಬಂಧುತ್ವಕ್ಕೆ ಒಂದು ಬಿಗಿಯಾದ ಗಂಟು ಹಾಕುವಂಥ ಕೆಲಸ ಮಕ್ಕಳು ಮಾಡ್ತಾರೆ. ಹಾಗಾಗಿ ಆಚಾರ್ಯ ಚಾಣಕ್ಯರು ಎರಡನೇದ್ದು ಹೇಳಿದ್ದು ಸುತಾಶ್ಚ ಸುಧಿಯ, ಒಳ್ಳೆಯ ಬುದ್ಧಿವಂತ ಮಕ್ಕಳು. ಬುದ್ಧಿವಂತ ಮಕ್ಕಳಂದರೆ ನಾವು ಇವತ್ತು ಬುದ್ಧಿವಂತ ಮಕ್ಕಳು ಅಂತ ಯಾರನ್ನು ಹೇಳೋದು? ಯಾರು 99.9% ತಗೊಂಡಿದೆ ನಾವು ಬುದ್ಧಿವಂತ. ಆದರೆ ನಮ್ಮ ದೇಶದಲ್ಲಿ ಯಾರನ್ನು ಬುದ್ಧಿವಂತ ಅಂತ ಹೇಳಿದ್ದು? ತಾಯಿ ಹೊರಲಿಕ್ಕೆ ಕಷ್ಟ ಆಗುವಂಥ ಒಂದು ಕಟ್ಟನ್ನು ತನ್ನ ಭುಜದ ಮೇಲಿಟ್ಟು ನಡ್ಕೊಂಡು ಹೋಗ್ತಾ ಇದ್ಲು. ಮಗ ಅದನ್ನು ನೋಡಿದ, ಮೆಡಿಕಲ್ ಸ್ಟೂಡೆಂಟು, ಅವ ಓಡಿ ಬಂದು ಅಮ್ಮನ ಕೈಯಿಂದ ಗಂಟನ್ನು ತೆಗೆದು ತಾನು ನಡ್ಕೊಂಡು ಹೋದಲ್ಲ. ಹಾಗೆ ಹೋದಾಗ ಆ ತಾಯಿ ಹೇಳ್ತಾಳೆ, ಅವ ನನ್ನ ಮಗ ಅಂತ. ಯಾವ ಮಗನಿಗೆ ತಾಯಿಯ ಕಷ್ಟವನ್ನು ಹಂಚಬೇಕು ಅಂತ ಅನ್ನಿಸ್ತದೋ ಅವ ನಿಜವಾದ ಮಗ. ಬುದ್ಧಿವಂತ ಮಗ ಅಂದರೆ ಅವ 99.9% ಅಲ್ಲ. ನಾವಿವತ್ತು ತಪ್ಪು ತಿಳ್ಕೊಂಡು ಬಿಟ್ಟಿದ್ದೇವೆ. ಯಾರಿಗೆ ಮಾರ್ಕ್ ಹೆಚ್ಚು ಸಿಗ್ತದೋ ಅವರು ಬುದ್ಧಿವಂತರು ಅಂತ. ಬುದ್ಧಿವಂತರು ಅವರಲ್ಲ. ಯಾರು ಬುದ್ಧಿವಂತರು? ಯಾರಂದರೆ ಅಪ್ಪ ಅಮ್ಮನನ್ನು ಹೇಳಿದಾರಲ್ಲ, ಅಪ್ಪ ಅಮ್ಮನನ್ನು ದೇವರು ಅಂತ ತಿಳ್ಕೊಳ್ಳೋರು, ಅವರು ಬುದ್ಧಿವಂತರು. ಮತ್ತು ಅಲ್ಲಿ ಹೇಳಬೇಕಾದರೆ ಸುತಾಶ್ಚ ಸುಧಿಯ ಅಂತ ಹೇಳಿಬಿಟ್ಟಿದ್ದಾರೆ. ಸುತಾಹ ಎಂಬ ಶಬ್ದವು ಒಂದು ವಿಚಿತ್ರ ಶಬ್ದ. ಭಾರತದ ಎಲ್ಲವೂ ವಿಚಿತ್ರವೇ, ಆದರೆ ಎಲ್ಲ ವೈಚಿತ್ರ್ಯದ ಹಿಂದೆ ಅದ್ಭುತವಾದ ಒಂದು ಶಕ್ತಿ ಇದೆ. ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ ಒಂದಿದ್ದರೆ ಏಕವಚನ, ಎರಡಿದ್ದರೆ ಬಹುವಚನ. ಭಾರತದಲ್ಲಿ ಸಂಸ್ಕೃತ ಮಾತ್ರ ಅದಕ್ಕೆ ಅಪವಾದ. ಒಂದಿದ್ದರೆ ಏಕವಚನ, ಎರಡಿದ್ದರೆ ದ್ವಿವಚನ, ಮೂರು ಅಥವಾ ಮೂರಕ್ಕಿಂತ ಹೆಚ್ಚಿದ್ರೆ ಬಹುವಚನ. ಸುತಾಹ ಎಂಬ ಶಬ್ದ ಬಹುವಚನ. ಸುತಃ ಒಬ್ಬ ಮಗು, ಸುತವೂ ಇಬ್ಬರು ಮಕ್ಕಳು, ಸುತಾಹ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು. ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ರೆ ನಮಗೆ ಸಿಕ್ಕಬೇಕಾದ್ರೆ ನಮಗೆ ಕನಿಷ್ಠ ಮಕ್ಕಳು ಎಷ್ಟಾಗಬೇಕು? ನಮಗೆ ಒಪ್ಪಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಆಚಾರ್ಯ ಚಾಣಕ್ಯ ಹೇಳಿದ್ದು ಸತ್ಯ ಆಗಬೇಕಾದ್ರೆ ನಮಗೆ ಮಕ್ಕಳು ಕನಿಷ್ಠ ಎಷ್ಟಾಗಬೇಕು? 3 ಆದರೂ ಆಗಬೇಕು. ಇಲ್ಲದಿದ್ದರೆ 10 ಮಾರ್ಕ್ ಹೋಯ್ತು ಅಷ್ಟೇ, ಈಗಲೇ ಕಳ್ಕೊಳ್ಬೋದು. ಯಾರು ಬೇಡ ಅಂತ ನಿಶ್ಚಯ ಮಾಡಿದ್ದಾರೆ ಅವರಿಗೆ 10 ಮಾರ್ಕ್ ಈಗಲೇ ಹೋಯಿತು. ನಗು ಬೇಡ ಅಂತ ನಿಶ್ಚಯ ಮಾಡಿದರೆ ಮತ್ತೆ 10 ಮಾರ್ಕ್ ಹೋಯಿತು. ಕಳ್ಕೊಂಡು ಹೋಗೋದು, ಕೊನೆಗುಳಿದು 0 ಮಾತ್ರ. ಹಾಗಾಗಬಾರ್ದಲ್ಲ. ಕಾಂತ ಮನೋಹಾರಿಣಿ, ಮನಸ್ಸನ್ನು ಸೆರೆ ಹಿಡಿಯುವಂಥ ಪತ್ನಿ. ಆಗ ಹೇಳಿದ ಆಗಿರುವಂಥದ್ದು. ಅಯ್ಯೋ 25 ವರ್ಷ ಆಯ್ತು, ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು. ಹಾಗಾದರೆ ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಗಂಡಸರಿಗೆ ಹೇಳಿದ್ದಾರೆ. ಸ್ವಯೋಷಿತಿ ರತಿ, ತನ್ನ ಪತ್ನಿಯಲ್ಲಿ ಮಾತ್ರ ಸ್ತ್ರೀ ಪುರುಷ ಸಮಾಗಮಕ್ಕೆ ಅವಕಾಶ. ಬೇರೆ ಎಲ್ಲ ತಾಯಂದಿರು, ಬೇರೆಲ್ಲ ಹೆಣ್ಣು ಮಕ್ಕಳು ಮಾತೃವತ್ತು. ತಾಯಿ ಹೆಣ್ಣು ಮಗುವನ್ನು ನೋಡಿದಾಗ, ಹೆಣ್ಣು ಮಗುವಿನ ಚಿತ್ರ ಕಣ್ಣ ಮುಂದೆ ಬಂದಾಗ ಅವನಿಗೆ ಕಾಣಬೇಕಾದ್ದು ತನ್ನ ತಾಯಿ. ಅಪವಾದ ತನ್ನ ಪತ್ನಿ. ಅದಕ್ಕೂ ಅಪವಾದ ಇದ್ದಾರೆ. ರಾಮಕೃಷ್ಣ ಪರಮಹಂಸರು ತಮ್ಮ ಪತ್ನಿಯನ್ನು ಸಹ ತಾಯಿ ಅಂತ ತಿಳ್ಕೊಂಡ್ರು. ಹಾಗಾಗಿ ಪತ್ನಿಯ ಜೊತೆ ಸ್ತ್ರೀ ಪುರುಷ ಸಮಾಗಮ ಆಗಲಿಲ್ಲ. ಅದು ರಾಮಕೃಷ್ಣ ಪರಮಹಂಸರು. ಅಷ್ಟು ಎತ್ತರಕ್ಕೆ ನಾವು ಹೋಗಲಿಲ್ಲ. ಆದರೆ ಬೇರೊಂದು ಹೆಣ್ಣು ಮಗಳು ನನ್ನ ತಾಯಿ ಅಂತ ತಿಳ್ಕೊಳ್ಳೋದು ಕಷ್ಟವ. ಇದು ಭಾರತದ ಸಂಸ್ಕೃತಿ, ಮಾತೃತ್ವ. ಹಾಗಾಗಿ ಒಬ್ಬಳು ಹೆಣ್ಣು ಮಗಳ ಜೀವನದ ಧನ್ಯತೆ ಯಾವಾಗ ಅಂತ ಹೇಳಿದಾಗ, ಆಕೆಯ ಮಾತೃತ್ವ ಪಡೆದಾಗ. ಬೇರೆ ದೇಶದಲ್ಲಿ ಇದು ಅರ್ಥ ಆಗಲಿಕ್ಕಿಲ್ಲ. ವಿವೇಕಾನಂದರು ಅಮೆರಿಕದಲ್ಲಿ ಭಾಷಣಕ್ಕೆ ಹೋಗಿದ್ದರು, ನಾವೆಲ್ಲ ಕೇಳಿದ್ದೇವೆ. ಒಬ್ಬಳು ಹೆಣ್ಣು ಮಗಳಿಗೆ, ಬಹಳ ಚಂದದ ಹೆಣ್ಣು ಮಗಳು ಅವಳಿಗೆ ಮನಸ್ಸಲ್ಲಿ ಚಿಂತನೆ ಶುರುವಾಯಿತು. ನಾನು ಇಷ್ಟು ಚಂದ ಇದ್ದೇನೆ, ವಿವೇಕಾನಂದರು ಅಷ್ಟು ಬುದ್ಧಿವಂತರಿದ್ದಾರೆ, ನಮಗೆ ಮದುವೆ ಆದಾಗ ಮಕ್ಕಳು ಆಗ್ತದೆ ಸಹಜವಾಗಿ. ಆ ಮಗು ಹೇಗಿರ್ಬೋದು? ನನ್ನಷ್ಟು ಚಂದ ಅವರಷ್ಟು ಬುದ್ಧಿವಂತ ಮಗು ಆದರೆ. ಮತ್ತು ಅಮೆರಿಕದ ಹೆಣ್ಣು ಮಕ್ಕಳಲ್ಲ, ಬಹಳ ಧೈರ್ಯದಿಂದ ಮುಂದೆ ಹೋದರು. ವಿವೇಕಾನಂದರ ಹತ್ರ ಕೇಳಿದ್ರಂತೆ, ನಮ್ಮಿಬ್ಬರ ಮದುವೆ ಆಗಬೇಕು ಅಂತ ಡೈರೆಕ್ಟ್, ಮತ್ತೇನು ಮುಲಾಜಿ ಏನಿಲ್ಲ, ನಾವಿಬ್ಬರ ಮದುವೆ ಆಗಬೇಕು ಅಂತ. ವಿವೇಕಾನಂದ ಶಾಂತ ಕೇಳಿದ್ರೆ ಯಾಕೆ ಅಂತ. ಅವಳು ಹೇಳಿದ್ಲು, ಮದುವೆ ಆದರೆ ನಮಗೊಂದು ಮಕ್ಕಳಾದಾಗ ನಿಮ್ಮಷ್ಟು ಬುದ್ಧಿವಂತ ಮಕ್ಕಳಾಗ್ತಾರಲ್ಲ, ನಿಮ್ಮಂಥ ಬುದ್ಧಿವಂತ ಮಕ್ಕಳು ಈ ಜಗತ್ತಿಗೆ ಬೇಕು, ಅದಕ್ಕೋಸ್ಕರ ಅಂತ. ಅದಕ್ಕೆ ವಿವೇಕಾನಂದರು ನಗದಕ್ತಾ ಹೇಳಿದ್ರಂತೆ, ಮೊದಲನದ್ದಂತೂ ಆಗುವುದಿಲ್ಲ. ಯಾವುದು? ಮದುವೆ. ಯಾಕಂದರೆ ಭಾರತದಲ್ಲಿ ಸಾಧುಗಳು ಸಂತರು ವಿವಾಹ ಆಗುವುದಿಲ್ಲ.
ಅಷ್ಟೆಲ್ಲ ಅವಳಿಗೆ ಗಾಬರಿ ಆಯಿತು. ಮೊದಲನೇದು ಆಗೋದಿಲ್ಲ ಅಂದರೆ ಎರಡನೇದು ಆಗುತ್ತದೆ ಅಂತ ಅರ್ಥ ಅಲ್ಲ. ಮದುವೆ ಆಗದೆ ಮಕ್ಕಳಾಗುವುದಾ? ಅವಳು ಹೀಗೆ ನೆಟ್ಟಗೆ ನೋಡುವಾಗ ವಿವೇಕಾನಂದರು ಬಗ್ಗಿ ಅವಳ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೇಳಿರಂತೆ, ನೀನು ನನ್ನ ತಾಯಿ ಅಂತ ನಾನು ನಿನ್ನನ್ನು ತಿಳ್ಕೊಂಡ್ರೆ ನಾನು ಮಗು ಅದೆಲ್ಲ, ನಿನಗೆ ಬೇಕಾದ ಮಗು ಸಿಕ್ಕಿದ ಹಾಗಾಯ್ತಲ್ಲ. ಭಾರತದ ಮಕ್ಕಳು ಮಾತ್ರ ಇದನ್ನು ಹೇಳ್ಬೋದು, ಜಗತ್ತಿನಲ್ಲಿ ಬೇರೆ ಅರ್ಥ ಆಗಲಿಕ್ಕಿಲ್ಲ. ಅಂಥ ದೇಶ ಇದು. ಸ್ವಯೋಷಿತಿರತಿ ಸನ್ಮಿತ್ರಂ ಸುಧನಂ. ಸಂಪತ್ತು ಅಂದರೆ ಯಾರು? ನಿಜವಾದ ಸ್ನೇಹಿತರು ಎಷ್ಟಿದ್ದಾರೆ ಅದೇ ನಮ್ಮ ಸಂಪತ್ತು. ನಾವು ಇವತ್ತು ಫೇಸ್ಬುಕ್ನಲ್ಲಿ ಹಾಕಿ ಫಾಲೋವರ್ಸ್, ಅದು ಸಂಪತ್ತಲ್ಲ, ಅದು ಸುಮ್ಮಗೆ ಲೆಕ್ಕ ಮಾತ್ರ. ನಿಜವಾದ ಸಂಪತ್ತಂದರೆ ಯಾವುದು? ಸಂಪತ್ತಂದರೆ ಕಷ್ಟ ಕಾಲ ಬಂದಾಗ ಅಪೇಕ್ಷೆ ಪಡದೇ ಇದ್ದರೂ ಹೋಗಿ ಸಹಕಾರ ಯಾರು ಕೊಡ್ತಾರೆ ಅವ ಮಿತ್ರ. ಅಂಥ ಮಿತ್ರರು ನಮಗೆ ಎಷ್ಟು ಜನ ಇದ್ದಾರೆ? ಹುಡುಕಲಿಕ್ಕೇನು ಕಷ್ಟ ಇಲ್ಲ. ಮಧ್ಯರಾತ್ರಿ ಯಾರಿಗಾದ್ರು ಫೋನ್ ಮಾಡಿ, ನೀವು ಯಾರನ್ನು ಫ್ರೆಂಡ್ ಅಂತ ತಿಳ್ಕೊಂಡಿದ್ರೆ ಅವರ ಫೋನ್ ಮಾಡಿ. 10 ಜನರಿಗೆ ಫೋನ್ ಮಾಡಿದರೆ 9 ಜನ ಫೋನ್ ಎತ್ತುವುದಿಲ್ಲ. ಹೇಳ್ಬೋದಲ್ಲ, ನನಗೆ ಗೊತ್ತೇ ಆಗಲಿಲ್ಲ ನಿಮ್ಮ ಫೋನ್ ಬಂದದ್ದು. ಎಷ್ಟು ಗಂಟೆ ಫೋನ್ ಮಾಡಿದ್ದು? ಅದನ್ನು 12 ಗಂಟೆಗೆ. 12 ಫೋನ್ ಮಾಡಿ ಯಾಕ ಗೊತ್ತೇ ಆಗಲಿಲ್ಲ. ಅವನಿಗೆ ಗೊತ್ತಾದರೂ ಗೊತ್ತಾಗೋದಿಲ್ಲ ಅವನಿಗೆ. ಇನ್ನೊಬ್ಬ ಫೋನ್ ತೆಕ್ಕೊಂಡಾಗ ಅವ ಕಷ್ಟ ಹೇಳಿದ್ರೆ ಗಂಟೆ 12:30 ಮಾರೆ, ನಾಳೆ ಬೆಳಗ್ಗೆ ಬರ್ತೇನೆ, ಫೋನ್ ಇಡ್ತಾನೆ. ಆದರೆ ಫೋನ್ ಬಂದಾಗ ಯಾರಾದರೂ ಅದನ್ನು ಎತ್ತಿ ಇವನ ಕಷ್ಟವನ್ನು ಹೇಳಲಿಕ್ಕೆ ಶುರು ಮಾಡಿದರೆ, ಫೋನ್ ಇಡು ನಾನು ಬರ್ತೇನೆ ಅಂತ ಹೇಳಿ ಅವನ ಕಷ್ಟ ಏನು ಅಂತ ಕೇಳದೆ ಆ ಮನೆಗೆ ಯಾರು ಹೋಗ್ತಾನೆ ಅವ ನಿಜವಾದ ಮಿತ್ರ. ಅಂಥ ಮಿತ್ರರು ನಮಗೆ ಎಷ್ಟು ಜನ ಇರ್ಬೋದು? ಅದು ನಮ್ಮ ಸಂಪತ್ತು. ಸನ್ಮಿತ್ರಂ ಸುಧನಂ. ಆಜ್ಞಾಪರ ಸೇವಕಾಹ. ನಮ್ಮ ಮನೆಯಲ್ಲಿರುವಂಥ ಆಳು ಕಾಳುಗಳು ನಾನು ಹೇಳಿದ ಕೆಲಸವನ್ನು ಹೇಳುವುದಕ್ಕಿಂತ ಮುಂಚೆ ಅರ್ಥ ಮಾಡಿಕೊಂಡು ಮಾಡ್ತಾರೆ. ಅಂತಹ ಸೇವಕರು, ಅಂಥವರು ಸೇವಕರಾಗಬೇಕು ಅಂತಿದ್ದರೆ ಅವರು ನಮ್ಮ ಮನೆಯ ಸದಸ್ಯರ ಹಾಗೇ ಇರಬೇಕು. ಆದರೆ ನಮ್ಮ ಸ್ಥಿತಿ ಏನಾಗಿದೆ? ನಮ್ಮೊಬ್ಬರು ಪ್ರಚಾರಕರು ಮನೆಗೆ ಹೋದಾಗ 60 ವರ್ಷ ವಯಸ್ಸಿನ ಒಬ್ಬಳು ಹೆಣ್ಣು ಮಗಳನ್ನು 6-7 ವರ್ಷದ ಒಬ್ಬಳು ಸಣ್ಣ ಬಾಲಕಿ, ರೇ ಸುಶೀಲ ಬಾಯಿಲ್ಲಿ. ಪ್ರಚಾರಕರು ಇದನ್ನು ಕೇಳಿದರು, ಗಾಬರಿ ಆಯ್ತು ಅವರಿಗೆ, ಮಾತನಾಡಲಿಲ್ಲ. ಆಮೇಲೆ ಆ ಮಗುವಿನ ಅಪ್ಪನನ್ನು ಕರೆದು ಕೇಳಿದರು, ನೋಡಿ 60 ವರ್ಷ ವಯಸ್ಸಿನ ಹೆಣ್ಣು ಮಗಳು ನಿಮ್ಮ ಮಗಳನ್ನು ರೇ ಎಂಥದಿದು? ಮಗಳಿಗೆ ಹೇಳಬೇಕು, ಸುಶೀಲಕ್ಕ ಅಂತ ಕರೀರಿ, ಸುಶೀಲಮ್ಮ ಅಂತ ಕರೀರಿ, ಏನಾದರೂ ಕರೀರಿ. ರೇ ಏಕವಚನ ಕೂಡುದು, ವಯಸ್ಸಾಗಿದೆ. ಆ ಕಾರ್ಯಕರ್ತರು ಪ್ರಾಮಾಣಿಕರಾದ್ದರಿಂದ ಮಗುವಿಗೆ ಕೊಟ್ಟರು, ಹಾಗೆ ಕರಿಬೇಡ ಅಂತ, ಅಮ್ಮ ಅಂತ ಕರಿ, ಅಕ್ಕ ಅಂತ ಕರಿ, ಅವಳು ಸುಶೀಲಕ್ಕ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಕರೆಯುವಾಗಲೇ ಆ ಸುಶೀಲಕ್ಕ ಅಂತ ಹೇಳುವಾಗ ಒಂದು ಪ್ರೀತಿ, ರೇ ಸುಶೀಲ, ಅಹಂಕಾರ, ಭಾವನೆಗಳು ಬೇರೆ ಬೇರೆ. 4 ತಿಂಗಳು ಕಳೆದು ಇವರು ಮನೆಗೆ ಹೋಗುವಾಗ ಆ ಹೆಣ್ಣು ಮಗಳು ಸುಶೀಲಕ್ಕ ಬನ್ನಿ ಇಲ್ಲಿ ಅಂತ ಹೇಳಿದ್ದು ಕೇಳಿತು ಅವರಿಗೆ. ತನ್ನ ಮನೆಯ ಕೆಲಸಗಾರರನ್ನು ಸಹ ತನ್ನ ಮನೆಯ ಸದಸ್ಯ ಅಂತ ತಿಳ್ಕೊಂಡಾಗ ಈ ಕೆಲಸ ಆಗ್ತದೆ. ಆತಿಥ್ಯಂ ಮುಂದಿನದ್ದು. ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಸಂತೋಷ ಆಗ್ತದೋ ದುಃಖ ಆಗ್ತದ? ತಕ್ಷಣ ಸೈದ್ಧಾಂತಿಕ ಉತ್ತರ ಎಲ್ಲರೂ ಹೇಳ್ತಾರೆ. ಏನು ಅಂತ ಉತ್ತರ ಕೊಡ್ತಾನೆ? ಅತಿಥಿಗಳು ಮನೆಗೆ ಬಂದಾಗ ಸಂತೋಷ ಆಗುತ್ತದೆ. ಪ್ರಾಮಾಣಿಕವಾಗಿ ಹೇಳ್ತಾರೆ. ಪ್ರಶ್ನೆಯನ್ನು ಸ್ವಲ್ಪ ತಿರುಗಿಸಿ ಕೇಳಿದಾಗ, ನಿಮ್ಮ ಮನೆಗೆ ನೀವು ಸೀರಿಯಲ್ ನೋಡ್ತಾ ಇದ್ದೀರಿ ಬಹಳ, ಆ ಸೀರಿಯಲ್ ನೋಡ್ತಾ ಇರೋ ಒಂದು ಕ್ಲೈಮ್ಯಾಕ್ಸ್ ಬಂದಿದೆ, ಅಷ್ಟಾಗೊತ್ತಿಗೆ ಯಾರಾದರೂ ಬರ್ತಾರೆ, ಬಂದಾಗ ನಿಮಗೆ ಸಂತೋಷ ಆಗುತ್ತದೋ ದುಃಖ ಆಗುತ್ತೋ ಅಂತ ಕೇಳಿದರೆ ಏನು ಉತ್ತರ? ನಮ್ಮ ಮುಖವೇ ಉತ್ತರ ಹೇಳ್ತದೆ, ನಮಗೆ ಅತಿಥಿಗಳು ಬೇಡ ಅಂತ. ಆತಿಥ್ಯ ಅಂದರೆ ಅದಲ್ಲ. ನಮ್ಮ ದೇಶದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಬಂದವ ಭಗವಂತನಿಗೆ ಸಮಾನ, ಅದನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಟಿ ವಿ ನೋಡ್ತಾ ಇದ್ದರೂ ಟಿ ವಿ ಸ್ವಿಚ್ ಆಫ್ ಆಗಬೇಕು, ನಗುಮುಖದಿಂದ ಬನ್ನಿ ಅಂತ ಕರಿಬೇಕು. ಈ ದೇಶದ ಸಂಸ್ಕೃತಿ. ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸೂನೃತ. ಕೂತ್ಕೊಳ್ಳಿಕ್ಕೊಂದು ನೆಲ, ಆ ನೆಲದ ಮೇಲೆ ಹಾಸಲಿಕ್ಕೊಂದು ಚಾಪೆ, ಬಂದು ಕೂತ್ಕೊಂಡಕೊಳ್ಳೋ ಒಂದು ಸ್ವಲ್ಪ ನೀರು, ಅದಾದಮೇಲೆ ದೂರ ಹೊರಟ್ರಿ, ಯಾರು ಬೇಕಿತ್ತು? ಈ ರೀತಿ ಯಾರು ನೀವು, ಯಾಕೆ ಬಂದ್ರಿ? ಅಲ್ಲ, ಅದು ಒಳ್ಳೆಯ ಮಾತಲ್ಲ. ಆತಿಥ್ಯಂ. ಮುಂದಿನದ್ದು ಶಿವಪೂಜನಂ ಪ್ರತಿದಿನಂ. ಮನೆಯಲ್ಲಿ ಪ್ರತಿನಿತ್ಯ ಶಿವಪೂಜೆ. ಶಿವಪೂಜೆ ಅಂದರೆ 1/4 ಗಂಟೆ ಅದಲ್ಲ. ನಾವು ಹೇಳುವ ಶಿವಪೂಜೆ ಬಹಳ ಸರಳ. ನಮ್ಮ ಮನೆ ಏನಾಗಬೇಕು? ಮನೆಯೇ ಮಂತ್ರಾಲಯ. ಅಂದರೆ ಏನಾಗಬೇಕು? ಮನೆ ದೇವಾಲಯ ಆಗಬೇಕು. ದೇವಾಲಯ ಮಾಡುವವರು ಯಾರು ಮಾಡಬೇಕು?
ನಾನಲ್ಲ, ಮತ್ತು ಯಾರು ಮಾಡಬೇಕು ಅಡ್ಡಿಲ್ಲ. ಉತ್ತರ ಅದ. ಯಾರು ಮಾಡಬೇಕು? ನಾನು ಅಂತ ಹೇಳಿದರೆ ಅಹಂಕಾರ ಕೂಡುದು ಅಂತ ಹೇಳಿತಲ್ಲ ಈಗ. ನಾವು ಅಂತ ಹೇಳಿದರೆ ಉತ್ತರ ಸರಿ, ಮಾರ್ಕ್ 0. ಯಾರು ಮಾಡಬೇಕು ಅಂದರೆ ಇಂಥ ಕೆಲವು ವಿಷಯಗಳನ್ನು ಅದನ್ನು ನಾನು ಮಾಡಬೇಕು. ನಾನು ಅಂತ ಹೇಳುವಾಗ ನಾನು ಅಲ್ಲ, ನಾನು ಮಾಡಬೇಕು. ನಾನು ಮಾಡಬೇಕಂದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಾನು ಮೊದಲಿಗನಾಗಬೇಕು. ಯಾಕಂದರೆ ಕೆಲವು ಕೆಲಸಗಳನ್ನು ಯಾರು ಬೇಕಾದರೂ ಮಾಡ್ಬೋದು. ಒಂದು ಸುಂದರ ಕತೆ ನೀವೆಲ್ಲ ಕೇಳಿರ್ಬೋದು, ದ ಸ್ಟೋರಿ ಆಫ್ 4 ಪರ್ಸನ್ಸ್. ದೇರ್ ನೇಮ್ಸ್ ಆರ್ ಸಂಬಡಿ, ಎವ್ರಿಬಡಿ, ಎನಿಬಡಿ ಆ್ಯಂಡ್ ನೋಬಡಿ. ಕೇಳಿರ್ಬೋದು ನಾವು. ದೆರ್ ವಾಸ್ ಎನ್ ಇಂಪಾರ್ಟೆಂಟ್ ವರ್ಕ್ ಟು ಬಿ ಡನ್. ಆ ಇಂಪಾರ್ಟೆಂಟ್ ವರ್ಕ್ ಯಾವುದು? ಯಾವುದೋ ಒಂದು ಇತ್ತು. ಏನಾಯಿತಂತೆ? ಎವ್ರಿಬಡಿ ಥಾಟ್ ದ್ಯಾಟ್ ಸಂಬಡಿ ವುಡ್ ಡೂ ಇಟ್. ಎನಿಬಡಿ ಕುಡ್ ಹ್ಯಾವ್ ಡನ್ ಇಟ್, ಬಟ್ ನೋಬಡಿ ಡಿಡ್ ಇಟ್. ಮುಗೀತಲ್ಲ? ಅದಲ್ಲ. ಹಾಗಾಗಿ ಅಲ್ಲಿ ನೋಬಡಿ ಅಲ್ಲ, ಅಲ್ಲಿ ಸಂಬಡಿಯೂ ಅಲ್ಲ, ಅಲ್ಲಿ ನಾನು ಶುರು ಮಾಡಬೇಕು. ಹಾಗಾಗಿ ನನ್ನ ಮನೆಯನ್ನು ಮಂತ್ರಾಲಯ ಮಾಡಬೇಕಾದ್ರೆ ನನ್ನಿಂದ ಶುರು ಆಗಬೇಕು. ಏನು ಮಾಡ್ಬೋದು? ನಾನು ಮಾಡಬೇಕಾದ ಪ್ರತಿನಿತ್ಯ ಬೆಳಗ್ಗೆದ್ದು ಸ್ನಾನ ಮಾಡ್ತಾನೆ. ನಮ್ಮ ಸ್ವಭಾವ. ಸ್ನಾನ ಮಾಡಿದ ನಂತರ ಮೈ ಒರೆಸಲಿಕ್ಕೆ ಒಂದು ಬಟ್ಟೆ ಇರ್ತದೆ. ಆ ಮೈ ಒರೆಸಿದ ಬಟ್ಟೆಯನ್ನು ಸೋಪ್ ಹಾಕಿ ತೊಳೆದು ಅದನ್ನು ಸರಿಯಾಗಿ ಹಿಂಡಿ ಹಾಕಬೇಕಾದಲ್ಲಿ ಒಣಗಲಿಕ್ಕೆ ಹಾಕಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ದೇವರ ಮುಂದೆ ಕೂತ್ಕೊಳ್ಬೇಕು. ಆ ವಸ್ತ್ರನಲ್ಲೇ ಬಿಸಾಡಿ ದೇವರ ಮುಂದೆ ಕೂತ್ಕೊಳ್ಳೋದಲ್ಲ. ನಾನು ಮೈ ಒರೆಸುವ ಬಟ್ಟೆಯನ್ನು ನಾನೇ ಶುದ್ಧ ಮಾಡಿ ಒಣಗಲಿಕ್ಕೆ ಹಾಕಿ ನಾನು ಒಣಗಿದ ಶುಭ್ರ ವಸ್ತ್ರವನ್ನು ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಳ್ಬೇಕು. ಭಗವಂತನ ಮುಂದೆ ಕೂತ್ಕೊಳ್ಳೋ ಮೊದಲಿಗ ನಾನಾದರೆ ನನಗೊಂದು ಎಕ್ಸ್ಟ್ರಾ ಕೆಲಸ. ಒಂದು ಹಣತೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ಬತ್ತಿ ಇಟ್ಟು ದೀಪ ಉರಿಸಿ ಆ ದೀಪವನ್ನು ನೋಡ್ತಾ 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 ಕಣ್ಣು ಮುಚ್ಚಬೇಕು. ನಮ್ಮ ದೇಶದ ವಿಚಿತ್ರಗಳಲ್ಲಿ ಇದೆಲ್ಲ ಒಂದು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಯಾಕೆ ಹೋಗ್ತೇವೆ ಹೇಳಿ? ದೇವರ ಹೇಳಿ ದರ್ಶನಕ್ಕೆ. ದೇವರ ದರ್ಶನಕ್ಕೆ ಹೋಗೋದು. ದೇವರ ದರ್ಶನಕ್ಕೆ ಹೋದ ನಾವೇನು ಮಾಡ್ತೇವೆ? ನೆನಪು ಮಾಡಿ ಸ್ವಲ್ಪ. ದೇವಸ್ಥಾನಕ್ಕೆ ಹೋದೆವು, ಒಂದು ಪ್ರದಕ್ಷಿಣೆ ಹಾಕಿದೆವು. ಪ್ರದಕ್ಷಿಣೆ ಹಾಕಿದ ನಂತರ ದೇವರನ್ನು ನೋಡಿದೆವು, ಕೈ ಜೋಡಿಸಿದೆವು, ಆಮೇಲೆ ಕಣ್ಣು ಹೋದ್ದೆಂಥದಕ್ಕೆ ಮಾಡಿದ್ದೆಂಥದ್ದು. ಈ ದೇಶದವರಿಗೆ ಮಾತ್ರ ಇದು ಸಾಧ್ಯ. ಯಾಕಂದರೆ ನಾವು ದೇವರನ್ನು ನೋಡಿ ಕಣ್ಣು ಮುಚ್ಚಿದ ನಂತರವೂ ನಮಗೆ ದೇವರು ಕಾಣುತ್ತಾನೆ. ಇದು ಭಾರತ. ಅದಕ್ಕೋಸ್ಕರ ಈ ಹೊರಗಿನ ಕಣ್ಣು ಯಾವುದುಂಟು, ಇದು ಚರ್ಮಚಕ್ಷು ಆದರೆ ಅದರ ಒಳಗೆ ಇನ್ನೊಂದು ಕಣ್ಣುಂಟು, ಅದನ್ನು ಮನೋಚಕ್ಷು ಅಂತ ಹೇಳ್ತಾರೆ. ಅದು ಇನ್ನಷ್ಟು ವಿಕಾಸ ಆದರೆ ಅದು ಜ್ಞಾನಚಕ್ಷು ಆಗ್ತದೆ. ಮತ್ತಷ್ಟು ವಿಕಾಸ ಆದರೆ ದಿವ್ಯ ಚಕ್ಷುವಾಗಿ ಜಗತ್ತಿಗೆ ಕೊಡಬೇಕಾದಂಥ ಅನೇಕ ಸಾಹಿತ್ಯಗಳನ್ನು ನಾವು ಕೊಡ್ತೇವೆ. ಹಾಗಾಗಿ ನಮ್ಮ ಈ ಚಕ್ಷುಗಳು ವಿಕಾಸ ಆಗಬೇಕು. ಹಾಗೆಯೇ ನಾನು ದೇವರ ಮುಂದೆ ಕೂತ್ಕೊಂಡು ಆ ದೀಪವನ್ನು ನೋಡುತ್ತಾ ನೋಡುತ್ತಾ ಕಣ್ಣು ಮುಚ್ಚಿ ಸುಖಾಸನದಲ್ಲಿ ಕೂತ್ಕೊಂಡು ನನ್ನ ಇಷ್ಟ ದೇವತೆಯ ಮಂತ್ರ, ಸಣ್ಣ ಸಣ್ಣ ಮಂತ್ರ. ಈ ದೇಶದಲ್ಲಿ ನಮ್ಮ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರಗಳು ಬಹಳ ಚಿಕ್ಕದು. ರಾಮನ ಭಕ್ತರಾದರೆ ಸ್ವಲ್ಪ ದೊಡ್ಡ ಮಂತ್ರ ಉಂಟು, 13 ಅಕ್ಷರದ್ದು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅದೇ ಕೃಷ್ಣನ ಮಂತ್ರ ಆದರೆ ಓಂ ನಮೋ ಭಗವತೆ ವಾಸುದೇವಾಯ 12 ಅಕ್ಷರ. ಅದನ್ನೇ ನಾರಾಯಣನ ಹೆಸರನ್ನ ಹೇಳಿದರೆ ಓಂ ನಮೋ ನಾರಾಯಣ 8 ಅಕ್ಷರ. ಇನ್ನೂ ಸಣ್ಣದು ಮಾಡಲಿಕ್ಕಾಗ್ತದೆ. ಶಿವ ಆದರೆ ಓಂ ನಮ ಶಿವ 5 ಅಕ್ಷರ. ನಮಗೆ ಇಷ್ಟ ಆಗುವಂಥ ಅಷ್ಟು ಆ ಮಂತ್ರಗಳನ್ನು ಕಣ್ಣು ಮುಚ್ಚುತ್ತಾ, ಶಿವ ಆದರೆ ನಮ್ಮ ಕಣ್ಣ ಮುಂದೆ ಶಿವ ಕಾಣಬೇಕು. ಆ ನೋಡ್ತಾ ನೋಡ್ತಾ ಓಂ ನಮ ಶಿವಾಯ ಅಂತ 108 ಸರ್ತಿ ಹೇಳಬೇಕು. 108 ಸರ್ತಿ ಓಂ ನಮ ಶಿವಾಯ ಹೇಳಲಿಕ್ಕೆ ಬೇಕಾದ್ದು ಬರೀ 2 ನಿಮಿಷ, ಹೆಚ್ಚು ಬೇಡ. ನಾನು ಶುರು ಮಾಡಿದರೆ ನನ್ನ ಮನೆ ದೇವಾಲಯ ಆಗಲಿಕ್ಕೆ ಪ್ರಾರಂಭ ಆಗುತ್ತದೆ. ನಾನು ಮಾಡುವುದನ್ನು ನೋಡಿ ನನ್ನ ಮನೆ ಮಂದಿಯೆಲ್ಲ ಮಾಡಿದರೆ ಅದು ದೇವಾಲಯವಾಗಿ ಪರಿವರ್ತನೆ ಆಗಲಿಕ್ಕೆ ಒಂದು ದೃಷ್ಟಿ ಸಿಗ್ತದೆ. ಮನೆ ಮಂದಿ ಎಲ್ಲರೂ ಸ್ನಾನ ಮಾಡಿ ಒದ್ದೆ ವಸ್ತ್ರವನ್ನು ಒಣಗಿಸಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ದೇವರ ಮುಂದೆ ಕೂತುಕೊಂಡು ಅವರ ಇಷ್ಟ ದೇವತೆಯ ಮಂತ್ರವನ್ನು 108 ಸರ್ತಿ ಎಲ್ಲರೂ ಹೇಳಿದರೆ ನಾನು ಕ್ಲೇಮ್ ಮಾಡಬಹುದು ನನ್ನ ಮನೆ ಒಂದು ದೇವಾಲಯ ಅಂತ. ಆಗಬೇಕು ಬೇಡು? ಆಗಬೇಕು ಅಂತಿದ್ರೆ ಶಿವಪೂಜನಂ ಪ್ರತಿದಿನಂ. ಇದು ನನಗೆ ಖುಷಿ ಕಂಡಾಗಲ್ಲ, ಪ್ರತಿದಿನಂ ನಿತ್ಯ ಮಾಡಬೇಕು. ನಿತ್ಯ ಎಲ್ಲರೂ ಮಾಡಬೇಕು, ಇಲ್ಲದಿದ್ದರೆ ದೇವಾಲಯ ಆಗಲಿಕ್ಕಿಲ್ಲ. ಶಿವಪೂಜನಂ ಪ್ರತಿದಿನಂ. ಆಮೇಲೆ ಮೃಷ್ಟಾನ್ನ ಪಾನಂ ಗೃಹೆ. ನಾವೆಲ್ಲ ನೂತನ ವಧುವರರು
ಇದು ನೆನಪಿಟ್ಟುಕೊಳ್ಬೇಕು. ಮೃಷ್ಟಾನ್ನಪಾನಂ ಗೃಹೆ, ಊಟ ಎಲ್ಲಿ ಅಂತ ಕೇಳಿದರೆ ಶನಿವಾರ ಭಾನುವಾರ ಪಿಜ್ಜಾ ಕಾರ್ನರ್ನಲ್ಲಿ ಆದರೆ 10 ಮಾರ್ಕ್ ಹೋಯಿತು. ಮೃಷ್ಟಾನ್ನಪಾನಂ ಗೃಹೆ, ನಮ್ಮ ಮನೆಯಲ್ಲಿ ಊಟ. ಯಾಕಂದರೆ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಹಾಕ್ತೇವಲ್ಲ, ಅಡಿಗೆ ಮಾಡಿ ಹಾಕುವ ಪತ್ನಿ ಇರ್ಬೋದು, ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಅವರು ಬರೇ ಉಪ್ಪು ಖಾರ ಹುಳಿ ಹಾಕುವುದಲ್ಲ. ಉಪ್ಪು ಖಾರ ಹುಳಿ ಹಾಕುವಾಗ ಅವರ ಮನಸ್ಸಿನಲ್ಲಿ ಇರ್ತದೆ, ನನ್ನ ಗಂಡನಿಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ, ನನ್ನ ತಮ್ಮನಿಗೆ, ಅದಕ್ಕೋಸ್ಕರ. ಹಾಗಾಗಿ ಕೆಲವೊಮ್ಮೆ ಉಪ್ಪು ಜಾಸ್ತಿ ಆದರೂ ಆ ಊಟದಲ್ಲಿ ಒಂದು ಪ್ರತ್ಯೇಕ ರುಚಿ ಇರ್ತದೆ, ಭಾವನಾತ್ಮಕವಾದ್ದು. ಹಾಗಾಗಿ ಮೃಷ್ಟಾನ್ನಪಾನಂ ಗೃಹೆ. ಕೊನೆಯದ್ದು ಸಾಧೋ ಸಂಘ ಸಂತಮುಪಾಸತೆ ಸತತಂ, ಒಂದು ಸತ್ಸಂಗ. ಮನೆಯಲ್ಲಿ ಒಂದು ನಿತ್ಯ ಒಂದು ಸತ್ಸಂಗ ಆಗಬೇಕು. ಸತ್ಸಂಗ ಅಂದರೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಳ್ಬೇಕು. ನಮ್ಮ ಸಂಘದ ಸರಸಂಘ ಚಾಲಕರು 6 ಶಬ್ದಗಳನ್ನು ಹೇಳಿದ್ದಾರೆ. ಮೊದಲನೆಯದ್ದು ಭಜನ್. ಸತ್ಸಂಗ ಅಂದರೆ ಅದೇ, ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು 5-10 ನಿಮಿಷ ಆದರೂ ಒಟ್ಟಿಗೆ ಒಂದು ದೀಪ ಉರಿಸಿಟ್ಟು ಭಜನೆ ಹೇಳಬೇಕು. ಅಕಸ್ಮಾತ್ ನಿತ್ಯ ಮಾಡಲಿಕ್ಕೆ ಆಗದೇ ಇದ್ದರೆ ಕೊನೆ ಪಕ್ಷ ವಾರದಲ್ಲಿ 1 ದಿವಸ ಆದರೂ ಮಾಡಬಹುದಾ? ನಾವೇ ಪ್ರಶ್ನೆ ಕೇಳಬೇಕು, ನಾವೇ ಉತ್ತರ ಹುಡುಕಬೇಕು, ಮನೆ ಮಂದಿಯನ್ನು ಕೂತುಕೊಳ್ಳಿಸಿ ಪ್ರಶ್ನೆ ಕೇಳಿ ಉತ್ತರ ಹುಡುಕಬೇಕು. ಎರಡನೆಯದ್ದು ಭೋಜನ. ಅದು ಅಷ್ಟೇ, ವಾರಕ್ಕೊಮ್ಮೆ ಆದರೂ ಭೋಜನ ಒಟ್ಟಿಗೆ ಮಾಡಬಹುದಾ? ಭೋಜನ್. ಮೂರನೆಯದ್ದು ಭಾಷಾ. ನಾವು ಯಾವ ಭಾಷೆ ಬೇಕಾದರೂ ಕಲಿಯುವ, ನಮ್ಮ ಮಾತೃಭಾಷೆಯನ್ನು ಬಿಟ್ಟು ಅಲ್ಲ. ಮಾತೃಭಾಷೆಯನ್ನು ಬಿಟ್ಟರೆ ನಾವು ಮೃತಪ್ರಾಯರು ಅಂತ ಅರ್ಥ, ಸ್ಪಷ್ಟ. ಅದರಲ್ಲಿ ಏನು ದಾಕ್ಷಿಣ್ಯ ಮಾಡಬೇಕು ಅಂತಿಲ್ಲ. ನಮ್ಮ ಭಾಷೆಯಲ್ಲಿರುವಷ್ಟು ಸುಂದರ ಶಬ್ದಗಳು, ನಮ್ಮ ಭಾಷೆಯಲ್ಲಿರುವಷ್ಟು ಶಾಸ್ತ್ರೀಯ ಶಬ್ದಗಳು ಜಗತ್ತಿನ ಯಾವ ಭಾಷೆಯಲ್ಲಿ ಇಲ್ಲ. ನಾವು ಅಮ್ಮನನ್ನು ಅಮ್ಮ ಅಂತ ಒಂದು ಕರೀತೇವಲ್ಲ, ಆ ಅಮ್ಮ ಎಂಬ ಶಬ್ದ ಅದ್ಭುತವಾದದ್ದು. ಒಂದು ಹಸು ಸಹ ಕರು ಹಾಕಿದಾಗ ಕರು ಎದ್ದು ನಿಲ್ಲುವಾಗ ಅಂಬಾ ಅಂತ ಕರೀತದೆ. ಅಂಬಾ ಅಂದರೆ ಮಗುವನ್ನು ಸಹ ಅಮ್ಮ ಅಂತ ಕರೀತದೆ. ಅದು ಅದರ ಶಬ್ದವನ್ನು ಬದಲಾಯಿಸಲಿಲ್ಲ. ಅಂಬಾ ಅಂತ ಅಮ್ಮ ಅಂತ ಹಸು ಅದರ ಶಬ್ದವನ್ನು ಬದಲಾಯಿಸಲಿಲ್ಲ. ನಾವು ಅಮ್ಮನನ್ನು ಮಮ್ಮಿ ಮಾಡಿಬಿಟ್ಟಿದ್ದೇವಲ್ಲ. ಯಾರು ಶ್ರೇಷ್ಠರೀಗ? ನಾವೇ ಲೆಕ್ಕ ಹಾಕಬೇಕು. ಈಗ ಮಮ್ಮಿ ಸಹ ಇಲ್ಲ, ಇನ್ನೊಂದಾಗಿದೆ, ಶುರುವಾಗಿದೆ ಎಂಥದ್ದು, ಮಾಮ್. ಹಾಗಾದರೆ ದೊಡ್ಡಮ್ಮನನ್ನು ಏನು ಅಂತ ಹೇಳಬೇಕು? ಮ್ಯಾಕ್ಸಿಮಮ್. ಸಣ್ಣಮ್ಮನನ್ನು ಏನು ಹೇಳಬೇಕು? ಮಿನಿಮಮ್. ಎಂಥದಿದು? ಯಾವ ಶಬ್ದ ಬೇಕಾದ್ದು? ನಮ್ಮ ಶಬ್ದಗಳು ಬರೀ ಶಬ್ದಗಳಲ್ಲ, ನಮ್ಮ ದೇಶದ ಭಾಷೆಯ ಶಬ್ದಗಳು ಗೊತ್ತಿಲ್ಲದಂತೆ ಆ ಶಬ್ದ ಜೊತೆಗೆ ನಾವು ಎತ್ತರಕ್ಕೆ ಹೋಗ್ತೇವೆ. ರಮಣಿ ಅಂತ ಒಂದು ಶಬ್ದ ಹೇಳೋದು, ಮಾತಾ ಅಂತ ಶಬ್ದ ಹೇಳೋದು. ಆ ರಮಣಿ ಅಂತ ಹೇಳುವಾಗ ಬರುವ ಭಾವನೆ, ಮಾತಾ ಅಂತ ಹೇಳುವಾಗ ಬರುವ ಭಾವನೆ ಅಂತರ ಶಬ್ದದಲ್ಲೇ ಕಾಣುತ್ತದೆ. ಇದು ಭಾರತದ ವಿಶೇಷತೆ, ಶಬ್ದಗಳಲ್ಲಿ ಭಾವನೆಗಳು ಬರ್ತದೆ. ಹಾಗಾಗಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಭಜನೆ, ಮನ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಭೋಜನ, ಅದರ ಜೊತೆಗೆ ಒಂದು ಭಾರತೀಯ ಮಾತೃಭಾಷೆ. ಮುಂದಿನದ್ದು ಒಂದು ಭೂಷಾ, ನಮ್ಮ ಡ್ರೆಸ್ ಹೇಗಿರಬೇಕು ಅಂತ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ, ನೀವು ಕೂತ್ಕೊಂಡು ಚರ್ಚೆ ಮಾಡಿ. ಕೊನೆಯದ್ದು ಭವನ್, ನನ್ನ ಮನೆ. ನನ್ನ ಮನೆ ಏನಾಗಬೇಕು? ನನ್ನ ಮನೆ ಮಂತ್ರಾಲಯ ಅಂತ ಹೇಳಿದ್ದು, ನನ್ನ ಮನೆ ಮಂತ್ರಾಲಯ ಆಗಬೇಕು, ನನ್ನ ಮನೆ ವಿದ್ಯಾಲಯ ಆಗಬೇಕು, ನನ್ನ ಮನೆ ಆದರಾಲಯ ಆಗಬೇಕು, ನನ್ನ ಮನೆ ಸೇವಾಲಯ ಆಗಬೇಕು. ಅದನ್ನು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ. ಆ ಜವಾಬ್ದಾರಿಯನ್ನು ಅರ್ಥ ಮಾಡುತ್ತಾ ನಾವು ಮುಂದೆ ಹೋದರೆ ಯೋಗ್ಯ ಸಂತತಿಯನ್ನು ಪಡೆದು ಆ ಸಂತತಿಗೆ ನಮ್ಮ ಜವಾಬ್ದಾರಿಯನ್ನೆಲ್ಲ ಒಪ್ಪಿಸಿ ಅವರು ಆ ಎತ್ತರಕ್ಕೆ ಹೋದಾಗ ನಾವು ಸ್ವಲ್ಪ ರಿಟೈರ್ಡ್ ಲೈಫ್ನಲ್ಲಿ ಸಮಾಜ ಹಿತದ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ನಮ್ಮದು ಸುಮಾರು ಒಂದು 25-30 ವರ್ಷಗಳ ನಿರಂತರ ತಪಸ್ಸು ಬೇಕು. ಆ ತಪಸ್ಸಿನ ಮೊದಲ ಹೆಜ್ಜೆಯಲ್ಲಿ ನಾವು ಕಾಲಿಟ್ಟಿದ್ದೇವೆ. ಮುಂದಿನ ಒಂದು 25 ವರ್ಷ ನಿಮಗೆ ಆ ತಪಸ್ಸಿನಲ್ಲಿ ಯಶಸ್ಸು ಸಿಕ್ಕುವಂತೆ ಭಗವಂತ ಶಕ್ತಿ ಕೊಡಲಿ. ಒಳ್ಳೆಯ ಮಕ್ಕಳನ್ನು ಪಡೆದು ಆ ಮಕ್ಕಳು ತನ್ನ ಕಾಲ ಮೇಲೆ ನಿಲ್ಲಲಿಕ್ಕಾಗುವಾಗ, ನಿಮ್ಮ 60 ವರ್ಷ ವಯಸ್ಸಿಗಾಗುವಾಗ ಹೊರಗೆ ಬಂದು ಸಮಾಜ ಹಿತದ ಕೆಲಸವನ್ನು ಮಾಡ್ತಾ ಮತ್ತು ನಮ್ಮ ಕೆಲಸ ಇಲ್ಲಿ ಮುಗಿದಾಗ ಭಗವಂತನ ಹತ್ರ ನಾನು ಸಿದ್ಧ ಇದ್ದೇನೆ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳುವಂಥ ಆ ಶಕ್ತಿ ಧೈರ್ಯ ನಮಗೆ ಬರಲಿಕ್ಕೆ ಬೇಕಾದ ಮೊದಲ ಹಂತದಲ್ಲಿ ನಾವಿದ್ದೇವೆ. ಈ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಇಂಗ್ಲೀಷಲ್ಲಿ ಮಾತಿದೆ. ಹಾಗಾಗಿ ನಮ್ಮ ನೂತನ ಗೃಹಸ್ಥ ಜೀವನದ ನೂತನ ದಿನಗಳಲ್ಲಿ ಸಣ್ಣ ಸಣ್ಣ ಇಂಥ ವಿಷಯಗಳನ್ನು ಅರ್ಥ ಮಾಡ್ತಾ, ಪತಿ ಪತ್ನಿಯರು ಪರಸ್ಪರ ಪ್ರತಿನಿತ್ಯ ಕೂತು ಸಂವಾದ ಮಾಡುತ್ತಾ
ಏನೇ ಕಷ್ಟಗಳು ಬಂದರೂ ಇದನ್ನು ನಾವಿಬ್ಬರೇ ಪರಿಹಾರ ಮಾಡಬೇಕು, ಮೂರನೇವರಲ್ಲ. ಇದನ್ನು ನಿಶ್ಚಯ ಮಾಡ್ತಾ ಸಂಕಲ್ಪ ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು. ಏನೇ ಬಂದರೂ ಇದಕ್ಕೆ ಪರಿಹಾರ, ನಮ್ಮೊಳಗಿನ ಸಮಸ್ಯೆಗಳಿಗೆ ಪರಿಹಾರ ನಾವೇ, ಬೇರೆಯವರು ಮೂರನೇವ ಕೈ ಹಾಕಲಿಕ್ಕಿಲ್ಲ. ಈ ನಿಶ್ಚಯ ಮಾಡ್ತಾ ಮುಂದಿನ ಆ ಎತ್ತರಕ್ಕೆ ಹೋಗಲಿಕ್ಕೆ ಭಗವಂತ ನಮಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾ, ನಿಮ್ಮ ಜೀವನ ಯಶಃಪ್ರದ ಆಗಲಿ. ನಮ್ಮ ಕೊನೆಯ ಒಂದು ಕಾರ್ಯಕ್ರಮದ ಮುಕ್ತಾಯದಲ್ಲಿ ಒಂದು ಮಂತ್ರಾಕ್ಷತೆ ಕೊಡುವುದು ಅಂತ ಉಂಟು. ಹಾಗೆ ಕೊಡುವಾಗ ಕೊನೆಯ ಒಂದು ವಾಕ್ಯ ಉಂಟು. ಆ ಕೊನೆಯ ವಾಕ್ಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ. ಬಹು ಎಂಬ ಶಬ್ದಕ್ಕೆ ಮತ್ತೆ ಅರ್ಥ 3 ಆರ್ ಮೋರ್ ದೆನ್ 3. ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ನಮಸ್ಕಾರ. ಕಾರ್ಯಕ್ರಮದ ಬಗ್ಗೆ ಆವಾಗ ಒಂದು ಪ್ರಕಟಣೆಯಲ್ಲಿ ಹೇಳಿದ್ದೀವಿ. ನಿಮಗೆ ಇವಾಗ ನಿಮಗೆ ಅನುಭವಕ್ಕೆ ಬಂದಿರ್ಬೋದು, ನಮಗೆ ಎಷ್ಟು ಇಂತಹ ಒಂದು ಮಾರ್ಗದರ್ಶನಗಳನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ಅಲ್ವಾ ಜೀವನದಲ್ಲಿ. ಇವತ್ತು ಇಲ್ಲಿ ಬಂದಾಗ ನಿಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಮುಂದಿನ ಹಂತದಲ್ಲಿ ಗೃಹಸ್ಥಾಶ್ರಮದಲ್ಲಿ ಮುಂದಿನ ಹಂತದಲ್ಲಿ ನೀವು ಸಂತಾನವನ್ನು ಪಡೆಯುವಂಥದ್ದು, ಶ್ರೇಷ್ಠ ಸಂತಾನವನ್ನು, ನೀವು ಬಯಸಿದ ಸಂತಾನವನ್ನು ಪಡೆಯುವಂಥದ್ದು. ನಮಗೆ ಈ ಪ್ರಾಡಕ್ಟ್ಸ್ಗಳೆಲ್ಲ ಟಿ ವಿ, ಫ್ರಿಜ್ ಇಂಥದ್ದೆಲ್ಲ ಬರಬೇಕಾದ್ರೆ ನಮಗೆಲ್ಲ ಒಂದು ಮ್ಯಾನ್ವಲ್ ಬರ್ತದೆ, ಅದ್ರ ಜೊತೆ ಯೂಸರ್ ಮ್ಯಾನ್ವಲ್, ಅದನ್ನು ಈ ರೀತಿ ಬೆಳೆಸ್ಕೊಳ್ಬೇಕು ಅಂತ. ಆದರೆ ನಮಗೆ ಒಂದು ಸಂತಾನವನ್ನು ಪಡೆದ ಕೂಡಲೇ ಅದನ್ನು ಹೇಗೆ ಬೆಳೆಸಬೇಕು ಎಂಬುದರ ಬಗ್ಗೆ ಯಾವುದೇ ಮ್ಯಾನ್ವಲ್ಗಳಿಲ್ಲ. ಆದರೆ ನಮಗೆ ಹಿರಿಯರ ಮಾರ್ಗದರ್ಶನ ಇದೆ. ಅದಕ್ಕಾಗಿ ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ಇರುವಂಥ ಬೇಕಾದಷ್ಟು ಶ್ರುತಿ ಮತ್ತು ಸ್ಮೃತಿಯ ಮೂಲಕ ನಾವು ಬೇಕಾದಷ್ಟು ಜ್ಞಾನಗಳನ್ನು ಮುಂದುವರಿಸಿಕೊಂಡು ತಲೆಮಾರುಗಳಿಗೆ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಆ ದಿಶೆಯಲ್ಲಿ ವಿದ್ಯಾಭಾರತಿಯ ಕಡೆಯಿಂದ ಸಮಗ್ರವಾಗಿ 5 ಹಂತಗಳಲ್ಲಿ ದಂಪತಿ ಶಿಕ್ಷಣ ನಡೀತದೆ. ದಂಪತಿ ಶಿಕ್ಷಣ ಹೇಗೆ ಅಂತಂದರೆ, ಮೊದಲ ಹಂತದಲ್ಲಿ ನವದಂಪತಿಗಳಿಗೆ ಶಿಕ್ಷಣ. ನವದಂಪತಿಗಳನ್ನು ಶ್ರೇಷ್ಠ ಸಂತಾನವನ್ನು ಪಡಿಬೇಕಾದ್ರೆ ನಾವು ಯಾವ ರೀತಿಯ ಯಮ ನಿಯಮ ಇತ್ಯಾದಿಗಳನ್ನು ನಾವು ಆಚರಿಸಬೇಕು ಎಂಬುದರ ಬಗ್ಗೆ ದಂಪತಿ ಶಿಕ್ಷಣ ನಡೀತದೆ. ಅದಾದ ನಂತರ ಗರ್ಭವತಿ ಆದಮೇಲೆ ಗರ್ಭವತಿಯವರ ಶಿಕ್ಷಣ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಶಿಕ್ಷಣ ಇದೆ. ಅದಾದ ನಂತರ ಮಗು ಹುಟ್ಟಿದ ನಂತರ 1 ವರ್ಷದ ತನಕ, 0ಯಿಂದ 1 ವರ್ಷದ ತನಕ ಮಗುವಿನ ಶಿಕ್ಷಣ. ಮಗುವಿನ ಶಿಕ್ಷಣ ಅಂದರೆ ಮಗುವಿನ ಹೆತ್ತವರಿಗೆ ಶಿಕ್ಷಣ, ತಂದೆ ತಾಯಿಗೆ ಇರುವಂಥ ಶಿಕ್ಷಣ. ಅದಾದ ನಂತರ 1ರಿಂದ 3 ವರ್ಷದ ಮಗುವಿನ ಹೆತ್ತವರಿಗೆ ಶಿಕ್ಷಣ, ಹಾಗೆ 3ರಿಂದ 5ರವರೆಗಿನ ಹೆತ್ತವರಿಗೆ 5 ವರ್ಷದ ಮಗುವಿನ ಹೆತ್ತವರಿಗೆ ಇರುವಂಥ ಶಿಕ್ಷಣ. ಹೀಗೆ 5 ಹಂತಗಳಲ್ಲಿ ಈ ಶಿಕ್ಷಣ ನಡೀಲಿಕ್ಕಿದೆ. ಇದನ್ನು ಗುಜರಾತಿನಲ್ಲಿ ಈಗಾಗಲೇ ಆರಂಭಿಸಿ, ಈಗ ಅದು ಆ ಪ್ರಯೋಗ ಯಶಸ್ವಿ ಆದಮೇಲೆ ಸುಮಾರು 15,000 ಮಕ್ಕಳು ತಮ್ಮ ಹೇಗೆ ಹೆತ್ತವರು ಸಂಕಲ್ಪಿಸಿದರು ಅಂಥ ಮಕ್ಕಳನ್ನೇ ಪಡೆದು ಅಂಥ ಸಂಸ್ಕಾರವನ್ನೇ ಅವರ ಪ್ರಾಥಮಿಕ ಹಂತದಲ್ಲಿ ಪಡೆದವರು ಬೆಳೀತಾ ಇದ್ದಾರೆ. ಅದನ್ನು ಇವಾಗ ದೇಶವ್ಯಾಪಿ ಮಾಡಲಿಕ್ಕೆ ನೋಡ್ತಾ ಇದ್ದ ಕಾರಣ ಇಲ್ಲಿ ನಾವು ಕರ್ನಾಟಕದಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ನಾವು ಈ ದಂಪತಿ ಶಿಕ್ಷಣ ಕಾರ್ಯಕ್ರಮವನ್ನು ಏಪ್ರಿಲ್ 4ರಂದು ಶುಭಾರಂಭ ಮಾಡಿದ್ವಿ. ಮತ್ತು ಪ್ರತಿ ತಿಂಗಳ ಮೊದಲ ಆದಿತ್ಯವಾರದಂದು ಇದು ಸಮಗ್ರ ಶಿಕ್ಷಣ ಅಂತ ಹೇಳಿದೆ. 5 ಹಂತಗಳಲ್ಲಿ ಆಯುರ್ವೇದದಲ್ಲಿ ಯಾವ ರೀತಿ ನಮ್ಮ ದೇಹ, ಮನಸ್ಸು ಇತ್ಯಾದಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಅದರ ಬಗ್ಗೆ ಮಾಹಿತಿ ಇರ್ತದೆ. ಅದೇ ರೀತಿ ಯಾವ ಸಂಗೀತಗಳನ್ನು ನಾವು ಕೇಳ್ಕೊಳ್ಬೇಕು, ಯಾವ ತಿಂಗಳುಗಳಲ್ಲಿ ಅಂದರೆ ಗರ್ಭವತಿಯರು ಅವರು ಯಾವ ಸಂಗೀತವನ್ನು ಕೇಳ್ಕೊಳ್ಬೇಕಾಗ್ತದೆ, ಅದರ ಬಗ್ಗೆ ಸಂಗೀತದ್ದು ಅದರ ಬಗ್ಗೆ ಪರಿಣತರಿಂದ ನಿಮಗೆ ಮಾರ್ಗದರ್ಶನ ಸಿಗ್ತದೆ. ಅದೇ ರೀತಿ ಯಾವ ಯೋಗಗಳನ್ನು ಯಾವ ತಿಂಗಳುಗಳಲ್ಲಿ ದಂಪತಿಗಳು ಹೇಗೆ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಯೋಗ ಪರಿಣತರಿಂದ, ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಮೂಲಕನೂ ಕೂಡ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಇದ್ದೇವೆ. ಇದನ್ನು ನಾವು ಆರಂಭಿಕ ಹಂತದಲ್ಲಿ ಏಪ್ರಿಲ್ ತಿಂಗಳಿಂದ 5 ತಿಂಗಳು ನಾವು ಮಾಡಿದ್ದೇವೆ. ಲಾಕ್ಡೌನ್ ಇದ್ದ ಕಾರಣ ಆನ್ಲೈನಲ್ಲಿ ಮಾಡಿದ್ದೇವೆ, ಆದರೆ ಅದಷ್ಟೊಂದು ಪರಿಣಾಮಕಾರಿಯಾಗಿ ಮೂಡಿಬರಲಿಲ್ಲ. ಈಗ ಇದನ್ನು ನಾವು ಪರಿಪೂರ್ಣವಾಗಿ ಪ್ರತ್ಯಕ್ಷವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಆನ್ಲೈನ್ ಕಾರ್ಯಕ್ರಮದಲ್ಲಿ ಬೈಠಕಗಳು ಅಂದರೆ ಸಂಘದ ಹಿರಿಯರಿಂದ ಒಂದು ಮಾರ್ಗದರ್ಶನ ಇರ್ತದೆ, ವೈದ್ಯರಿಂದ ಯಾವುದಾದ್ರೂ ಒಂದು ಒಂದು ಭಾಷಣ ಇರ್ತದೆ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತದೆ. ಆದರೆ ನಾವು ಜೀವನ ಸಂಸ್ಕಾರವನ್ನು ಪಡೆಯುವಂಥ ದಂಪತಿ ಶಿಕ್ಷಣವನ್ನು ಪಡೆಯಬೇಕಾದ್ರೆ ನಾವು ಪ್ರತ್ಯಕ್ಷವಾಗಿ ನಾವು ಇಲ್ಲಿಗೆ ಬರಬೇಕಾಗ್ತದೆ. ನಾವು ಶಾರದಾ ಆಯುರ್ವೇದ ಆಸ್ಪತ್ರೆ
ಮತ್ತು ಕೇಶವ ಶಿಶು ಮಂದಿರ ಮತ್ತು ವಿದ್ಯಾಭಾರತಿ ಈ 3 ಸಂಸ್ಥೆಗಳು ಸೇರಿಕೊಂಡು ಸಹಯೋಗದಲ್ಲಿ ಮಾಡಿಕೊಂಡು ಬರ್ತಿರುವಂಥ ಕಾರ್ಯಕ್ರಮ. ನೀವು ಅಲ್ಲಿಗೆ ಬರಬೇಕಾಗುತ್ತೆ ಅಥವಾ ಇಲ್ಲಿಗೆ ನಾವು ಅದರದ್ದು ನಿಮಗೆ ಮೊದಲೇ ಮಾಹಿತಿಯನ್ನು ಕೊಟ್ಟಿರ್ತೇವೆ. ನೀವು ತಿಂಗಳಲ್ಲಿ 1 ದಿವಸ ಇದಕ್ಕೆ ಮೀಸಲು ಇಡಬೇಕಾಗ್ತದೆ. ಈಗ ಪ್ರಥಮ ಆದಿತ್ಯವಾರ ಅಂತ ಇಟ್ಟಿದ್ದೇವೆ. ಅದನ್ನು ಸಂಬಂಧಪಟ್ಟವರು ಒಂದಿಗೆ ಚರ್ಚಿಸಿ ನಾವು ನಿಮಗೆ ವಿಷಯಗಳನ್ನು ಹೇಳ್ತೇವೆ. ಇದನ್ನು ಬಹಳ ಭಕ್ತಿಪೂರ್ವಕವಾಗಿ ಮಾಡ್ತೀರಿ ಅಂತ ನೀವು ಅಂದ್ಕೊಂಡಿದ್ರೆ ಅಂಥ ದಂಪತಿಗಳು ಮಾತ್ರ, ಯಾರು ಇದನ್ನು ಗಂಭೀರವಾಗಿ ತಗೊಳ್ತಾರೋ ಅಂಥವ್ರು ಮಾತ್ರ ನಾವು ಒಂದು ಪ್ರತಿಜ್ಞಾ ಸಂಕಲ್ಪವನ್ನು ಇವತ್ತು ಮಾಡುವ. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂತೇಳಿ. ಒಂದೊಂದು ದಿವಸ ಯಾವಾಗಾದರೂ ವರ್ಷದಲ್ಲಿ 1-2 ತಪ್ಪಿದರೆ ತೊಂದರೆ ಇಲ್ಲ. ಒಂದು ವೇಳೆ ಗಂಡನಿಗೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಹೆಂಡತಿ ಬರ್ಬೋದು, ಅಥವಾ ಹೆಂಡತಿ, ಹಾಗೆ ಯಾವಾಗಾದರೂ ಅದು ಎಕ್ಸೆಪ್ಷನ್ ರೂಲ್ಸ್ ಆಗಬಾರ್ದು. ಅದುವೇ ರೂಲ್ಸ್ ಆಗಬಾರ್ದು. ಯಾವಾಗಲೂ ಎಕ್ಸೆಪ್ಷನ್ ಇದ್ದರೆ ಚೆನ್ನಾಗಿರ್ತದೆ. ಸನ್ಮಾನ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಕೇಶವ ಶಿಶು ಮಂದಿರದ ವ್ಯವಸ್ಥಾಪಕರಾದಂಥ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಹಿರಿಯ ದಂಪತಿಗಳು ಶ್ರೀ ಚಂದ್ರಶೇಖರ ಶೆಟ್ಟಿ ಮತ್ತು ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಹಾಗೆ ಶಿಶು ಶಿಕ್ಷಣ ಸಂಯೋಜಕ ಅಂತ ಗಂಗಾ ಮಾತಾಜಿ ಕಲ್ಲಡ್ಕ ಇವರು ಕೂಡ ವೇದಿಕೆಯಿಂದ ಸ್ಮರಣಿಕೆಯನ್ನು ಪಡಬೇಕು ಅಂತ ವಿನಂತಿ. ಕೇಶವ ಕಜೆ ಕಾರ್ಯದರ್ಶಿಗಳು ಕೇಶವ ಶಿಶು ಮಂದಿರ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಈ ಸಂಜೆ ಇವರಿಗೆ ಕೇಶವ ಶಿಶು ಮಂದಿರದ ವತಿಯಿಂದ ನಡೆದಂಥ ಈ ನವ ದಂಪತಿಗಳ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಬೆಳಗಿನಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಹಾಗೂ ಡಾಕ್ಟರ್ ಕಮಲ್ ಪ್ರಭಾಕರ್ ಭಟ್ ಇವರಿಗೆ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಸಂಜೆಯ ಕಾರ್ಯಕ್ರಮದ ಸಮಾರೋಪ ಮಾತನಾಡಿದಂಥ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರಿಗೂ ಕೂಡ ವಂದನಾರ್ಪಣೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಎಂಥ ತುರ್ತು ಕೆಲಸ ಇದ್ದರೂ ಕೂಡ ನಮ್ಮ ಹಿರಿಯ ದಂಪತಿಗಳಾಗಿ ಚಂದ್ರಶೇಖರ್ ಶೆಟ್ಟಿ ಹಾಗೂ ಶಾರದಾ ಮಣಿಶೇಖರ್ ನಮ್ಮೊಟ್ಟಿಗೆ ಬೆಳಗಿನಿಂದ ಹಸನ್ಮುಖರಾಗಿ ಕಾರ್ಯಕ್ರಮದಲ್ಲಿ ಜೋಡಿಸಿದ್ದಾರೆ. ಅವರಿಗೂ ಕೂಡ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇವತ್ತಿನ ಕೇಂದ್ರ ಬಿಂದು ಅಂದರೆ ನವ ದಂಪತಿಗಳು. ತಾವೆಲ್ಲ ಭಾನುವಾರದ ಕಾರ್ಯಕ್ರಮ ಸರ್ಕಾರಿ ಕೆಲಸ ಇದ್ದರೆ ತಮಗೆಲ್ಲ ತುರ್ತು ಕೆಲಸ ಇರ್ತದೆ. ಆ ಸಮಯವನ್ನು ತಮಗಾಗಿ ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸಿದಂಥ ಎಲ್ಲ ನವ ದಂಪತಿಗಳಿಗೂ ಕೂಡ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.